ಅರ್ತಿಬಿರ್ತಿಡು ವೇದಿಕೆ ದಂಚೆ ಎದುಕೊರೋದಿಲ್ಲ ಸನಾತನ ಧರ್ಮ ಸಭೆಗಾದ ಭಿನ್ನರಿಷ್ಟರೇನು ನಮ್ಮ ಗೌರವಪೂರ್ಣವಾಗಿರುವಂಥ ಆಹ್ವಾನವನ್ನು ಮನ್ನಿಸಿಕೊಂಡು ಅತಿಥಿಗಳು ವೇದಿಕೆ ಕಡೆಗೆ ಚಿತ್ತೈಸುತ್ತಿದ್ದಾರೆ. ಇಂದಿನ ದಿನ ದೀಪ ಪ್ರಜ್ವಲನೆ ಕೈಯಲ್ಲಿರುವಂತಹ ರಾಜಾಜಿನಗರದ ಶಾಸಕರಾಗಿರುವ ಶ್ರೀ ಸುರೇಶ್ ಕುಮಾರ್, ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಸುರೇಶ್ ಚೌಟಾಕ ಕೆಮಜಲು, ಲಾಂಛನ ಅನಾವರಣ ಮಾಡಲಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಕಾರ್ಯವಾಹಕರಾಗಿರುವಂತಹ ಶ್ರೀ ಪ್ರಕಾಶ್ PS, ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಲಿದ್ದಾರೆ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಐಕಳ ಹರೀಶ್ ಶೆಟ್ಟಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ, ಮಾಜಿ ಸಂಸದಕರಾಗಿರುವ ಶ್ರೀ ನಳಿನ್ ಕುಮಾರ್ ಕಟೀಲ್, ಕುಮಾರನ್ ಪೈಲಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ ಇದರ ನಿರ್ದೇಶಕರಾಗಿರುವ ಶ್ರೀ ಅವಿನಾಶ್ ಕುಮಾರ್ KS, ಅಸ್ತ್ರ ಗ್ರೂಪ್ ಮಂಗಳೂರು ಇದರ CEO ಶ್ರೀ ಲಾಂಚುಲಾಲ್ KS, ಕೋಟೆಕಾರ್ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, AB ಫಿಶ್ ನೆಟ್ವರ್ಕ್ ಹೊಯ್ಗೆ ಬಜಾರ್ ಇದರ ಪ್ರೊಪ್ರೈಟರ್ ಶ್ರೀ ಅಶ್ವಿನ್ ಪುತ್ರನ್ ಬೆಂಗಳೂರು, ಉದ್ಯಮಿ ಹರೀಶ್ ಕುತ್ತಾರ್, ಹಿಂದುಳಿದ ಆಯೋಗ ಸಮಿತಿ ಕರ್ನಾಟಕ ರಾಜ್ಯ ಇದರ ಮಾಜಿ ನಿರ್ದೇಶಕರಾಗಿರುವ KT ಸ್ವರ್ಣ, ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಇದರ ಆಡಳಿತ ಮುಕ್ತೇಶ್ವರರಾಗಿರುವ ಶ್ರೀ AJ ಶೇಖರ್, ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವ ಶ್ರೀ ಸುರೇಶ್ ಭಟ್ನಗರ, ಮುಡಿಪಿನ ಉದ್ಯಮಿ ಶ್ರೀ ಚಂದ್ರಶೇಖರ ಗಟ್ಟಿಗುಂಡ್ಯ, ಸಮಾಜ ಸೇವಕಿಯಾಗಿರುವ ಶ್ರೀಮತಿ ಪ್ರಫುಲ್ಲ ದೇವಾಡಿಗ, ಆಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಸಂಪನ್ನಗೊಂಡು ಶತಾಬ್ದಿ ಆಚರಣೆಯಲ್ಲಿರುವಂತಹ ವರ್ಷ. ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿ ಕಡಲ ಕಿನಾರೆಯಲ್ಲಿ ನವ ಇತಿಹಾಸವನ್ನು ರಚಿಸಿದ ಉಳ್ಳಾಳದ ವೀರರಾಣಿ ಅಬ್ಬಕ್ಕಳಿಗೆ 500ನೇ ವರ್ಷ ಆಚರಣೆ. गजवक्रं चतुर्भुजं लम्बोदरं पंचमं च षष्ठं विकटमेष सप्तमं विघ्नराजेन्द्रं धूम्रवर्णतताष्टमं नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि विघ्नभयं तस्य सर्वसिद्धिकरं प्रभो वंदे मातरम सुजला सुफला मलयज शीतला सस्य श्यामला मातरम वंदे मातरम वंदे मातरम शुभ्रज्योत्स्ना पुलकितयामिनी पुल्लकुसुमित ध्रुवदल शोभिनी
ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈದ್ರದ ಖರ ಕರವಾಲೆ ಕೇಬಲೆ ಮಾತುಮಿಯ ಭಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತುಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ತುಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾ ಅಮಲಾ ಅತುಲಾ ಸುಜಲಾ ಸುಫಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶ್ಯಾಮಲಾ ಸರಳಾ ಸುಷ್ಮಿತಾ ಭೂಷಿತಾ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ನೆನವರಿಕೆ ಮಲ್ತೊಂದು ಈ ಜಾಗಿಡಿ ನಿತ್ಯ ನಿರಂತರ ಪೂಜೆ ಮಲ್ತೊಂದು ಪುನಂಜಿನ ಮಹಾಗಣಪತಿ ಅಂಚ ರಾಜರಾಜೇಶ್ವರಿಯಪ್ಪೆ ಅಂಜನೆ ಈ ಜಾಗೆನೆ ಕಾತೊಂದು ಪುನಂಜಿನ ಅಜ್ಜ ಕೊರಗಜ್ಜ ಅಂಚ ಗುಲಿಗಜ್ಜಿನ ನಮ್ಮ ನೆನೆತೊಂದು ಇನಿ ಈ ಬಯ್ಯದ ಪೊರ್ತುಡು ಈ ನಮ್ಮ ವೇದಿಕೆಡೆ ದಿವಂಗತ ಲೋಕೇಶ್ ಶೆಟ್ಟಿ ಲೋಕಾಯಗಟ್ಟಿ ವೇದಿಕೆಡೆ ನಡಪುನಂಜಿನ ಈ ಬಯ್ಯದ ಪೊರ್ತದ ಈ ಕಾರ್ಯಕ್ರಮಡು ಮಲ್ಲ ಭಿನ್ನರಾದ ಮಸ್ತ್ ಜನ ನನಗೆ ದೂರದ ಊರುಡ್ದು ಬೈದಿರು ಆಗಲೇ ನಮ್ಮ ಆದರಡು ಸ್ವಾಗತ ಮಲ್ಪನ ನಮ್ಮ ಕರ್ತವ್ಯ ಅಂಚ ಸುರುಟಾದ ಸುರೇಶ್ ಕುಮಾರ್ MLA ರಾಜಾಜಿನಗರ ಬ್ಯಾಂಗ್ಳೂರು ಮೇರೆ ದೂರದ ಊರುಡುತ್ತಲ್ಲ ನಮ್ಮ ಕರೆಗೆ ಹೋಗೋಡ್ದು ನಮ್ಮ ಕಾರ್ಯಕ್ರಮ ಬೈದಿರು ಮೇರೆ ಸತತವಾದ ಆಜ್ ವರ್ಷ MLA ಆದೊಳ್ಳೇರು ಆರು ಬಾರಿ ಮೇರೆ MLA ಆದ ರಾಜಾಜಿನಗರಡು ಒಳ್ಳೇರು ಅಂಚನೆ ನಮ್ಮ ಸರ್ಕಾರ ದುಂಬದ BJP ಸರ್ಕಾರ ಪುನಗ ಕಾನೂನು ಸಚಿವರಾದಲ ಕೆಲಸ ಮಲ್ತಿನಾರು ಅರೆಗೆ ನಮ್ಮ ಸನಾತನ ಹಿಂದೂ ಸೇವಾ ಸಮಿತಿಯ ಪರವಾದ ಪ್ರತಿಷ್ಠಾನದ ಪರವಾದ ಆದರಪೂರ್ವ ಸ್ವಾಗತ ಮಲ್ತೊಂದಿಲ್ಲ ಶ್ರೀಧರಿಗೆ
ಅಧ್ಯಕ್ಷರಾಗಿರುವಂತಹ ಸುರೇಶ್ ಚೌಟ ಮತ್ತು ಸುನೀತಾ ಗಟ್ಟಿ ಕುತ್ತಾರ್ ಇವರಿರುವರು ಸೇರಿ ಗೌರವದ ಸ್ವಾಗತವನ್ನು ಕೋರಬೇಕಾಗಿ ಭಿನ್ನಹ ಸುರೇಶ್ ಚೌಟ ಅವರು ಶಾಲು ಹಾಕಿ ಮಾನ್ಯ ಶಾಸಕರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕು. ಹಾಗೆ ಸುನೀತಾ ಗಟ್ಟಿ ಕುತ್ತಾರ್ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ಕುಡರಿ ಭಿನ್ನ ವೈದ್ಯನಾದ ಪ್ರಕಾಶ್ PS ಮೇರೆ ಹೊಸ ದಿಗ್ಗಂತ ಪತ್ರಿಕೆದ CEO ಅಂಜನೆ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಸಹವಾಕರದ ಬೇಲೆ ಮಲ್ತೊಂದೊಳ್ಳೆರು ಧಾರ್ಮಿಕ ಶ್ರದ್ಧಾಕಂದೋಡು ಅಂಜನೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಮೇರೆ ನಿರಂತರವಾದ ಬೇಲೆ ಮಲ್ತೊಂದಿನ ವ್ಯಕ್ತಿ ಆಂಡ ಮೇರೆಗೆ ಬಿಡುವು ಭಾರಿ ಕಮ್ಮಿ ಆಂಡ ನಮ್ಮ ಕಾರ್ಯಕ್ರಮಗೂ ನಮ್ಮ ಕರೆಗೆ ಹೋಗೋಡ್ದು ಬೈದಿರು ಅರೆಗೆ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಪರವಾದ ಆದರದ ಸ್ವಾಗತ ಮಲ್ತೊಂದೊಳ್ಳೆ. ಶ್ರೀಯುತರಿಗೆ ನಮ್ಮ ಸಂಚಾಲಕರಾಗಿರುವ ಶ್ರೀ ಕೃಷ್ಣ ಶೆಟ್ಟಿ ತಾಮರ್ ಮತ್ತು ವೇದ ಪವಿತ್ರ ಗಟ್ಟಿ ಕುತ್ತಾರ್ ಇವರಿರುವರು ಸೇರಿ ಪ್ರೀತಿಯ ಸ್ವಾಗತವನ್ನು ಕೋರಬೇಕಾಗಿ ಭಿನ್ನಹ ಶ್ರೀ ಕೃಷ್ಣ ಶೆಟ್ಟಿ ತಾಮರ್ ಮತ್ತು ಶ್ರೀಮತಿ ವೇದ ಪವಿತ್ರ ಗಟ್ಟಿ ಕುತ್ತಾರ್. ನಮ್ಮ ಕುಡಂಜಿ ಬಿನ್ನೆ ಐಕಲ ಹರಿಶೇಟ್ರು ಬೇರೆ ಜಾಗತಿಕ ಬಂಟರ ಸಂಘಡು ಅಧ್ಯಕ್ಷರಾದುಳ್ಳೇರು ಅಂಜನೆ ಮೇರೆ ಸಮಾಜ ಸೇವೆಡು ಭಾರಿ ದುಂಬು ಹೋದು ಮಸ್ತ್ ಜನಕ್ಕೆ ಕಟ್ಟ ಕಡೆತ ಜನಗಳಿಗೆ ಸಹಾಯ ಮಲ್ಪುಲಂಜಿನ ಒಂಜಿ ಭಾರಿ ಮಲ್ಲಕ್ಕೆ ಬೇಲೆನೆ ಮಲ್ತೊಂದುಳ್ಳೇರು ಮೇರೆ ಬೊಂಬೈಡು ಉದ್ಯಮಿ ಆದಿತ್ತನಲ್ಲ ಊರದ ನಮ್ಮ ಮಾತೇನಲ್ಲ ಚಿರಪರಿಚಿತ ಅಂಜನೆ ಮೇರೆ ಒವ್ವೇ ಒಂಜಿ ಕಷ್ಟನು ಅತ್ತನ ಒಂಜಿ ಪೊಣ್ಣು ಬಾಲೆಗೆ ಮದುವೆ ನಿಂತಾರೆ ಅತ್ತನ ಒಂಜಿ ಇಲ್ಲದ ಕೆಲಸಕ್ಕೂ ಅತ್ತನ ಒವ್ವೇ ಒಂಜಿ ಕಷ್ಟದ ನೇನು ಅರ್ಧ ಪಂಡೊಂಡ ಫೆಡ್ರೇಷನ್ದ ಮುಖಾಂತರ ಐಕೆ ಆರೇ ಖುದ್ದು ಆ ಜಾಗೆ ಬತ್ತದು ಐಕೆ ಸ್ಪಂದನೆ ಕೊರ್ಪಡಂಚಿನ ವ್ಯಕ್ತಿತ್ವ ಮೇರ್ಲ ನಮ್ಮ ದೂರದ ಬೊಂಬಾಯಿದ ನಮ್ಮ ಈ ಕಾರ್ಯಕ್ರಮ ಬೈದಿರು ಅರೆಗೆ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಒದಿರ್ದು ಆಧಾರದ ಸ್ವಾಗತವನ್ನು ಹೊಂದೊಂದಿಲ್ಲ. ಐಕಳ ಹರೀಶಣ್ಣಗ್ ನಮ್ಮ ಸಂಘಟನಾ ಕಾರ್ಯದರ್ಶಿ ನೆಂಚಿನ ಶಿವರಾಮ ಶೆಟ್ಟಿ ಕುಂಪಲ ಬೊಕ ಸಂದೀಪ್ ಶೆಟ್ಟಿ ಮುಗುಲು ಇರುವೆರು ಬತ್ತದು ಶಾಲು ಪಾಡ್ದು ನೆಂಪುದ ಕಾಣಿಕೆದೊಟ್ಟಿಗೆ ಮೋಕೆಡೆದುಕೊಂಡು ತಾಟಿ ಬೊಟ್ಟು ತೆಗೆದುಕೊನುಗ ಐಕಳದ ಹರೀಶ್ ಶೆಟ್ರೇನು ಉಡಲು ಜಿಂಜಿನ ತಾಟಿದೊಟ್ಟಿಗೆ ಮೂಕೆಡೆದುಕೊಳ್ಳುವುದಿಲ್ಲ ಐಕಳ ಹರೀಶ್ ಶೆಟ್ರು ಇನ್ನದ ಭಿನ್ನಾದಿಗೆದ ಮಣಿಕೆ. ನಮ್ಮ ಕುಡಂಜಿ ಬಿನ್ನೆ ನಮ್ಮ ಸಂಸದರು ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಮೇರಡ ಪರಿಚಯ ಮಾತೇಳ ಇತ್ತು ನಡೆ ಮೇರೆ ಸತತವಾದ ಮೂಜಿ ಸರ್ತಿ ನಮ್ಮ ಸಂಸದರಾದ ಮೂಲ ಮಸ್ತ್ ಬೇಲೆ ಬೆಂದಿನಾರು ಮಾತೆರೆಗಳ ಚಿರಪರಿತರಾದ ಒಳ್ಳೆರು ಆಗ ಅವತ್ತೇ ನಮ್ಮ ಕರ್ನಾಟಕ ರಾಜ್ಯದ BJPದ ಈ ಭಾಗದ ಅಧ್ಯಕ್ಷರಾದ ಕರ್ನಾಟಕದ ಅಧ್ಯಕ್ಷರಾದುತ್ತೀರಿ ಅವು ಆ ಭಾಗ್ಯ ನನಗೆ ನಳಿನ್ ಕುಮಾರ್ದು ಶುರುವಾತನು ಕರ್ನಾಟಕದ BJP ರಾಜ್ಯ ಅಧ್ಯಕ್ಷ ಪುರಂಜನ ಯೋಗ ಆರ್ಲ ಸಮಯಡು ಮಸ್ತ್ ಜನಪರ ಕೆಲಸಗಳನ್ನು ಮಂತೇರು ಆರ್ಲ ನಮ್ಮ ಕಾರ್ಯಕ್ರಮಗೂ ಇನಿ ನಮ್ಮ ಕರೆಗೆ ಹೋಗೋದು ಬೈದೇರು ಅರೆಗಳ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿರ್ದು ಆಧಾರದ ಸ್ವಾಗತ. ನಳಿನನಗ್ ರವೀಂದ್ರ ರಾಜೀವ ಬೊಕ ಜಗನ್ನಾಥ ಸಾಲ್ಯಾನ್ ಮುಗುಲಿರುವರ ವೇದಿಕೆಗೆ ಬತ್ತದು ಶಾಲು ಪಾಡ್ದು ಬಚ್ಚಿರ ಬಜ್ಜೆ ಕೊರದು ನೆಂಪುದ ಕಾಣಿಕೆದೊಟ್ಟಿಗೆ ಗೌರವಡೆದುಕೊನುಡು ರವೀಂದ್ರ ರಾಜೀವ ಬೊಕ ಜಗನ್ನಾಥ ಸಾಲ್ಯಾನ್.
ನನ್ನಲ್ಲಿ ನಮ್ಮ ಭಾರಿ ದೂರದ ಬಿನ್ನೆ ಅವಿನಾಶ್ ಕೇಸ್ ಬೇರೆ ಡೈರೆಕ್ಟರ್ ಕುಮಾರನ್ ಗ್ರೂಪ್ ಆಫ್ ಕಂಪನೀಸ್ ನಿರ್ದೇಶಕರು ಆದುಳ್ಳೇರು ಅಂಜನೆ ಬೇರೆ ದೂರದ ಕನ್ಯಾಕುಮಾರಿ ಪುಡಿ ಅಂಡ್ಲ ನಮ್ಮ ಕರೆಗೆ ಹೋಗೊಡ್ದು ನಮ್ಮ ಕಾರ್ಯಕ್ರಮಕ್ಕೂ ಆತ ದೂರದ್ದು ಬತ್ತದುಳ್ಳೇರು ಆರೆ ಮಾಮಲ್ಲ ಉದ್ಯಮಿ ಆರ್ನ ನಮ್ಮ ಒಂಜಿ 48 ದೇಶಡು ಆರ್ನ ವ್ಯವಹಾರ ನಡೆತೊಂದುಂಡು ಅಂಚಿನ ಒಂಜಿ ಮಲ್ಲ ಒಂಜಿ ಬೋಟಿಂಗ್ದ ಮೆಟೀರಿಯಲ್ಸ್ ಸಪ್ಲೈನ ಆರು ಮಲ್ತೊಂದುಲ್ಲೇರು ಅರೆಗಲ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿರ್ದು ಆಧಾರದ ಸ್ವಾಗತ ಮಲ್ತೊಂದುಲ್ಲೆ. ಭಾರತದ ತುತ್ತ ತುದಿ ಭೂಶಿರ ವಾಯನಂಚಿನ ಕನ್ಯಾಕುಮಾರಿ ಹಿಡಿದು ಇಡೆಮುಟ್ಟ ಬತ್ತದು ನಮ್ಮೊಟ್ಟಿಗೆ ಓಲೆಗಾತಿನಂಚಿನ ಅವಿನಾಶ್ KS ಮೇರೆಗೆ ಸುನಿಲ್ ಕುಮಾರ್ ಉಳ್ಳಾಳ್ ಬೊಕ ದಿನೇಶ್ ಗಟ್ಟಿ ಕುತ್ತಾರ್ ಇರುವೆರು ವೇದಿಕೆಗೆ ಬತ್ತದು ಶಾಲು ಪಾಡ್ದು ಬಚ್ಚಿರ ಬಜ್ಜೆ ಕುಡಿದು ನೆಂಪುದ ಆಕರ್ಷಕವಾಯಿನ ಕಾಣಿಗೆಯನ್ನು ದೀದು ಎದುಕೊನೊಡೊಂದು ಕೋರಿಕೆ ದಿನೇಶ್ ಉಡಲ ಜಿಂಜಿನ ತಾಟಿ ಬಿಟ್ಟದ್ದು ಎದುಕೊನುಗ ಕನ್ಯಾಕುಮಾರಿ ಹಿಡಿದು ಎಡೆಮುಟ್ಟ ಬತ್ತದು ಅವಿನಾಶ್ KS ಎಂಕಲೊಟ್ಟಿಗೆ ಕೈ ಸೇರಿದರೆ ಭಾರಿ ಸಂತೋಷದ ಸಂಗತಿ. ಅರ್ತಿ ಬಿರ್ತಿಡೆ ಎದುಕೊನೋದಿಲ್ಲ ಅವಿನಾಶ್ KS ಒಬ್ಬರೇ. ನಮ್ಮ ಕುಡಂಜಿ ಬಿನ್ನೆ ಅಶ್ವನಿ ಪುತ್ರನ ಬೋಲೂರು ಮೇರ್ಲ ಉದ್ಯಮಿ ನಮ್ಮ ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಒಂದು ಲೆಪ್ಪೋಲೆಗೆ ಹೋಗೊಡ್ದು ನಮ್ಮ ಕಾರ್ಯಕ್ರಮಕ್ಕೂ ಬೈದೇರಿ ಅರೆಲ್ಲ ನಮ್ಮ ಸೇವಾ ಪ್ರತಿಷ್ಠಾನದ ಲೆಕ್ಕೊಡು ಆಧಾರದ ಸ್ವಾಗತ ಬಂತಂದಲ್ಲ. ಅಶ್ವಿನ್ ಪುತ್ರ ಬೆರೆಗೆ JK ರೈ ಬೊಕ್ಕ ಮಹೇಶ್ ಶೆಟ್ಟಿ ಬಂಡಾರ ಪಾದೆ ವೇದಿಕೆಗೆ ಬತ್ತದು ಶಾಲು ಪಾಡ್ದು ನೆಂಪುದ ಕಾಣಿಕೆದೊಟ್ಟಿಗೆ ಎದುಕೊನೊಡೊಂದು ಕೋರಿಕೆ JK ರೈ ಬೊಕ್ಕ ಮಹೇಶ್ ಶೆಟ್ಟಿ ಬಂಡಾರ ಪಾದೆ. ಬೊಕಂಜಿ ನಮ್ಮ ಅತಿಥಿ ಶಿವಪ್ರಸಾದ್ ಮಲ್ಪೆ ಮೇರ್ಲ ಉದ್ಯಮಿ ಮೇರೆ ಸಾಮಾಜಿಕ ಮುಂದಾಳು ಅಂಚನೆ ನಮ್ಮ ಹೆಬ್ರಿ ತಾಲೂಕದ BJPದ ಅಧ್ಯಕ್ಷರಾದುಳ್ಳೇರು ಮೇರ್ಲ ನಮ್ಮ ಕಾರ್ಯಕ್ರಮಕ್ಕೂ ಹೋಗೊಡ್ದು ಬೈದೇರಿ ಬೆರೆಗೆ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಧಾರದ ಸ್ವಾಗತ. ಕುಡಾರಿ ಬಿಂಡೆ ನಮ್ಮ ಪ್ರಫುಲ್ಲ ದೇವಾಡಿಗರು ಬೇರೆ ಸಾಮಾಜಿಕ ಕೆಲಸಗಳು ಸಮಾಜದ ಮಸ್ತ್ ಕೆಲಸಗಳನ್ನು ಮಲ್ತದಂಚಿನ ಒಂಜಿ ವ್ಯಕ್ತಿತ್ವ ಮೇರೆಡೆ ಸುರತ್ ಕಲ್ದಾರ್ ಅಂಜನೆ ನಮ್ಮ ಸೇವಾ ಪ್ರತಿಷ್ಠಾನದ ಲೆಪ್ಪೋಲೆಗೆ ಹೋಗೊಡ್ದು ನಮ್ಮ ಕಾರ್ಯಕ್ರಮಕ್ಕೂ ಬರ್ತದೆ ಒಳ್ಳೆಯರು ಅರೆಗ್ಲ ನಮ್ಮ ಪ್ರತಿಷ್ಠಾನದ ಲೆಕ್ಕೋಡು ಅರೆಗೆ ಆಧಾರದ ಸ್ವಾಗತ ಮಲ್ತೊಂದುಲ್ಲೆ. ಶ್ರೀಮತಿ ಪ್ರಫುಲ್ಲ ದೇವಾಡಿಗ ಸುರತ್ಕಲ್ ಇವರಿಗೆ ನಿರ್ಮಿತ ಭಂಡಾರಿ ಮತ್ತು ಹರಿನಾಕ್ಷಿ ಉದಯಗಟ್ಟಿ ಕಾಪಿಕಾಡ್ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆಯ ಗೌರವವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ. ನಿರ್ಮಿತ ಭಂಡಾರಿ ಹರಿನಾಕ್ಷಿ ಉದಯಗಟ್ಟಿ. ನಮ್ಮ ಈ ಭಾಗದ ಮಾಜಿ MLA ಶ್ರೀಯುತ ಜಯರಾಮ್ ಶೆಟ್ಟಿ ಬೇರೆ ನಮ್ಮ ಈ ಪರಿಸರದಾರೆ ಕುತ್ತಾರ ಬೇರೆ BJPದ MLA ಅದು ಮಸ್ತ್ ಈ ಭಾಗಡು ಕೆಲಸ ಮಾಡ್ತಿದ್ದಾರೆ. ಐದು ಪಕ್ಕ ನಮ್ಮ
ಹಿಂದುತ್ವದ ನೆಲೆಟ್ಟು ನಮ್ಮ ಒಂಜಿ MLA ತೂತುಜ ಇನಿ ಯಾರು ಜನಕ್ಕೆಲ್ಲ ಸೇವೆದ ಒಟ್ಟಿಗೆ ಮಾತನ್ನೆಲ್ಲ ಒಂಜಿ ಸಂಘ ಸಂಸ್ಥೆ ಭಾರಿ ಸಹಕಾರ ಕೊರೊಂದು ಈ ಭಾಗಡು ಇತ್ತೆಲ್ಲ ಕಾರ್ಯನಿರತವಾದುಲ್ಲೇರು ಅರೆಗೆ ಇತ್ತೆ 80 ವರ್ಷದ ಒಂಜಿ ಹುಟ್ಟುಹಬ್ಬದ ಸಂಭ್ರಮ ಆಯ್ನೆ ನಮ್ಮ ವೇದಿಕೆಯನ್ನು ಮಲಪೆರಲ್ಲ ಆಗ್ಲ ನಮ್ಮ ಕಾರ್ಯಕ್ರಮಗೂ ಬೈದೇರು ಅರೇನೆ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಧಾರದ ಸ್ವಾಗತ ಮಂದೊಂದಿಲ್ಲ ಶ್ರೀ ಜಯರಾಮ ಶೆಟ್ಟಿ ಮೆರೆಗೆ ಅನಿಲ್ ಶೆಟ್ಟಿ ಅಮ್ಲಮೊಗರು ಬೊಕ್ಕ ಲೋಕನಾಥ ಪೂಜಾರಿ ಮುನ್ನೂರು ಮುಕುಲು ವೇದಿಕೆಗೆ ಬತ್ತದು ಶಾಲು ಪಾಡ್ದು ನೆಂಪುದ ಕಾಣಿಕೆದೊಟ್ಟಿಗೆ ಇದು ಕೊರಡೋದು ಕೊರಿಕೆ ಅನಿಲ್ ಶೆಟ್ಟಿ ಅಮ್ಲಮೊಗರು ಬೊಕ್ಕ ಲೋಕನಾಥ ಪೂಜಾರಿ ಮುನ್ನೂರು. ಕುಡರೆ ನಮ್ಮ ಬೆನ್ನೆ ನಮ್ಮ ಕೈತಲ್ದ ಪರಿಸರದಾರು ಹರೀಶ್ ಕುತ್ತಾರು ಬೇರೆ ನಮ್ಮ BJP ಬಾರಿ ಬೆನ್ನಿ ಬೆಂದನಾರು ಅವತ್ತದೇ ಮಲ್ಲ ಉದ್ಯಮಿಲ ಸಾಮಾಜಿಕ ದುರಿನೆ ಓಯ್ ಒಂಜಿ ನಮ್ಮ ಸಮಾಜದ ಕೆಲಸಗಳಿಗೆ ಆರೈಕೆ ಸ್ಪಂದನೆ ಏಪಲ ಮಲ್ಪುನಾರು ಯುವ ಉದ್ಯಮಿ ಆರ್ಲ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಲೆಪ್ಪೋಲಿಗೆ ಹೋಗೊಡ್ದು ನಮ್ಮ ಕಾರ್ಯಕ್ರಮಕ್ಕೂ ಬತ್ತುಳ್ಳೇರು ಅರೆಗೆ ನಮ್ಮ ಪ್ರತಿಷ್ಠಾನದಲ್ಲಿ ಕೊಡ್ದು ಆಧಾರದ ಸ್ವಾಗತ ಮಂದೊಂದಿಲ್ಲ ಶ್ರೀ ಹರೀಶ್ ಕುತ್ತಾರ್ ಮೆರೆಗೆ ಲೋಕೇಶ್ ಎಕ್ಕೂರು ಬೊಕ್ಕ ಶ್ರೀ ರಮೇಶ್ ಕೊಲ್ಯ ಮುಕುಲಿರುವೆರು ವೇದಿಕೆಗೆ ಬತ್ತದು ಶಾಲು ಪಾಡ್ದು ನೆಂಪುದ ಕಾಣಿಕೆದೊಟ್ಟಿಗೆ ಎದುಕೊನೋಡೋದು ಕೋರಿಕೆ ಲೋಕೇಶ್ ಎಕ್ಕೂರು ಬೊಕ್ಕ ರಮೇಶ್ ಕೊಲ್ಯ. ನನೋರಿ ನಮ್ಮ ಕೈತಲ್ದ ಮುಡಿಪುದಾರು ಚಂದ್ರಶೇಖರ್ ಗುಂಡ್ಯ ಬೇರೆ ಉದ್ಯಮಿ ಅಂಜನೆ ಬಾರಿ ಮಲ್ಲ ಕೃಷಿಕಿ ಆರ್ಲ ನಮ್ಮ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಲೆಪ್ಪೋಲಿಗೆ ಕರೆ ಹೊಡೆದು ಹೋಗೊಡ್ದು ಬೈದಿರು ಅರೆಗ್ಲ ನಮ್ಮ ಪ್ರತಿಷ್ಠಾನದಲ್ಲಿ ಕೊಡ್ದು ಸ್ವಾಗತನ ಮಂದೊಂದಲ್ಲ. ಚಂದ್ರಶೇಖರ ಗಟ್ಟಿ ಗುಂಡ್ಯ ಇವರಿಗೆ ಜೊತೆ ಕಾರ್ಯದರ್ಶಿಯಾಗಿರುವಂಥ ರಾಮಚಂದ್ರ ಶೆಟ್ಟಿ ಸಂತೋಷ್ ನಗರ ಮತ್ತು ಶ್ರೀ ಲತೀಶ್ ರೈ ಇವರಿರುವರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೋರಿಕೆ ಪ್ರೀತಿಯ ಸ್ವಾಗತವನ್ನು ಬಯಸೋಣ. ಚಂದ್ರಶೇಖರ್ ಗಟ್ಟಿ ಗುಂಡ್ಯ. ಅಂಜನೆ ನಮ್ಮ ಹಿರಿತ ಜಯರಾಮ ಅಭಿನಂದನೆ ಕಾರ್ಯಕ್ರಮದ ಒಟ್ಟಿಗೆ ಸನಾತನ ಅಭಿನಂದನೆ ಕಾರ್ಯಕ್ರಮ ಅಲ್ಲ ನಮ್ಮ ಜೀವನದ ನಮ್ಮ ಹಿರಿಯ ಧರ್ಮ ಸೇವೆಯನ್ನು ಬಂದ ಕೆಲವಂಜಾತ ಗಣ್ಯರು ನಮ್ಮ ಈ ಗೌರವವನ್ನು ಪಡೆಯರಲ್ಲೇರು ಆಕಳೆಗಳ ಐಟಿ ಡಾಕ್ಟರ್ MB ಪುರಾಣಿಕೇರಿ ಅಧ್ಯಕ್ಷರು ಶಾರದಾ ಸಮೂಹ ಸಂಸ್ಥೆ ಮಂಗಳೂರು ಅಂಜನೆ P ಅನಂತಕೃಷ್ಣ ಭಟ್ MA LLB PhD ಸ್ಥಾಪಕರು ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಮೇಘಾಲಯ ಮೊಕರ್ತಿ ನಮ್ಮ ಶಾಸಕಿ ಶಕುಂತಲಾ ಶೆಟ್ಟಿ ಬೇರೆ ಬೊಳ್ಳೆಗುತ್ತುದಾರೆ ಅಂಜನೆ ಕುಡರಿ ವೆಂಕಪ್ಪ ಮಾಸ್ಟರ್
ಮೇರೆ ನಿವೃತ್ತ ಮುಖ್ಯೋಪಾಧ್ಯಾಯರು, ಮಾಜಿ ಅಧ್ಯಕ್ಷರೇ ವಿಶ್ವ ಹಿಂದೂ ಪರಿಷತ್, ಅಂಜನೆ ಶ್ರೀಕರಕಿರಿ ಉಳ್ಳಾಲ, ಆಡಳಿತ ಮುಕ್ತೇಶ್ವರೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಳ್ಳಾಲ, ಸೀತಾರಾಮ ಮಂಗೇರಿ ಮಾಜಿ ಆಡಳಿತ ಮುಕ್ತೇಶ್ವರೇ ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಬಾಬು ಶೆಟ್ಟಿ ಕುತ್ತಾರು ಪಂಚಾಯತ್ ಸದಸ್ಯರು 300 ಗ್ರಾಮ ಪಂಚಾಯತ್, ಮೆಕ್ಲೇನ್ ಅಂಜನೆ ಕುಡೋರಿ ತೇಜ್ಪಾಲ್ ಅಮೀನ್ ಉಳ್ಳಾಲ 6 ಹಿರಿಯ ಕಾರ್ಯಕರ್ತರು. ಅವತ್ತಂದ್ರೆ ಮೆಕ್ಲೇನ್ ಮಾತ ಆಧಾರದ ನಮ್ಮ ಪ್ರತಿಷ್ಠಾನದಲ್ಲಿ ಕೊಡೋ ಆಧಾರದ ಸ್ವಾಗತ ಮಲ್ತೊಂದು ಅಂಜನೆ ಕೆಲವೊಂದು ನಮ್ಮ ಒಂಜಿ 5 ಜನಕ್ಕೆ ಈ ವೇದಿಕೆಯಲ್ಲಿ ಸಹಾಯ ಹಸ್ತನು ಮಲ್ಪೆರಲ್ಲ ಅಕ್ಲ ಈ ಕಾರ್ಯಕ್ರಮ ಬತ್ತುದಿಲ್ಲರು ಅಕ್ಲೆಲ್ಲ ಸ್ವಾಗತ ಮಲ್ತೊಂದು 5 ನೆಂಜಿನ ಮಾತ್ರ ನಮ್ಮ ಹಿಂದೂ ಧರ್ಮದ ಮುಂದಾಳು ಸಮಾಜ ಸೇವಕರು ಅಂಜನೆ ಕಾರ್ಯಕರ್ತ ಬಂಧುಲು ಮಾತೆಯರ್ಲ ಉಳ್ಳರು ಮಾತೆರೆಗಳ ಈ ಕಾರ್ಯಕ್ರಮಕ್ಕೂ ಆಧಾರದ ಸ್ವಾಗತ. ಅಂಜನೆ ಪತ್ರಿಕಾ ಮಾಧ್ಯಮದಗಳಿಗೆ ಅಂಜನೆ ದೃಶ್ಯ ಮಾಧ್ಯಮದಗಳಿಗೆ ಮಾತೆರೆಗಳ ಒಂಜೆ ಪಾತ್ರೆಡು ಸ್ವಾಗತ ಮಲ್ತೊಂದು ಎಲ್ಲ ಸ್ವಾಗತ ಭಾಷಣವನ್ನು ಮುಗಿತೊಂದುಳ್ಳೆ. ಕುಲಸ್ವಾಮಿ ಶ್ರೀ ಸೋಮನ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು, ಅಪ್ಪೆ ರಾಜರಾಜೇಶ್ವರಿ ಸಿದ್ಧಿನಾಯಕದ ದೇವರಿಗೆ ಪ್ರಣಾಮ ಮಲ್ತೊಂದು, ಕಾರ್ಣಿಕ ದೇವವೇನ ಹೂಡ್ದ ಕೊರಗಜ್ಜಾಗ ಬುಕ್ಕ ಪಂಜಂದಾಯನ ಮನಸಾರೆ ವಂದಿಸೊಂದು ಇನ್ನಿತ ಈ ಹಿಂದೂ ಸೇವಾ ಪ್ರತಿಷ್ಠಾನದ ಒಂಜಿ ಉದ್ಘಾಟನದ ಬಗ್ಗೆ 1-2 ನಿಮಿಷದ ಪತ್ಯರ. ನಾವು 1-2-3 ಜನ ಸೇರಿ ಒಂದು ಆಲೋಚನೆ ಮಾಡಿದ್ದೇವೆ. ನಮ್ಮಂಥ ಕೆಲವರಿದ್ದಾರೆ, ಊರಿಗೆ ಏನಾದರೂ ಸಹಾಯ ಮಾಡಬೇಕೆಂಬ ದೃಷ್ಟಿಕೋನದಿಂದ ನಾವು 1-2-3 ಜನ ಸೇರಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವಂತಾಯಿತು. ಜೊತೆಗೆ ನಮ್ಮ ಜೊತೆಗೆ ಮಾಜಿ ಸೈನಿಕರು, ಮಾಜಿ ಸರ್ಕಾರಿ ಉದ್ಯೋಗಿಗಳು, ಮಾಜಿ ಉದ್ಯೋಗಸ್ಥರು, ಹೀಗೆ ಹಲವರನ್ನು ಸೇರಿಸಿ ನಾವು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು. ಆಗ ನಾವು ಕೆಲವು ಯೋಚನೆಗಳನ್ನು ಹಾಗೂ ರೂಪುರೇಷೆಗಳನ್ನು ನೆನಪು ಮಾಡಿದೆವು. ಈ ಎಲ್ಲ ಕೆಲಸವನ್ನು ನಾವು ಆಲೋಚನೆ ಮಾಡುವಾಗ ನಮಗೆ ನಮ್ಮ ತಂಡ ಸಾಕಾಗುವುದಿಲ್ಲ, ನಮಗೆ ಸ್ವಲ್ಪ ಯುವಕರು ಹಾಗೂ ಮಾತೆಯರು ಬೇಕಂತ ಅನಿಸಿತು. ಹಾಗೆ ನಮ್ಮ ತಂಡಕ್ಕೆ ಯುವಕರನ್ನು ಹಾಗೂ ಮಾತೆಯರನ್ನು ಸೇರಿಸಿದ್ದೇವೆ. ಯಾವಾಗ ನಾವು ಮಾತೆಯರನ್ನು ಮತ್ತು ಯುವಕರನ್ನು ಸೇರಿಸಿದೆವೋ ಆಗ ನಮಗೆ ಒಂದು ಆನೆಬಲ ಶಕ್ತಿ ಸಿಕ್ಕಿತು. ಇನ್ನು ನಾವು ಏನಾದರೂ ಕೆಲಸ ಮಾಡಬಹುದು ಎಂಬ ಆಲೋಚನೆಯಿಂದ ನಮ್ಮ ಊರಲ್ಲಿ ಅಶಕ್ತರು, ಪಾರ್ಶ್ವವಾಯು ಪೀಡಿತರು, ಅತಿ ಬಡತನದಲ್ಲಿರುವ ವಿಧೇಯರು, ಕ್ಯಾನ್ಸರ್ ರೋಗಿಗಳು, ಕಿಡ್ನಿ ರೋಗಿಗಳು ಮತ್ತು ಒಂದು ತುತ್ತಿಗೆ ಊಟಕ್ಕೂ ಪರದಾಡುವ ಮನಸ್ಥಿತಿಯನ್ನು ನಾವು ಗಮನಿಸಿದೆವು. ಹಾಗೆ ಹಿಂದೂ ಸಮಾಜದಲ್ಲಿರುವ ಯುವತಿಯರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಹಿಂದುತ್ವದ ನಿಜಾರ್ಥವನ್ನು ತಿಳಿಸುವ ಯೋಜನೆಯನ್ನು ಮಾಡಬೇಕಂತ ನಾವು ತೀರ್ಮಾನಿಸಿದೆವು. ಶ್ರೀರಾಮನ ಕಪಿಗಳ ಸೇನೆ ಶ್ರೀಲಂಕೆಗೆ ಸೇತುವೆ ಕಟ್ಟುವಾಗ ಒಂದು ಅಳಿಲು ಕೂಡ ತನ್ನ ಕೈಯಾಲದಷ್ಟು ಸೇವೆಯನ್ನು ಮಾಡಿತಂತೆ. ಅದೇ ರೀತಿ ನಾವು ಕೂಡ ಸಮಾಜಕ್ಕೆ ಸಣ್ಣ ಮಟ್ಟದ ಅಳಿಲ ಸೇವೆ ಮಾಡಬೇಕೆನ್ನುವ ದೃಢ ನಿರ್ಧಾರವನ್ನು ನಾವು ಮಾಡಿದೆವು. ನಮ್ಮ ತಾಯಿ ಸ್ಥಾನದಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ, ಹಾಗೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಕಿಚ್ಚನ್ನು ಕಲ್ಪಿಸಿದ ಒಂದೇ ಮಾತರಂ ಹಾಡಿಗೆ 150ನೇ ವರ್ಷ, ಅಂತೆಯೇ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಳದ ವೀರರಾಣಿ ಅಬ್ಬಕ್ಕಳ 500ನೇ ವರ್ಷ, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಕ್ರಾಂತಿಯನ್ನೇ ಎಬ್ಬಿಸುತ್ತಿರುವ ರಾಷ್ಟ್ರೋತ್ಥಾನ ಪರಿಷತ್ತಿನ 60ನೇ ವರ್ಷ. ಈ ಎಲ್ಲ ಒಂದು ವಿಶೇಷಗಳನ್ನು ಮುಂದುವರಿಸಿಕೊಂಡು ನಾವು ಇದರ ನೆನಪಿಗೋಸ್ಕರ ನಾವು ಇಂದು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಎಂಬ ಈ ಸಂಸ್ಥೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ, ಸಹಕಾರ, ಆಶೀರ್ವಾದ ಬೇಡುತ್ತಾ ಈ ಒಂದು ಸಂಘಟನೆಯ
ಲೋಕಾರ್ಪಣೆಯ ಬಗ್ಗೆ ಪ್ರಾಸ್ತಾವಿಕ ಮಾಡಲು ಅವಕಾಶ ಕೊಟ್ಟ ನಮ್ಮ ಸಂಘಟ ಎಲ್ಲ ಪದಾಧಿಕಾರಿಗಳು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯತಿಯರಿಗೂ, ಮುಂಭಾಗದಲ್ಲಿ ನೆಲೆದಿರುವ ಸಜ್ಜನ ಬಂಧುಗಳಿಗೂ, ಶ್ರದ್ಧೆಯ ತಾಯಂದಿರಿಗಳು, ಪುಟಾಣಿ ಮಕ್ಕಳಿಗೂ ವಂದಿಸುತ್ತಾ ನನ್ನ ಈ ಕಿರು ಪ್ರಾಸ್ತಾವ ಭಾಷಣಕ್ಕೆ ಚುಕ್ಕಿಡುತ್ತೇನೆ. बोलो भारत माता की, बोलो भारत माता की, बोलो भारत माता की, बोलो भारत माता की, बोलो अब्बक्का माता की, बोलो अब्बक्का देवी की, बोलो अब्बक्का देवी की. बोलो भारत माता की, सनातन हिंदू धर्म की. ಈಗ ತಾನೇ ಹೊಸ ಲಾಂಛನ ಬಂದಿದೆ. ಭಾರತ್ ಮಾತಾ ಕಿ जय, ಭಾರತ್ ಮಾತಾ ಕಿ जय, ಒಂದೇ मातरम, ಒಂದೇ. मातरम. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ಸನಾತನ ಹಿಂದೂ ಪ್ರತಿಷ್ಠಾನ ಸಂಸ್ಥೆಯ ಪ್ರಾರಂಭೋತ್ಸವ, ಜೊತೆಗೆ ಈ ಸಮಯದಲ್ಲಿ ಜಯರಾಮೋತ್ಸವ, ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಸುರೇಶ್ ಚೌಟಾ ಕಕ್ಕೆ ಮಜುಲು ಅವರೇ, ಈಗ ತಾನೇ ಲಾಂಛನವನ್ನು ಅನಾವರಣ ಮಾಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತದ ಸಹಕಾರಿವಾರು, ನಮಗೆಲ್ಲ ಮಾರ್ಗದರ್ಶಕರಾದ ಶ್ರೀ PS ಪ್ರಕಾಶ್ ಅವರೇ, ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಐಕಳ ಹರಿ ಶೆಟ್ಟಿ ಅವರೇ, ಈಗ ತಾನೇ ಜ್ಯೋತಿ ಬೆಳಗಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ತೆರಳಿರುವ ಈ ಭಾಗದ ಮಾಜಿ ಸಂಸದರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ನೇತೃತ್ವ ಕೊಟ್ಟಿದ್ದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ಕನ್ಯಾಕುಮಾರಿಯ ಕುಮಾರನ್ ಪೈಲ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಶ್ರೀ ಅವಿನಾಶ್ ಕುಮಾರ್ ಅವರೇ. Mr. Kumar, recently I had come to Kanyakumari on my cycle. So I have traveled all the way from Bangalore to Kanyakumari, covering 702 kilometers in 37 cycling hours. Because Kanyakumari is nearer to our heart. ಹಾಗೇನೆ ಸಮಾಜ ಸೇವಕಿ ಶ್ರೀಮತಿ ಪ್ರಫುಲ್ಲಾ ದೇವಾಡಿಗ ಅವರೇ, ಎಲ್ಲಕ್ಕಿಂತ ಮುಗಿಲಾಗಿ ಈ ವೇದಿಕೆಯ ಕೇಂದ್ರ ಬಿಂದು ನನ್ನ ಆತ್ಮೀಯ ಗೆಳೆಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರೇ, ನನ್ನ ಎದುರುಗಡೆ ಕೂತಿರುವ ನಮ್ಮ ಅಕ್ಕ, ವಿಧಾನಸೌಧದಲ್ಲಿ ಅವರ ಧ್ವನಿನ ಇನ್ನೂ ಕೂಡ ನಾನು ಮರ್ತಿಲ್ಲ, ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರೇ, ಇನ್ನೋರ್ವ ಗೆಳೆಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ನನ್ನ ಆತ್ಮೀಯರು ಗೆಳೆಯರು ಆದ ಮೋನಪ್ಪ ಭಂಡಾರಿ ಅವರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಆತ್ಮೀಯ ಬಂಧುಗಳೇ, 2025 ಮತ್ತು 26 ನಮಗೆಲ್ಲ ಬಹಳ ಮಹತ್ವದ ವರ್ಷ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ನಮ್ಮನ್ನೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಮಾಡಿರುವ
ನಾವೇನ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅರ್ಹತೆ ಬಂದಿದ್ರೆ ಅದಕ್ಕೆ ಕಾರಣೀಭೂತವಾದ ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ವರ್ಷ 25-26. 1875ರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರ ಹೃದಯದಿಂದ ಹೊರಹೊಮ್ಮಿದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲರಿಗೂ ಕಿಚ್ಚೆಬ್ಬಿಸಿದ ಒಂದೇ ಮಾತರಂಗೆ 150ನೇ ವರ್ಷ. ನಮ್ಮೆಲ್ಲರಿಗೂ ಕೂಡ ಸದಾ ಸ್ಫೂರ್ತಿ ನೀಡ್ತಾ ಬಂದಿರುವ ಪ್ರಾತಸ್ಮರಣೀಯ ವ್ಯಕ್ತಿಗಳಲ್ಲಿ ಒಬ್ಬರಾದ ಈ ಭಾಗದ ನಮ್ಮೆಲ್ಲರ ಸ್ಫೂರ್ತಿಯ ಸೆಲೆ ರಾಣಿ ಅಬ್ಬಕ್ಕ ಅವರ 500ನೇ ವರ್ಷ. ಮತ್ತೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಒಂದು ಹೆಸರು ಪಡೆದಿದ್ದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ 125ನೇ ವರ್ಷ. ಇದೆಲ್ಲರದ್ದು ಕೂಡ ಇವತ್ತು ಮತ್ತೆ ರಾಷ್ಟ್ರೋತ್ಥಾನ ಪರಿಷತ್ತಿನ 60ನೇ ವರ್ಷ. ಸೊ ಅದು ಮಹತ್ವದ ಘಟ್ಟ ಇದು. ಈ ಸಂದರ್ಭದಲ್ಲಿ ಹಿರಿಯರೆಲ್ಲ ಸೇರ್ಕೊಂಡು ಈ ಭಾಗದ ಅವಶ್ಯಕತೆಗಳನ್ನೆಲ್ಲ ಮನಗಂಡು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನವನ್ನು ಪ್ರಾರಂಭಿಸಿರೋದು ಅತ್ಯಂತ ಸಂತಸದ ಒಂದು ವಿಷಯ. ಅನೇಕ ಉದ್ದೇಶಗಳನ್ನ ಹೇಳಿದ್ದಾರೆ. ಬಹಳ ಮುಖ್ಯವಾದ ಉದ್ದೇಶ ಎಲ್ಲರಲ್ಲಿ ಜಾಗೃತಿ ಉಂಟು ಮಾಡೋದು. ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಒಂದೇ ಮಾತರಂ ಗೀತೆಗೆ ಸಲ್ಲಬೇಕಾದ ನಿಜವಾದ ಸ್ಥಾನವನ್ನ ಮತ್ತೆ ಕಲ್ಪಿಸಿಕೊಟ್ಟಿದೆ. ಇವತ್ತು ನಾವು ಪೂರ್ಣ ಒಂದೇ ಮಾತರಂ ಹೇಳಿದಾಗ ನಮ್ಗೆಲ್ಲರಿಗೂ ಕೂಡ ಚೈತನ್ಯ ತಂತು ಆ ಗೀತೆ. ಆಗ್ಲೇ ಅಪಸ್ವರ ನಾವು ಒಪ್ಪಳ ಏನು 1926ನೇ ಇಸ್ವಿ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವ ವಿರೋಧ ಬಂದಿತ್ತು, ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಆಲಿ ಅವರಿಂದ ಈ ಗೀತೆ ಹೇಳಬಾರ್ದು ಅಂತ ಅವರು ಅಡ್ಡಿ ವ್ಯಕ್ತಪಡಿಸಿದರು. ಆದರೂ ಕೂಡ ಆ ವಿಷ್ಣು ದಿಗಂಬರ ಪುಲಸ್ಕರ್ ಪೂರ್ಣ ಗೀತೆಯನ್ನು ಹೇಳಿದ್ರಲ್ಲ, ಆ ಗೀತೆಗೆ ಇವತ್ತೂ ಕೂಡ ವಿರೋಧ ಕೇಳಿ ಬರ್ತಾ ಇದೆ. ನಮ್ಮ ಧರ್ಮಕ್ಕೆ ಅದು ಒಪ್ಪೋದಿಲ್ಲ ಅಂತ. ಅದೇ ಇವತ್ತು ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಒಂದೇ ಮಾತ್ರ ಪೂರ್ತಿ ಗೀತೆನ ನಾವು ಹಾಡಬೇಕು. ಮತ್ತೆ ನಮ್ಮ ಸಮಾಜದಲ್ಲಿ ಆ ಕಿಚ್ಚು ಹೆಚ್ಚಾಗಬೇಕು. ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಂದರ್ಭದಲ್ಲಿ ಎಲ್ಲ ಕಡೆ ಇವತ್ತು ಹಿಂದೂ ಸಮಾಜೋತ್ಸವಗಳು ನಡೆದಿದೆ. ಬಹಳ ವಿಶೇಷ ರೀತಿಯ ಅನೇಕ ಕಡೆ ನಡೆದಿದೆ. ಈ ಸಂದರ್ಭದಲ್ಲಿ ನನಗೆ ಸುಮಾರು 15 ದಿವಸದ ಹಿಂದೆ ನನಗೆ ಒಂದು ಕರೆ ಬಂತು. ಉಳ್ಳಾಲದ ಶಾಸಕರಾಗಿದ್ದ ಕೆ ಜಯರಾಮ್ ಶೆಟ್ಟಿ ಅವರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ, ಜಯರಾಮೋತ್ಸವ ಇಟ್ಕೊಂಡಿದ್ದೀವಿ ಅಂತ. ನನ್ನ ಮನಸ್ಸು ಹಾಗೆ 94ನೇ ಇಸ್ವಿ ಹೋಯಿತು. ನಮಗೆಲ್ಲ ಗೊತ್ತಿದೆ 85ನೇ ಇಸ್ವಿನಲ್ಲಿ ಬಿಜೆಪಿ ನಮ್ಮ ರಾಜ್ಯದಲ್ಲಿ ಗೆದ್ದಿದ್ದು 2 ಸೀಟು. ಒಂದು ಶಿಕಾರಿಪುರದಿಂದ ಸನ್ಮಾನ್ಯ ಯಡಿಯೂರಪ್ಪನವರು, ಇನ್ನೊಂದು ಬೆಳ್ತಂಗಡಿಯಿಂದ ಗೆದ್ರೂ ಕೂಡ ನಮ್ಮಿಂದ ದೂರ ಹೋದ ಒಬ್ಬ ವ್ಯಕ್ತಿ. 89ರಲ್ಲಿ 2 ಇದ್ದಿದ್ದು 4 ಆದ್ವು ನಾವು. 94ನೇ ಇಸ್ವಿನಲ್ಲಿ ಜಯರಾಮ್ ಶೆಟ್ಟರು ನಾವು ಎಲ್ಲನೂ ಕೂಡ 40 ಜನ ಆಯ್ಕೆಯಾಗಿ ಬಂದಿದ್ವು. ದಕ್ಷಿಣ ಕನ್ನಡದ ಪ್ರಾಯಶಃ ಎಲ್ಲ ಕ್ಷೇತ್ರಗಳಲ್ಲಿ ಅವತ್ತು ಕಮಲ ಅರಳಿತ್ತು. ಜಯರಾಮ್ ಶೆಟ್ಟರನ್ನ ನಾನು ನಮಸ್ಕೋತಾ ಇದ್ದೆ. ಆಗ ನಮಗೆ ರಮೇಶ್ ಕುಮಾರ್ ಅಂತ ಒಬ್ರು ಸ್ಪೀಕರ್ ಇದ್ರು. ನಾವೆಲ್ಲ ಹಿಂದಿನ ಬೆಂಚಲ್ಲಿ ಕೂತ್ಕೋತಾ ಇದ್ವು. ನಮ್ಗೆ ಅದೆಷ್ಟು ಅವಕಾಶ ಕೊಟ್ಟರು ಅಂತ ಅಂದರೆ ಆ ಜಯರಾಮ್ ಶೆಟ್ಟರು ಉಳ್ಳಾಲ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೆ ಬೇರೆ ಬೇರೆ ಸಮಸ್ಯೆಗಳ ಬಿಡಿ ಕಾರ್ಮಿಕರದಿರ್ಬೋದು, ಕೃಷಿ ಕಾರ್ಮಿಕರದಿರ್ಬೋದು, ಎಲ್ಲರ ಸಮಸ್ಯೆಗಳನ್ನ
ಆ ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳ್ತಾ ಇದ್ದಿದ್ದು ಮತ್ತೆ ಬೇರೆ ಬೇರೆ ಚರ್ಚೆ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇದ್ದಿದ್ದು ಹಾಗೇ ನೆನಪಿಗೆ ಬಂತು. ಸೊ ಈ ಕಾರ್ಯಕ್ರಮದಲ್ಲಿ ನಾನು ಬರಲೇಬೇಕು, ಇರಲೇಬೇಕು, ಜಯರಾಮ್ ಶೆಟ್ಟರ್ಗೆ ನಾನು ಗೌರವ ಸನ್ಮಾನ ಮಾಡಲೇಬೇಕು ಅಂತ ಖುಷಿಯಿಂದ ಇವತ್ತು ನಾನು ಬಂದಿದ್ದೀನಿ. ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಹೆಸರಿನಲ್ಲಿ ಸೇವಾ ಚಟುವಟಿಕೆ ಮತ್ತೆ ಯುವಕ ಯುವತಿಯರಲ್ಲಿ ಜಾಗೃತಿ ಉಂಟು ಮಾಡೋದು, ಇದೆಲ್ಲ ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರು, ಇದರಲ್ಲಿ ನಾವು ಯುವಕರನ್ನು ಕೂಡ ನಾವು ಸೇರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ. ಬಹಳ ಇವತ್ತು ಅಗತ್ಯ ಇದೆ. ಆ ಯುವಕರಿಗೆ ಈ ಎಲ್ಲ ಹೋರಾಟಗಳ ಹಿನ್ನೆಲೆಯಲ್ಲಿ ಏನೇನು ಸಾಧನೆ ಆಗಿದೆ, ಆದರೆ ಈ ಮಧ್ಯ ಕೂಡ ಯಾವ ಯಾವ ಒಡಕಿನ ಮಾತುಗಳು, ಒಡಕಿನ ಕಾರ್ಯಗಳು ಆಗ್ತಾ ಇದೆ, ಇದರ ಜಾಗೃತಿ ನಾವು ಉಂಟು ಮಾಡೋದು ಅಗತ್ಯ ಇದೆ. ಇವತ್ತು ನಾವೆಲ್ಲರೂ ಬಹಳ ಸಂತೋಷವಾಗಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರದ್ದು 125ನೇ ವರ್ಷ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಒಬ್ಬ ಮೇಧಾವಿ ರಾಜಕೀಯ ಮುತ್ಸದ್ದಿ. ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ಚಿನ್ನವನ್ನ ಅಳಿಯೋದನ್ನ ಕ್ಯಾರೆಟ್ ಅಲ್ಲಿ ಅಳಿತಾರೆ. 24 ಕ್ಯಾರೆಟ್ ಇದ್ರೆ ಅದು ಒಳ್ಳೆ ಚಿನ್ನ ಅಂತ. ಹಾಗೆ 24 ಕ್ಯಾರೆಟ್ ಯಾರಾದರೂ ದೇಶಭಕ್ತರ ಇದ್ರೆ ಅದು ಶ್ಯಾಮಾ ಪ್ರಸಾದ್ ಮುಖರ್ಜಿ. ಅವತ್ತು ಅವರು ಕಲೆ ಕೊಟ್ಟರು, ಏಕ ದೇಶ ಮೇ ದೋ ನಿಶಾನ್, ದೋ ವಿಧಾನ್, ದೋ ಪ್ರಧಾನ್ ನಹಿ ಚಲೇಗಾ ಅಂತ. ಆ ಹೋರಾಟದಲ್ಲೇ ತಮ್ಮ ಪ್ರಾಣವನ್ನು ಕೂಡ ಬಲಿದಾನ ಕೊಟ್ಟರು. ಅವರು ಯಾತಕ್ಕೋಸ್ಕರ ಹೋರಾಟ ಮಾಡಿದ್ರು, ಆ ಉದ್ದೇಶನ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ಆ ಸಂವಿಧಾನದ 370ನೇ ವಿಧಿಯನ್ನ ಇವತ್ತು ತೆಗೆದು ಹಾಕಲಾಗಿದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಆತ್ಮಕ್ಕೆ ಇವತ್ತು ನಾವು ಸಂತಸ, ಶಾಂತಿ ತಂದಿದ್ದೀವಿ. ಅದೇ ರೀತಿ ಅನೇಕ ಹೋರಾಟಗಳು ನಡೆದಿದೆ. ನಮ್ಮ ಮುಂದೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಎದ್ದು ನಿಂತಿದೆ. ಇದು ಅನೇಕ ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ಆ ಡಿಸೆಂಬರ್ 6ರಂದು ಏನಾಯ್ತು ನಾವು ನೋಡಿದ್ದೀವಿ. ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ರಾಮ ಮಂದಿರ ಇವತ್ತು ಎದ್ದು ನಿಂತಿದೆ. ಸೊ ನಾವು ಏನೇನು ತೀರ್ಮಾನ ಮಾಡಿದ್ವು ಅದನ್ನ ಮಾಡ್ತಾ ಇರುವಾಗಲೂ ಕೂಡ ಇವತ್ತು ನಾವೇನಾದ್ರೂ ಕೂಡ ಲೋಕಸಭೆಯ ವಿದ್ಯಮಾನಗಳನ್ನ ನೋಡಿದ್ರೆ ದೇಶ ವಿರೋಧಿ ಶಕ್ತಿಗಳು ಇನ್ನೂ ಕೂಡ ತಮ್ಮ ಚಟುವಟಿಕೆ ನಡೆಸ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ವೇಷದಲ್ಲಿ ಹೇಗಾದರೂ ಮಾಡಿ ಈ ಹಿಂದೂ ಮಾನಸದ ಮೇಲೆ ನಾವು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅನ್ನೋದು ಒಂದು ಹವ್ಯಾಸ ಇರುವುದಾಗಿದೆ. ನಿನ್ನೆ ನಾನು ನೋಡ್ತಾ ಇದ್ದೆ, ಮಹಾರಾಷ್ಟ್ರದಲ್ಲಿ ಮಾಲೇಗಾಂವ್ ಅಂತ ಒಂದು ಜಾಗ ಇದೆ. ಅಲ್ಲೊಬ್ರು ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ. ಮೇಯರ್ ರೂಮ್ನಲ್ಲಿ ಮಹಾತ್ಮ ಗಾಂಧಿ ಅವ್ರ ಫೋಟೋ ತೆಗೆದ್ರು, ಅಂಬೇಡ್ಕರ್ ಫೋಟೋ ತೆಗೆದ್ರು, ಶಿವಾಜಿದು, ಛತ್ರಪತಿ ಶಿವಾಜಿದು ಕೂಡ ಫೋಟೋ ಇಲ್ಲ, ಬದಲಿಗೆ ಟಿಪ್ಪು ಸುಲ್ತಾನ್ ಫೋಟೋ ಇದೆ. ಇದು ತೋರಿಸುತ್ತೆ ಅವರ ಆ ಮಾನಸಿಕತೆ. ಇವತ್ತು ಬೆಳಗ್ಗೆ ನಾನು ಬಂಟ್ವಾಳ ಕ್ಷೇತ್ರದ ಗಂಜಿ ಮಠ ಅಲ್ಲಿ ಹೋಗಿದೆ. ಅಲ್ಲಿ ಮೃತ್ಯುಂಜಯೇಶ್ವರ ದೇವಸ್ಥಾನಕ್ಕೆ ಇವತ್ತು ಶಂಕುಸ್ಥಾಪನೆ ಆಯಿತು. 1100-1200 ವರ್ಷದ ಇತಿಹಾಸ ಇರುವ ದೇವಸ್ಥಾನ, ಮುನಿಗಳು ಬಂದಿರುವ ಜಾಗ. ಆ ದೇವಸ್ಥಾನನ ಒಡೆದಾಕಿರುವ ಟಿಪ್ಪು ಸುಲ್ತಾನ್ ಮಾನಸಿಕತೆ ಇವಾಗಲೂ ಇದೆಯಲ್ಲ, ಇದರ ವಿರುದ್ಧ ನಾವೆಲ್ಲರೂ ಕೂಡ ಜಾಗೃತಿ ಹೊಂದಬೇಕು. ಅದಕ್ಕೋಸ್ಕರ ಹಿಂದೂ ಸೇವಾ ಪ್ರತಿಷ್ಠಾನ, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಯಾವ ಉದ್ದೇಶ ತಗೊಂಡು ಇವತ್ತು ಪ್ರಾರಂಭ ಆಗಿದೆ, ಇದು ಹೆಚ್ಚು ಪ್ರಖರವಾಗಬೇಕು, ವಿಸ್ತಾರ ಆಗಬೇಕು. ಎಲ್ಲರ ಮನೆ ಮನ ಎರಡೂ ಕೂಡ ನಾವು ಮುಟ್ಟಬೇಕು. ನಾವು ಆಗ ಮಾತ್ರ
ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಇಡೀ ರಾಜ್ಯ ಬಹಳ ಆಕಾಂಕ್ಷೆಯಿಂದ ನಾವು ನೋಡೋದು ಕರಾವಳಿ ಭಾಗವನ್ನು. ಈ ಕರಾವಳಿ ಭಾಗದಲ್ಲಿ ಇನ್ನಷ್ಟು ಹಿಂದೂ ಶಕ್ತಿ ಮಾನಸಿಕತೆ ಗಟ್ಟಿ ಆಗಬೇಕು. ಆ ದೃಷ್ಟಿಯಿಂದ ಇವತ್ತಿನ ಸನಾತನ ಹಿಂದೂ ಪ್ರತಿಷ್ಠಾನ ತನ್ನ ಉದ್ದೇಶನ ಈಡೇರಿಸೋದ್ರಲ್ಲಿ, ತನ್ನ ಕಾರ್ಯವನ್ನು ಎಲ್ಲ ಕಡೆ ತಲುಪಿಸೋದ್ರಲ್ಲಿ, ತನ್ನ ಕಾರ್ಯವನ್ನು ವಿಸ್ತಾರ ಮಾಡೋದ್ರಲ್ಲಿ ಯಶಸ್ವಿ ಆಗಲಿ. ಇವತ್ತು ಜ್ಯೋತಿ ಏನು ಬೆಳಗಿದ್ದೀವಿ, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಆ ಒಂದು ಜ್ಯೋತಿ ಈ ಭಾಗದ ಎಲ್ಲ ಮನೆಗಳಲ್ಲಿ ಎಲ್ಲ ಹೃದಯಗಳಲ್ಲಿ ಅದು ಬೆಳಗದಕ್ಕೆ ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯ ಯಶಸ್ವಿಯಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಕೋರಿ, ವಿಶೇಷವಾಗಿ ಜಯರಾಮ್ ಶೆಟ್ಟರಿಗೆ ನನ್ಗನ್ಸುತ್ತೆ ಅವ್ರು 80 ವರ್ಷದ ಯುವಕ. ಅವರು ಇವಾಗಲೂ ಕೂಡ ಅದೇ ಕಿಚ್ಚಿದೆ, ಅದೇ ಕೆಚ್ಚಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಾರೈಸೋಣ. ಅವರ ಮಾರ್ಗದರ್ಶನ ನಮಗೆ ಹೆಚ್ಚೆಚ್ಚು ಸಿಗಲಿ. ಅವರ ಆರೋಗ್ಯ ಆಯುಷ್ಯ ಬಹಳ ದೀರ್ಘವಾಗಿರಲಿ. ಭಗವಂತ ಅವರಿಗೆ ಸಂಪೂರ್ಣ ಆಶೀರ್ವಾದ ನೀಡಲಿ ಅಂತ ನಾವೆಲ್ಲ ಹಾರೈಸೋಣ. ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಖಂಡಿತವಾಗಿ ಹೇಳ್ತಾರೆ. ಅದು ಶ್ರೀಕರಕಿಣಿ ಉಳ್ಳಾಳ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಉಳ್ಳಾಳ ಶ್ರೀ ಶಾರದನಿಕೇತನ ಟ್ರಸ್ಟಿನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಕರಕಿಣಿ ಉಳ್ಳಾಳ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ 4 ಹಿರಿಯರು, ಬಹುಶಃ 3 ತಲೆಮಾರನ್ನು ನೋಡಿರುವಂತಹ ಹಿರಿಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕಣ್ಣು ತುಂಬಿಕೊಳ್ಳುವುದೇ ಬಹಳ ದೊಡ್ಡ ಸಂತೋಷ. ಬಹಳ ಪ್ರೀತಿಯಿಂದ ಅಭಿಮಾನದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಶ್ರೀಕರಕಿಣಿ ಉಳ್ಳಾಳ ಇವರನ್ನು. ಸ್ನೇಹಿತರೆ, 4 ಪರಿಚಯವನ್ನು ಕೇಳುವಂತಹ ಹಂಬಲ ಇದೆ. ಬಂಧುಗಳೇ, ಪರಿಚಯವನ್ನು ಓದ್ತಾರೆ, ಆದರೆ ಒಂದು ಮಾತಂತೂ ಸತ್ಯ. 4ರನ್ನೊಮ್ಮೆ ನೋಡಿ, ಅವರ ಹಣೆಯಲ್ಲಿ ಮೂಡಿರುವಂಥ ನೆರಿಗೆಗಳು ಅದು ವಯಸ್ಸಿನ ಲಕ್ಷಣ ಅಲ್ಲ, ಅನುಭವದ ರೇಖೆಗಳು. ಬಹುಶಃ ಇವರು ಸಂಘದ ಸ್ವಯಂ ಸೇವಕರಾಗಿ ಸೇರುವ ಸಮಯದಲ್ಲಿ ನಾವೆಲ್ಲ ತೊಟ್ಟಿಲಲ್ಲಿದ್ದೇವೇನೋ. ಅಂತಹ ಹಿರಿತನವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಸಂಸ್ಥೆ ಲೋಕಾರ್ಪಣೆ ಆಗುವ ಸಮಯದಲ್ಲಿ ಹಿರಿಯರನ್ನು ಮರೆತಿಲ್ಲ, ಹಳೆ ಬೇರಿನೊಂದಿಗೆ ಹೊಸ ಚಿಗುರು ಎನ್ನುವ ಸಂದೇಶಕ್ಕೋಸ್ಕರ ಈ ಜೋಡಣೆಯನ್ನು ಮಾಡಿದ್ದೇವೆ. ಇದೀಗ ವಿವರ ಪ್ರವರಗಳು ನಮ್ಮ ಸಂಘಟಕಿಯರಿಂದ. ಆರಂಭದಲ್ಲಿ ಶಾರದಾ ಸಮೂಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ MB ಪುರಾಣಿಕ್ ಇವರ ಬಗ್ಗೆ ದಯವಿಟ್ಟು ಸಂಘಟಕಿಯರು ಸಾಧನಾ ವಿವರವನ್ನು ಪ್ರಕಟಿಸಬೇಕಾಗಿ ಕೋರಿಕೆ. ಕಾಪು ಬಳಿಯ ಪುಟ್ಟ ಗ್ರಾಮ ಮಜೂರು ಇಲ್ಲಿ 1945ರಲ್ಲಿ ಜನಿಸಿದರು. ದಿವಂಗತ ರಾಮಕೃಷ್ಣ ಪುರಾಣಿಕ್ ಮತ್ತು ಶ್ರೀಮತಿ ಜಲಜಾಕ್ಷಿ ದಂಪತಿಯ ಸುಪುತ್ರರಾಗಿರುವ ಮಜೂರು ಭೂವರಾಹ ಪುರಾಣಿಕ್ ಇಂದು ಡಾಕ್ಟರ್ MB ಪುರಾಣಿಕ್ ಎಂದೇ ಖ್ಯಾತರು. 2010ರಿಂದ 2025ರವರೆಗೆ ಉಡುಪಿ, ದಕ್ಷಿಣ ಕನ್ನಡ, ಕರ್ನಾಟಕದಾದ್ಯಂತ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಶಿಕ್ಷಣ ತಜ್ಞ ನಮ್ಮ ಪುರಾಣಿಕರು. ಶೈಕ್ಷಣಿಕ 1992ರಲ್ಲಿ ತುಳುನಾಡು ಎಜುಕೇಷನ್ ಟ್ರಸ್ಟ್ ಸ್ಥಾಪನೆ, ಪ್ರಾಧ್ಯಾಪಕ ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದು ಶಾರದಾ ವಿದ್ಯಾಲಯವನ್ನು ಕೊಡಿಯಾಲ್ಬೈಲ್ನಲ್ಲಿ ಆರಂಭಿಸಿದರು. ನಂತರ ಶಾರದಾ ಅಂಗ ಸಂಸ್ಥೆಗಳಾದ ಶಾರದಾ ಪದವಿ ಪೂರ್ವ ಕಾಲೇಜು, ತಲಪಾಡಿ ದೇವಿನಗರದಲ್ಲಿ ಶಾರದಾ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್, ನಂತರ ಶಾರದಾ ಪದವಿ ಕಾಲೇಜನ್ನು ಆರಂಭಿಸಿದ್ದಾರೆ. ತಲಪಾಡಿ ದೇವಿ ನಗರ ಶಾರದಾ ವಿದ್ಯಾನಿಕೇತನ ಸಮೀಪ ಶಾರದಾ ಆಯುರ್ಧಾಮ ಎಂಬ ಆಯುರ್ವೇದ ಆಸ್ಪತ್ರೆ ಆರಂಭಿಸಿದರು. ಕೊಲ್ಯದಲ್ಲಿ ಶಾರದಾ ಶಿಶುವಿಹಾರ ಎಂಬ ಸಂಸ್ಥೆಯನ್ನೂ ಆರಂಭಿಸಿ ಮಕ್ಕಳಿಗೆ ಸಂಸ್ಕಾರವಂತ ಶಿಕ್ಷಣ ನೀಡಲು ಪ್ರಾಶಸ್ತ್ಯ ನೀಡಿದ್ದಾರೆ. ಸಮಾಜ ಸೇವೆ, ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ಸಮಿತಿ ಸದಸ್ಯರಾಗಿ ಸೇವೆ, ಹಿಂದಿನ ಕರ್ನಾಟಕ ಸರ್ಕಾರದಿಂದ ಗೋ ಸೇವಾ ಅಧ್ಯಕ್ಷರಾಗಿ ನೇಮಕ, ರಾಜ್ಯ ಸ್ವಸಂಘದ ನಿಕಟಪೂರ್ವ ಸಂಘ ಚಾಲಕ ಆಗಿ ಸೇವೆ, ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಅಧ್ಯಕ್ಷರು, ಗೋವನಿತಾಶ್ರಯ ಟ್ರಸ್ಟ್ ಅಧ್ಯಕ್ಷರು, ಹೊಸದಿಗಂತ ಜ್ಞಾನ ಭಾರತಿ ಪ್ರಕಾಶನದ ನಿರ್ದೇಶಕರು,
ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರು ಪದವ್ ಅಧ್ಯಕ್ಷರು. ಇನ್ನೂ ಹಲವಾರು ಸಂಘ ಸಮಿತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನ ಅಮೂಲ್ಯ ಸಮಯ ವಿನಿಯೋಗಿಸಿ ನಮ್ಮೆಲ್ಲರಿಗೂ ಸ್ಫೂರ್ತಿ ಆದರ್ಶಪ್ರಾಯರಾದ ತಮಗೆ ಶ್ರೀ ರಾಜರಾಜೇಶ್ವರಿ ದೇವಿಯು ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರವನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಮುಂದಕ್ಕೆ ಶ್ರೀ ಪಿ ಡಾಕ್ಟರ್ ಅನಂತಕೃಷ್ಣ ಭಟ್ ಇವರ ವಿವರವನ್ನು ಸಭೆಯ ಮುಂದಿಡಬೇಕಾಗಿ ಕೋರಿಕೆ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ MA LLB PhD ಇವರಿಗೆ ಸನ್ಮಾನ ಪತ್ರ. ರಾಜ್ಯಶಾಸ್ತ್ರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಚಿನ್ನದ ಪದಕ ಪಡೆದು 1971ರಿಂದ 2007ರವರೆಗೆ ಕಾಲೇಜು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವ ಇವರದು. ಕಾನೂನು ಪದವಿಯೊಂದಿಗೆ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ ಇವರು ಭಾರತ ಸಂವಿಧಾನವನ್ನು ನಿರಂತರವಾಗಿ ಅಧ್ಯಯನ ಹಾಗೂ ಅಧ್ಯಾಪನ ಮಾಡಿಕೊಂಡು ಬಂದವರು. ನವದೆಹಲಿಯ UGCಯಿಂದ ಉನ್ನತ ಸಂಶೋಧನೆ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ಗೆ ವಿಶೇಷ ಅನುದಾನ ಪಡೆದು ಗ್ರಂಥ ರಚಿಸಿರುತ್ತಾರೆ. ಸುಮಾರು 600ಕ್ಕಿಂತಲೂ ಮಿಕ್ಕಿದ ಇವರ ಪ್ರೌಢ ರಾಜಕೀಯ ಸಂಬಂಧಿತ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಈಗಾಗಲೇ ಪ್ರಕಟಗೊಂಡಿದೆ. ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ 6 ಪುಸ್ತಕಗಳು ಇವರಿಂದ ಪ್ರಕಟಗೊಂಡಿವೆ. ಕರ್ನಾಟಕ ರಾಜ್ಯದ 10ನೇ ತರಗತಿಯ ಸಮಾಜಶಾಸ್ತ್ರ ಪಠ್ಯಪುಸ್ತಕ ರಚನಾ ಸಮಿತಿಯ ಸಹ ಅಧ್ಯಕ್ಷರಾಗಿ, ಅಂತೆಯೇ ಪುನರ್ ಪರಿಶೀಲನಾ ಸಮಿತಿಯ ಸದಸ್ಯರಾಗಿಯೂ ಅನುಭವ ಹೊಂದಿದ್ದಾರೆ. ಭಾರತ ಸಂವಿಧಾನದ ನಿರಂತರ ಅಧ್ಯಯನಶೀಲರಾದ ಇವರು ದೇಶ ವಿದೇಶಗಳಲ್ಲಿ ಸಾಂವಿಧಾನಿಕ ವಿಷಯಗಳ ಬಗೆಗೆ ಮೌಲಿಕ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡ ಇವರಿಗೆ ಮಕ್ಕಳ ಸೇವೆಗೆ 2021ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿದೆ. 1990ರಲ್ಲಿ ಆರಂಭಗೊಂಡು 2002ರಲ್ಲಿ ರಾಜ್ಯ ಪ್ರಶಸ್ತಿ ಗಳಿಸಿದ ಮಂಗಳೂರು ಸಮೀಪದ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರ ಅನಾಥಾಶ್ರಮದ ಸ್ಥಾಪಕ ಸಂಚಾಲಕರಾಗಿ 2000ನೇ ಇಸವಿಯಲ್ಲಿ ಪ್ರಾರಂಭಗೊಂಡ ಗೋವನಿತಾಶ್ರಮ ಟ್ರಸ್ಟಿನ ಸ್ಥಾಪಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇದೀಗ 2016ರಲ್ಲಿ ಮೇಘಾಲಯದ ಸರಸ್ವತಿ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾಗಿ ಶಿಕ್ಷಣ ಸಂಸ್ಥೆಯನ್ನು ಶುಭಾರಂಭಗೊಳಿಸಿದ್ದಾರೆ. ಶ್ರೀ ರಾಜರಾಜೇಶ್ವರಿ ದೇವಿಯು ತಮಗೆ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರ ನೀಡಿ ತಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಶ್ರೀ ಶ್ರೀಕರ ರಮಾನಾಥ ಕಿನಿ ಉಳ್ಳಾಳ ಇವರಿಗೆ ಸನ್ಮಾನ ಪತ್ರ. ಶ್ರೀ ಉಳ್ಳಾಳ ಶ್ರೀಕರ ರಮಾನಾಥ ಕಿನಿ ಅವರು 1954ನೇ ಆಗಸ್ಟ್ ತಿಂಗಳಲ್ಲಿ ಉಳ್ಳಾಳದಲ್ಲಿ ಜನಿಸಿದರು. ತಂದೆ ದಿವಂಗತ ಮರ್ತು ರಮಾನಾಥ ಕಿನಿ, ತಾಯಿ ಶ್ರೀಮತಿ ಕಾಂತೇರಿ ಕಿನಿ ದಂಪತಿಗಳ ಸುಪುತ್ರರಾದ ಶ್ರೀಯುತರು ಧರ್ಮಪತ್ನಿ ಶ್ರೀಮತಿ ಶೀಲಾ ಯಾನೆ ಪ್ರಫುಲ್ಲ ಕಿನಿ ಮತ್ತು 2 ಮಕ್ಕಳು ಸೇರಿ ಸುಂದರ ದಾಂಪತ್ಯ ಸಂಸಾರ ಇವರದು. ಪದವೀಧರರಾಗಿದ್ದು ಉತ್ತಮ ಕ್ರೀಡಾಪಟುವಾಗಿ ಪ್ರತಿಭೆ ಮೆರೆದವರು. ರಾಜ್ಯಮಟ್ಟದ ಕಬಡ್ಡಿ ಆಟಗಾರರಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯದ ಸತತ 5 ವರ್ಷಗಳ ಕಬಡ್ಡಿ ಆಟಗಾರರಾಗಿ ಹಾಗೂ ತಂಡದ ಸಮನ್ವಯಕಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ತಮ್ಮ ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು. ಉಳ್ಳಾಲ ಕಾರಣಿಕ ಕ್ಷೇತ್ರ ತಿರುಮಳ ತಥಾ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಮೊಕ್ತೇಸರರಾಗಿ ಪ್ರಸ್ತುತ 12 ವರ್ಷಗಳಿಂದ ಆಡಳಿತ ಮೊಕ್ತೇಸರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಉಳ್ಳಾಳ ಶ್ರೀ ಸಾರ್ವಜನಿಕ ಶಾರದಾ ಮಹೋತ್ಸವ ಕೋಶಾಧಿಕಾರಿ, ಅಧ್ಯಕ್ಷ, ಪ್ರಸ್ತುತ ಗೌರವ ಅಧ್ಯಕ್ಷರಾಗಿರುತ್ತಾರೆ. ಶಾರದಾ ಟ್ರಸ್ಟ್ನ ಆಡಳಿತ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಊರಿನ ಹಲವಾರು ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು GSB ಸಮುದಾಯದ ಬ್ರಹ್ಮಕಲಶ ಇನ್ನಿತರ ಸಂದರ್ಭದಲ್ಲಿ ತನ್ನ ಸಮಾಜದ ಸದಸ್ಯರ ಸಹಕಾರದೊಂದಿಗೆ ಸೇವೆ ಸಲ್ಲಿಸಿರುತ್ತಾರೆ.
ತಮಗೆ ಶ್ರೀ ರಾಜರಾಜೇಶ್ವರಿ ದೇವಿಯು ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸುಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರವನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು. ಮುಂದಕ್ಕೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಇವರ ಸಾಧನಾ ವಿವರವನ್ನು ಭವ್ಯ ನವೀನ್ ಇವರು ನೀಡಬೇಕಾಗಿ ಕೋರಿಕೆ. ಭವ್ಯ ನವೀನ್. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು ಇದರ ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಇವರಿಗೆ ಸನ್ಮಾನ ಪತ್ರ. ಎನ್ಮಕಜೆ ಶ್ರೀ ನಾರಾಯಣ ಅಡಂತ್ಯಾಯ ಹಾಗೂ ಬೊಲ್ಯಗುತ್ತು ಶ್ರೀಮತಿ ಸಂಜೀವಿ ದಂಪತಿಗಳ ಮಗಳಾಗಿ 1947 ಮಾರ್ಚ್ 1ರಂದು ಜನಿಸಿದ ಇವರು ತಿಮ್ಮಪ್ಪ ಶೆಟ್ಟಿ ಇವರನ್ನು ವಿವಾಹವಾಗಿ ಜಿತಿನ್, ನಿತಿನ್ ಮತ್ತು ಸಚಿನ್ ಎಂಬ 3 ಪುತ್ರರನ್ನು ಪಡೆದು ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. 1970ರಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಇವರು ಕುಂತೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಕುಂತೂರು ಮಹಿಳಾ ಮಂಡಲದ ಸ್ಥಾಪಕ ಸಂಚಾಲಕರಾಗಿ, ವಿದ್ಯಾ ಸರಸ್ವತಿ ಯುವತಿ ಮಂಡಲದ ಸ್ಥಾಪಕ ಅಧ್ಯಕ್ಷರಾಗಿ, ತಾಲೂಕು ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಗಿ, ಮಲೆನಾಡು ವಿಕಾಸ ಸಮಿತಿ ಕುಂತೂರು ಪದವು ಇದರ ನಿರ್ದೇಶಕಿಯಾಗಿ, ಜಿಲ್ಲಾ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾಗಿ, ಜಿಲ್ಲಾ ಮಹಿಳಾ ಸಮರ್ಪಣಾ ವೇದಿಕೆಯ ಗೌರವಾಧ್ಯಕ್ಷರಾಗಿ, ಅಲಂಕಾರ್ ಭಾರತ ವಿದ್ಯಾಸಂಸ್ಥೆಯ ಆಡಳಿತ ಸಮಿತಿಯ ಸದಸ್ಯರಾಗಿ, ಆಕಾಶವಾಣಿ ಕೃಷಿ ರಂಗದ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿ, ರಾಜಕೀಯವಾಗಿಯೂ ಮಹಿಳಾ ವಿಭಾಗದ ತಾಲೂಕು, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ. ಬಂಟ್ವಾಳ ಹಾಗೂ ಪುತ್ತೂರು ತಾಲೂಕಿನ ವಿಧಾನಸಭಾ ಚುನಾವಣೆಯಲ್ಲಿ ಹಲವು ಬಾರಿ ಸ್ಪರ್ಧಿಸುವ ಅವಕಾಶವನ್ನು ಪಡೆದು 2 ಸಲ ಪುತ್ತೂರಿನ ಪೂರ್ಣಾವಧಿ ಶಾಸಕಿಯಾಗಿ ಜನಸೇವೆಯನ್ನು ಮಾಡಿರುತ್ತಾರೆ. ಪುತ್ತೂರಿನಲ್ಲಿ ಸ್ವಾಭಿಮಾನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿ ಸಹಕಾರಿ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿರುತ್ತಾರೆ. ಒಬ್ಬ ಲೇಖಕಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೈಯಾಡಿಸಿದ ಚಾತುರ್ಯ ಇವರದಾಗಿದೆ. ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ, ಸೇವಾ ರತ್ನ ಪುರಸ್ಕಾರ, ಶಿವರಾಮ್ ಕಾರಂತ್ ಸದ್ಭಾವನಾ ಅವಾರ್ಡ್, ತುಳುನಾಡ ಕಣ್ಮಣಿ ಪರ್ಲಿಸಿಟಿ ಅವಾರ್ಡ್ ಹಾಗೂ ಕಂಚಿಲದ ಬಾಲೆ ತುಳು ಚಲನಚಿತ್ರನ ಅಭಿನಯಕ್ಕೆ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಗಳಿಸಿರುವ ಹೆಗ್ಗಳಿಕೆ ಇವರದು. ಪ್ರಸ್ತುತ ಕರಾವಳಿ ವಾಚಕಿಯರ ಹಾಗೂ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತೊಟ್ಟಿಲು ತೂಗುವ ಕೈ ಈ ದೇಶವನ್ನು ಆಳಬಹುದು ಎಂಬ ನಾನುಡಿಗೆ ತಕ್ಕಂತೆ ಸಾಧನೆಗೈದ ತಮಗೆ ಶ್ರೀ ರಾಜರಾಜೇಶ್ವರಿ ದೇವಿಯು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಬಹಳ ಆಕರ್ಷಕವಾಗಿರುವಂತಹ ಹನುಮಂತನ ವಿಗ್ರಹ ಇರುವ ದಯವಿಟ್ಟು ಆಸೀನರಾಗಬೇಕು. ಹೃದಯ ತುಂಬಿದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ಪ್ರೊಫೆಸರ್ MB ಪುರಾಣಿಕ್ ಅವರಿಗೆ. ಹಾಗೆ ಮುಂದಕ್ಕೆ ಪ್ರೊಫೆಸರ್ P ಅನಂತಕೃಷ್ಣ ಭಟ್ ಅವರನ್ನು ಗೌರವಿಸಬೇಕಾಗಿ ಕೋರಿಕೆ. ಪ್ರಕಾಶಣ್ಣ ತಾವು ದಯವಿಟ್ಟು ಗೌರವಿಸಬೇಕು ಅನಂತಕೃಷ್ಣ ಭಟ್ರನ್ನು. ಗೌರವಾನ್ವಿತರಾಗಿರುವ ಶ್ರೀ ಪ್ರಕಾಶ್ BS ಅವರಿಂದ ಗೌರವ ಸಮರ್ಪಣೆ. ಹಾಗೆ ಶ್ರೀ ಶ್ರೀಕರ ಕಿಣಿ ಇವರಿಗೆ ಗೌರವವನ್ನು ಸಲ್ಲಿಸಬೇಕು. ಶ್ರೀಕರ ಕಿಣಿ ಇವರಿಗೆ ಗೌರವವನ್ನು ಸಲ್ಲಿಸುವ. ಶ್ರೀಮತಿ ಶಕುಂತಲಾ ಶೆಟ್ಟಿ ಇವರಿಗೆ
ಗೌರವಪೂರ್ವಕವಾಗಿ ಸನ್ಮಾನಿಸುವಂತಹ ಸಮಯ. ಶ್ರೀಮತಿ ಪ್ರಫುಲ್ಲ ದೇವಾಡಿಗೆ ಇವರು ಸನ್ಮಾನಿಸಬೇಕಾಗಿ ಕೋರಿಕೆ. ಮುನ್ನೂರದ ಬೋಳ್ಯ ಗುತ್ತುಗು ಸಂದಿರಂಚಿನ ಗೌರವ ನಮ್ಮ ಊರ್ದ ಅಬ್ಬಕ್ಕ ಶ್ರೀಮತಿ ಶಕುಂತಲಾ ಶೆಟ್ಟಿ ಬಾರಿ ಅಭಿಮಾನಡೆಂಕಲ್ ಈ ಅಬ್ಬಕ್ಕಗ 500 ಸಂದಿನ ಸಮಯ ಕೊರೊಂದುಲ್ಲ ನನ್ನ ದುಮ್ಮದ ಸನ್ಮಾನ ಶ್ರೀಕರ ಕಿಣಿಯುಂಬರಿಗೆ ಸಂದಾಯ ಮಲ್ಕೊಡು. ಮನಸ್ಸು ತುಂಬಿ ಬಂದಿರುವಂತಹ ಸಮಯ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಈ ಕಾರ್ಯಕ್ರಮವನ್ನು ಆಯೋಜಿಸುವಾಗ ನಾವಿಟ್ಟುಕೊಂಡ ಬಹಳ ದೊಡ್ಡ ಅಭಿಲಾಷೆ ಹಿರಿಯ ಸಂಘದ ಸ್ವಯಂ ಸೇವಕರನ್ನು ಗೌರವಿಸಬೇಕೆಂಬುದು. ಇದೀಗ ಸಾಧ್ಯ ಆಗಿದೆ, ಅಭಿಲಾಷೆ ಈಡೇರಿದೆ. ಬಹಳ ಸಂತೃಪ್ತ ಭಾವದಲ್ಲಿ ನಾವಿದ್ದೇವೆ. ನಾವೆಲ್ಲ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಹಿರಿಯ ಸಾಧಕರಾಗಿರುವಂತಹ ಸಂಘದ ಸ್ವಯಂ ಸೇವಕರಾಗಿ ಪ್ರಾಮಾಣಿಕವಾಗಿ ವಿವಿಧ ಹುದ್ದೆಯಲ್ಲಿ ತಮ್ಮ ತತ್ಪರತೆಯನ್ನು ತೋರಿಸಿರುವಂತಹ ಪ್ರೊಫೆಸರ್ MB ಪುರಾಣಿಕ್, ಡಾಕ್ಟರ್ P ಅನಂತಕೃಷ್ಣ ಭಟ್, ಶ್ರೀಮತಿ ಶಕುಂತಲಾ ಶೆಟ್ಟಿ ಮತ್ತು ಶ್ರೀಕರ ಕಿಣಿ ಉಳ್ಳಾಳ ಇವರಿಗೆ ಸನಾತನಾಭಿವಂದನೆ ಸಂದಾಯವಾಗಿದೆ. ಬಹಳ ಸಂತೃಪ್ತ ಭಾವದಲ್ಲಿ ಹೃದಯ ತುಂಬಿ ವಂದಿಸುತ್ತಿದ್ದೇವೆ. ಹಿರಿಯರು ಅವರ ಕೈಯಿಂದ ಸನ್ಮಾನ ಸ್ವೀಕರಿಸುವಂತಹದ್ದು ಅದು ರಾಜರಾಜೇಶ್ವರಿ ಕೃಪೆ ಅಂತ ನಾನು ತಿಳ್ಕೊಳ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಭಾಸದರೇ, ನಾನು ಏನು ಹೆಚ್ಚು ಮಾತನಾಡುವುದಿಲ್ಲ. ಯಾಕೆ ಅಂತಂದರೆ ಮನಸ್ಸು ತುಂಬಿದಾಗ ಮಾತು ಹೊರಡುವುದಿಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ. ನಮ್ಮ ಸನಾತನ ಹಿಂದೂ ಸಮಾಜ, ಹಿಂದೂ ಧರ್ಮ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನೇರವಾಗಿ ನಮ್ಮ ಕೇಂದ್ರದಲ್ಲಿ ನಮ್ಮದೇ ಹಿಂದೂ ಪರವಾದಂತಹ ಒಂದು ವ್ಯವಸ್ಥೆ ಇದ್ದರೂ, ಆಡಳಿತ ಇದ್ದರೂ ಕೂಡ ನಮ್ಮ ಈ ಸನಾತನ ಧರ್ಮಕ್ಕೆ ಅನ್ಯ ಧರ್ಮೀಯರಿಗಿಂತ ವಿಶೇಷವಾದಂಥ ತೊಂದರೆ ಬರ್ತಾ ಇರುವಂಥದ್ದು ದೇಶದ ಹಿತ, ಧರ್ಮದ ಹಿತವನ್ನು ಬಯಸಿದಂಥ ಸ್ವಧರ್ಮೀಯರನ್ನೇ ಎನ್ನುವಂತಹದ್ದು ವಿದಿತ. ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಲ್ಲಿ ನಾನು ಈ ಸನ್ಮಾನವನ್ನು ಸ್ವೀಕರಿಸ್ತೇನೆ. ಯಾಕೆ ಅಂತಂದರೆ 80 ವರ್ಷ ಈ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ಶಕ್ತಿಯನ್ನು ದೇವಿ ಕೊಡಲಿ. ಈ ಸಮಾಜದ ಧರ್ಮದ ಕೆಲಸವನ್ನು ಮಾಡಲಿಕ್ಕೆ ಇನ್ನಷ್ಟು ಅವಕಾಶ ಕೊಡಲಿ ಅಂತ ಹೇಳ್ತಾ, ನಾನು ಒಬ್ಬ ಕಾಲೇಜು ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದವ. ನಾನು ಸೇವೆ ಮಾಡ್ತಾ ಇದ್ದ ಸಂದರ್ಭಕ್ಕಿಂತ 6-7-8 ಪಾಲು ಹೆಚ್ಚು ಪೆನ್ಷನನ್ನು ಪಡೀತಾ ಇದ್ದೇನೆ. ನಾನು ಪಡೆಯುವಂಥ ಪೆನ್ಷನು ಅದಕ್ಕೆ ನಾನು ಎಷ್ಟು ಯೋಗ್ಯ, ಸಮಾಜದ ಬಂಧುಗಳಿಂದ ನಾನು ಏನೋ ಒಂದು ಸಹಾಯವನ್ನು ಸಹ ಪಡೀತಾ ಇರುವ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಏನಾದರೂ ಹಿಂದಿರುಗಿಸಬೇಕು, ಇಲ್ಲದಿದ್ದರೆ ನಾನು ಕೃತಜ್ಞ ಆಗ್ತೇನೆ ಅನ್ನತಕ್ಕಂಥ ಭಾವನೆ ನನ್ನಲ್ಲಿದೆ. ಆ ದೃಷ್ಟಿಯಿಂದ ದೇವಿಯಲ್ಲಿ, ಅದೇ ರೀತಿ ವೇದಿಕೆಯ ಮುಂದೆ, ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರಲ್ಲಿ ನನ್ನ ಪ್ರಾರ್ಥನೆ, ಈ ಭಾರತಾಂಬೆಯ ಸೇವೆಯನ್ನು, ಈ ಧರ್ಮದ ಕೆಲಸವನ್ನು, ಸಮಾಜದ ಕೆಲಸವನ್ನು ನನ್ನ ಉಳಿದ ಶೇಷ ಜೀವನದಲ್ಲಿ ಸಂಪೂರ್ಣವಾಗಿ ನನಗೆ ಮಾಡಲಿಕ್ಕೆ ಅವಕಾಶವನ್ನು ದೇವಿ ಗಣಪತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತಿನಿಂದ ವಿರಮಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ ಧನ್ಯವಾದಗಳು. ಸನಾತನ ಅನ್ನುವಂಥ ಶಬ್ದವೇ ಆದಿ ಮತ್ತು ಅಂತ್ಯ ಇಲ್ಲದರಿ. ಇವತ್ತು ಶಿವರಾತ್ರಿ. ಪ್ರಶ್ನೆ, ಶಿವರಾತ್ರಿ ಯಾವಾಗದಿಂದ ಶುಭಾರಂಭಗೊಂಡಿತು? ಅದಕ್ಕೆ ಉತ್ತರ ಇಲ್ಲ. ಹರಿಯುತ್ತಿರುವ ನೇತ್ರಾವತಿ ಅದು ನಿರಂತರ ಯಾವಾಗ ಅದು ಹರಿಯಲಿಕ್ಕೆ ಪ್ರಾರಂಭ ಆಯಿತು, ಅದೇ ರೀತಿ ಹಿಂದೂ ಧರ್ಮ ಕೂಡ ಆ ಸನಾತನ ಅನ್ನುವಂಥ ಶಬ್ದಕ್ಕೆ ಅದು ಮೂರ್ತ ಸ್ವರೂಪ. ಅದೇ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಇವತ್ತು ಶಿವರಾತ್ರಿಯ ಶುಭ ದಿನದಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ.
ರಾಜರಾಜೇಶ್ವರಿ ಭಜನಾ ಮಂಡಳಿ ಅಂತ ಒಂದು ಕಾಲದಲ್ಲಿ, ಅದೇ ಬೆಳೀತಾ ಬೆಳೀತಾ ಮಂದಿರ, ರಾಜರಾಜೇಶ್ವರಿ ಮಂದಿರ, ಅದಕ್ಕೆ ಶಂಕುಸ್ಥಾಪನೆ ಮಾಡುವಾಗಲೂ ಕೂಡ ಸತ್ಯಪಾಲ್ ರೈ ಅವರು ಮತ್ತು ನಾನು ಇಲ್ಲಿ ಬಂದಂಥ ನೆನಪುಗಳು ಭಾಳ ಹಿಂದೆ. ಈ ಗ್ರಾಮಾಂತರ ಪ್ರದೇಶಕ್ಕೆ ಸುಮಾರು ಅರ್ಧ ಶತಮಾನದ ಒಂದು ನಂಟು ನನಗೆ ಇಲ್ಲಿದೆ. ಬಾಲ ಸಂರಕ್ಷಣಾ ಕೇಂದ್ರ ಸಮೀಪದಲ್ಲೇ ಇದೆ. ಹೊಸ ಸಂಸ್ಥೆ, ಆದರೆ ಹಳೆಯ ಬೇರು ಹೊಸ ಚಿಗುರು ಅಂತ ಹೇಳಿದಾಗ ಇಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ತುಂಬ ಹಿರಿಯರು ಕೂಡ ಇದರಲ್ಲಿದ್ದಾರೆ, ಹಾಗೆ ಯುವಕರು ಕೂಡ ಇದ್ದಾರೆ. ಯುವ ಶಕ್ತಿಯ ಆಧರಿಸಿಕೊಂಡು ಈ ಸನಾತನ ಧರ್ಮದ ಆ ತಣ್ಣೆಳಲಲ್ಲಿ ಬೆಳೀತಾ ಹೋಗಲಿ, ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸುವಂಥ ರೀತಿಯಲ್ಲಿ ನಂದೊಂದೆರಡು ಸೂಚನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸಾಧ್ಯವಾದರೆ ಸನಾತನ ಈ ಸಂಸ್ಥೆಯವರು ತಿಂಗಳಿಗೆ ಒಂದು ಬಾರಿ ವಿಶೇಷವಾಗಿ ತಿಳಿದಂತಹ ವ್ಯಕ್ತಿಗಳು, ಹಿಂದೂ ವಿಚಾರಧಾರೆಯನ್ನು ಸಾಕಷ್ಟು ಅರಿತವರ ಹತ್ರ ಒಂದು ಉಪನ್ಯಾಸ ಕಾರ್ಯಕ್ರಮ, ಅದೊಂದು ಸೌಹಾರ್ದಯುತವಾದಂಥ ರೀತಿಯಲ್ಲಿ. ಅದೇ ರೀತಿ ಅವರಾಗ ಹೇಳಿದಾಗೆ ಅನೇಕ ಮಂದಿ ಸೇವೆಯ ಅವಶ್ಯಕತೆ ಇರುವವರಿಗೆ ಸೇವಾ ಸ್ಪಂದನ, ಹಾಗೆ ವರ್ಷಕ್ಕೆ ಒಂದು ಸಲ ಎಲ್ಲ ಒಟ್ಟು ಸೇರಿ ಯಾವುದಾದ್ರೂ ಒಂದು ದೇವರ ಸ್ಥಳಕ್ಕೆ ಅಥವಾ ತೀರ್ಥಯಾತ್ರೆ ಮಾಡುವಂಥ ಅದು ಕೂಡ ಬಹಳ ಅಗತ್ಯ. ಯಾಕೆಂದರೆ ಒಟ್ಟು ಸೇರಬೇಕು, 10 ಕುಟುಂಬಗಳು ಒಟ್ಟಾಗಿ ಸೇರಿದಾಗ ಅದರದ ವೈಶಿಷ್ಟ್ಯವೇ ಬಹಳ ಸುಮಧುರ. ಈ ರೀತಿ ಕಾರ್ಯ ನಿರಂತರ ನಡೆಯಲಿ ಅಂತ ಹೇಳ್ತಾ ನಾನು ಶುಭವನ್ನು ಕೋರ್ತೇನೆ. ವಂದನೆಗಳು ಜಿ. ಎಲ್ರಿಗೂ ನಮಸ್ಕಾರ. ಬಹುಶಃ ಜಯರಾಮಣ್ಣನ 80ನೇ ವರ್ಷ ಪ್ರತಿಷ್ಠಾನದ ಉದ್ಘಾಟನೆ. ಈ ಕಾರ್ಯಕ್ರಮದಲ್ಲಿ ನನಗೆ ಮಾಡಿದಂಥ ಸನ್ಮಾನ ಅದು ನನ್ನ ಹುಟ್ಟೂರಿನ ಈ ಮುನ್ನೂರಿನ ಬುಳ್ಳೆಗುತ್ತಿನ ಮಣ್ಣಿನ ಗೌರವಕ್ಕೆ ಪಾತ್ರ ಆಗಿದೆ. ನನ್ನ ಇಷ್ಟು ವರ್ಷದ ಸನ್ಮಾನದಲ್ಲಿ ಅತೀ ಪ್ರೀತಿಯ ಗೌರವದ ಸನ್ಮಾನ ಇದು ಅಂತ ಭಾವಿಸ್ತಾ ಇದ್ದೇನೆ. ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಬರುವುದೇ ಕಷ್ಟ ಇತ್ತು. ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ, ಆದರೆ 2 ತಿಂಗಳ ಹಿಂದೆ ಈ ಪ್ರತಿಷ್ಠಾನದ ಬಗ್ಗೆ ಹೇಳಿರಲಿಲ್ಲ. ಕೃಷ್ಣಣ್ಣ ಮತ್ತು ಪವಿತ್ರ ಅಣ್ಣ ಬಂದು ಹೇಳಿದರು, ಜಯರಾಮಣ್ಣಗೊಂದು 8ನೇ ವರ್ಷದ ಆಚರಣೆ ಮಲ್ಪುಗ ಅಂತ ಹೇಳಿದರು. ಸಂತೋಷ ಆಯಿತು ಒಂದು. ಆದರೆ ಇವತ್ತು ಎಲ್ಲ, ಅದರಲ್ಲೂ ಬಹುಶಃ ಸುರೇಶ್ ಕುಮಾರ್ ಬಂದು ನನಗೆ ಸನ್ಮಾನ ಮಾಡುವ ಯೋಗ ಇವತ್ತು ಜಯರಾಮ್ ಶೆಟ್ಟರ ಕಾರಣದಿಂದ ನನಗೂ ಒದಗಿ ಬಂತು. ನಾನು ದೇವರಲ್ಲಿ, ತಾಯಿಯಲ್ಲಿ ಪ್ರಾರ್ಥನೆ ಮಾಡೋದು, ಈ ರಾಷ್ಟ್ರ ವಿಶ್ವದಲ್ಲಿ ಬಹಳ ಎತ್ತರಕ್ಕೆ ಬೆಳಗಲಿ, ಮಿನುಗಲಿ, ಈ ದೇಶದ ಎಲ್ಲ ಜನರು ಶಾಂತಿ ನೆಮ್ಮದಿಯಿಂದ ಬದುಕಿ ಬಾಳುವ ಹಾಗೆ ಆಗಲಿಂತ ಶುಭ ಹಾರೈಸಿ, ಜಯರಾಮ್ ಶೆಟ್ಟರಿಗೆ ಆಯುರಾರೋಗ್ಯ ಹಾಗೂ ಸಮಾಜದಲ್ಲಿ ಕೆಲಸ ಮಾಡುವಂಥ ಅವಕಾಶ ಇನ್ನೂ ದೊರೀಲಿ ಅಂತ ಶುಭ ಹಾರೈಸಿ ವಂದನೆಗಳು. ಸೊಲ್ಮೇಲು ಅಕ್ಕ. ಪ್ರಥಮವಾಗಿ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ನನ್ನನ್ನು ಈ ಥರ ಒಂದು ಇದಕ್ಕೆ ಯೋಗ್ಯತೆಗೆ ಬರುವಂತೆ ಮಾಡಿದ ಉಳ್ಳಾಲ್ ದಯಾನಂದ ನಾಯಕರು, ನಮ್ಮ ಶಾರದಾ ಉತ್ಸವದ ರೂವಾರಿ, 65 ವರ್ಷದಿಂದ ನಿರಂತರವಾಗಿ ಕಾರ್ಯದರ್ಶಿಯಾಗಿದ್ದವರು. ಹಾಗೆ ಮಂಗಳೂರಿನಲ್ಲಿ ಗಣೇಶೋತ್ಸವವನ್ನು 1948ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಿರ್ಬಂಧ ಹೇರಿದಾಗ ಉಳ್ಳಾಲದಲ್ಲಿ ಶಾರದೋತ್ಸವ, ಮಂಗಳೂರಲ್ಲಿ ಗಣೇಶೋತ್ಸವ ಮಾಡಿದ್ದ ಅವರಿಗೆ ನಾನು ಚಿರಋಣಿ ಪ್ರಥಮವಾಗಿ ಸಂಧಿಸ್ತೇನೆ. ಯಾಕೆಂತೇಳಿದರೆ ಈ ಶಾರದಾ ಉತ್ಸವದಲ್ಲಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಚಿಕ್ಕಂದಿನಿಂದಲೂ ಒಂದು ಪ್ರೇರಣೆ ಆಗಿದ್ದವರು ದಯಾನಂದ ನಾಯಕರು. ಅವರ ಮಾರ್ಗದರ್ಶನದಲ್ಲಿ ಶಾರದಾ ಉತ್ಸವದಲ್ಲಿ ಕೆಲಸ ಮಾಡುವ ಒಂದು ಸುಯೋಗ ಸಿಕ್ಕಿತ್ತು. ಅದರಿಂದ ಸಮಾಜದ ಒಂದು ಸೇವೆ ಮಾಡೋ ಒಂದು ಭಾಗ್ಯ ಸಹ ಸಿಕ್ಕಿದೆ. ಹಾಗೆ ನಮ್ಮ ಅಜ್ಜ ಗೋಯಿನಿಕಿಣಿ ಅಂತ ಇದ್ದರು, ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದಲ್ಲಿ ಒಂದು ಸ್ವಯಂ ಸೇವಕರಾಗಿ ದುಡಿದು ದೇವಸ್ಥಾನದಲ್ಲಿ ನಿರಂತರ ನಮ್ಮ ಮನೆತನದಿಂದ, ಕಿಣಿ ಮನೆತನದಿಂದ 35 ವರ್ಷ ಒಂದು ಮುಕ್ತೇಶ್ವರರಾಗಿ ಮತ್ತು ಒಂದು 12 ವರ್ಷದಿಂದ ಆಡಳಿತ ಮುಕ್ತೇಶ್ವರರಾಗಿ ಒಂದು ಭಾಗ್ಯವು ಸಿಕ್ಕಿದೆ. ಅದರ ಪುಣ್ಯಫಲವು ನನಗೆ ಇವತ್ತು ಈ ಸಮಾರಂಭದಲ್ಲಿ ಸನ್ಮಾನ ಮಾಡಿದ್ದೀರಾ. ಇದಕ್ಕೆ ಎಲ್ಲರಿಗೂ, ಅವರಿಗೆ ಸಹ ನಿಮ್ಮ ಈ ಸೇವಾ ಪ್ರತಿಷ್ಠಾನಕ್ಕೆ ಸಹ ನನ್ನ ಅನಂತ ವಂದನೆಗಳು.
ಹಾಗೆ ಸೇವಾ ಪ್ರತಿಷ್ಠಾನವು ಶಾರದಾ ಮಾತೆಯ ಹಾಗೂ ಲಕ್ಷ್ಮೀ ನರಸಿಂಹ ದೇವರ ಹಾಗೂ ಸ್ಥಳೀಯ ರಾಜರಾಜೇಶ್ವರಿ ಮಹಾಗಣಪತಿಯ ದೇವರ ಒಂದು ಕೃಪೆಯಿಂದ ಆ ಹೆಸರಿಗೆ ತಕ್ಕ ಒಂದು ಸನಾತನ ಧರ್ಮದ ಒಂದು ಸೇವೆ ಮಾಡುವ ಭಾಗ್ಯವು ತಮಗೆಲ್ಲರಿಗೂ ಸದಸ್ಯರಿಗೂ ಸಿಗಲಿ ಹಾಗೂ ನಮ್ಮ ಹಿಂದೂ ಸಮಾಜವು ಇನ್ನಷ್ಟು ಉತ್ತಮ ಪರಿಸ್ಥಿತಿಯನ್ನು ಹೊಂದಲಿ. ಈಗ ಪುರಾಣಿಕರು ಹೇಳಿದ್ದಾಗೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಯಾರೂ ನಮಗೆ ಇದು ಎಂಥ ದ್ರೋಹಿಗಳಲ್ಲ, ನಮ್ಮವರೇ ನಮಗೆ ದ್ರೋಹಿಗಳಾಗಿದ್ದಾರೆ. ಆದ್ದರಿಂದ ಎಲ್ರಿಗೂ ದೇವರು ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಸಹ ನಮ್ಮ ಸನಾತನ ಧರ್ಮದ ಒಂದು ಅಭ್ಯರ್ಥಿ ಆಯ್ಕೆಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಮಂಗಳೂರು ತಾಲೂಕು ಮಂಜನಾಡಿ ಗ್ರಾಮ ಗಂಗರ ಮಜಲು ಶ್ರೀ ಸೋಮಯ್ಯ ಮೂಲ್ಯ ಮತ್ತು ಶ್ರೀಮತಿ ಕೊರಪಳು ದಂಪತಿಗಳ ಸುಪುತ್ರರಾಗಿ 1938ರಲ್ಲಿ ಕುಂಬಾರ ಕುಟುಂಬದಲ್ಲಿ ಜನಿಸಿದರು. ನರಿಂಗಾಣ ಪ್ರಾಥಮಿಕ ಶಾಲೆ, ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಯ ನಂತರ ಮಂಗಳೂರು ಕೊಡಿಯಾಲ್ಬೈಲು ಬುನಾದಿ ಶಿಕ್ಷಣ ತರಬೇತಿ ಶಾಲೆಯಲ್ಲಿ ಶಿಕ್ಷಣ ತರಬೇತಿ ಪಡೆದು 1956ರಲ್ಲಿ ಅಸೈಗೋಳಿ ವಿದ್ಯೋದಯ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ, ಆದರ್ಶ, ಶಿಸ್ತಿಗೆ ಆಕರ್ಷಿತರಾಗಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದೀರಿ. ಕರಾವಳಿ ಗಂಡುಕಲೆ, ಯಕ್ಷಗಾನದ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ತಾವು ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಕೈರಂಗಳ ಇದರ ಸಕ್ರಿಯ ಸದಸ್ಯರಾಗಿ ಅರ್ಥಗಾರಿಕೆ ಮತ್ತು ವೇಷಗಾರಿಕೆಗಳಲ್ಲಿ ಸಾಧನೆ ಮಾಡಿರುತ್ತೀರಿ. 1983ರಲ್ಲಿ ತಾವು ಶ್ರೀಮತಿ ಶಾರದರನ್ನು ವರಿಸಿ 2 ಪುತ್ರಿಯರಾದ ಶ್ರೀಮತಿ ಜಯಶ್ರೀ ಮತ್ತು ಕುಮಾರಿ ಪದ್ಮಶ್ರೀ ಇವರೊಂದಿಗೆ ಅಸೈಗೋಳಿಯ ವಿದ್ಯಾಧಾಮ ಮನೆಯಲ್ಲಿ ನೆಲೆಸಿರುವ ಸುಂದರ ಸಂಸಾರ ಇವರದು. ಯಾವುದೇ ಫಲಾಪೇಕ್ಷೆಗಳನ್ನು ಬಯಸದೆ ಸಮಾಜಮುಖಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಾಡಿರುವ ತಮ್ಮ ಸೇವೆ ಎಂಬ ಯಜ್ಞದಲ್ಲಿ ನಮಗೆಲ್ಲರಿಗೂ ಅನುಕರಣೀಯರಾಗಿರುತ್ತೀರಿ. ಶ್ರೀ ರಾಜರಾಜೇಶ್ವರಿ ದೇವಿಯು ತಮಗೆ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಈ ಸುಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸುತ್ತಿದ್ದೇವೆ. ಅಕ್ಷತಾ ಕುತ್ತಾರ್ ಅವರಿಗೆ ವಂದನೆಗಳು. ಮುಂದಕ್ಕೆ ಶ್ರೀ ಬಾಬು ಶೆಟ್ಟಿ ಕುತ್ತಾರ್ ಇವರ ವಿವರವನ್ನು ದಿವ್ಯಾ ರಿತೇಶ್ ಇವರು ನೀಡಬೇಕಾಗಿ ಕೋರಿಕೆ. ಪ್ರತಿಷ್ಠಾ ಕುತ್ತಾರು ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಶ್ರೀ ಬಾಬು ಶೆಟ್ಟಿ ಇವರಿಗೆ ಸನ್ಮಾನ ಪತ್ರ. ದಿವಂಗತ ತುಕ್ರಾ ಶೆಟ್ಟಿ ಕುತ್ತಾರು ಗುತ್ತು ಬೆರಕೆ ಮತ್ತು ದಿವಂಗತ ಶ್ರೀಮತಿ ಚಿನ್ನಕ್ಕೆ ದಂಪತಿಗಳ ಪುತ್ರರಾಗಿ ಜನಿಸಿದ್ದರು. ಪತ್ನಿ ಶ್ರೀಮತಿ ಹರಿನಾಕ್ಷಿ ಹಾಗೂ 3 ಮಕ್ಕಳ ಸುಂದರ ದಾಂಪತ್ಯದ ಸಂಸಾರ ಇವರದು. ಶ್ರೀಯುತರು ಶ್ರೀ ರಾಜರಾಜೇಶ್ವರಿ ಮಂದಿರ ದೇವಾಲಯದ ನಿರ್ಮಾಣದಲ್ಲಿ ಸಹಕರಿಸಿ ದೇವಸ್ಥಾನದ ಸಮಿತಿ, ಚೌತಿಯ ಸಮಿತಿ, ಮಂದಿರದ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ದುರ್ಗಾವಾಹಿನಿ ಮಹಿಳಾ ಮಂಡಳದ ಸ್ಥಾಪನೆಗೆ ಪಂಚಾಯಿತಿಯಿಂದ ಎಲ್ಲ ರೀತಿಯ ಸಹಕಾರ ನೀಡಿದರು. 300 ಗ್ರಾಮದ ಬಡವರಿಗಾಗಿ 10 ವಸತಿ ನಿರ್ಮಾಣ, ಸುಭಾಷ್ ನಗರದಲ್ಲಿ ಕೊರಗಜ್ಜ ಸಮಿತಿ ನಿರ್ಮಾಣ, ವೆಲ್ಫೇರ್ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ 55 ಮನೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಶೌಚಾಲಯದ ನಿರ್ಮಾಣ ಆದಂತಹ ಸರಕಾರಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿ ಸುಮಾರು 150 ಕುಟುಂಬಗಳಿಗೆ ನೆರವು. ಕೇಂದ್ರ ಸರ್ಕಾರದ ಉಜ್ವಲ ಗ್ಯಾಸ್ ಉಚಿತ ಸಂಪರ್ಕ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳ ಮುಂಚೂಣಿ ನಾಯಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ದೇವಸ್ಥಾನದ ಆಸುಪಾಸು ಅಕ್ರಮ ವಸತಿ ನಿರ್ಮಾಣ ತೆರವು ಅಲ್ಲದೆ ಕೃಷ್ಣಕೋಡಿಯಲ್ಲಿ ಕೇಶವ ಶಿಶು ಮಂದಿರದ ನಿರ್ಮಾಣದ ರೂವಾರಿಯಾಗಿ ಸಾಮಾಜಿಕ ಸಂಸ್ಕಾರಕ್ಕೆ ನೆರವಾಗಿರುತ್ತಾರೆ. ಅಕ್ರಮ ಮತಾಂತರ ತಡೆ, ಬಡವರಿಗೆ ಹಕ್ಕುಪತ್ರ ಸಿಗುವಂತೆ ತನ್ನ ಕೈಲಾದಷ್ಟು ಸಹಾಯ ಸಹಕಾರ ನೀಡಿದವರು. ಅಲ್ಲದೆ ಕುತ್ತಾರು ರಾಜರಾಜೇಶ್ವರಿ ಮಂದಿರದ ಅಧ್ಯಕ್ಷರಾಗಿಯೂ 300 ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯನ್ನು ಅಧ್ಯಕ್ಷರನ್ನಾಗಿಯೂ ಮಾಡಿಸಿ ಸಮುದಾಯ ಭವನ ಅಭ್ಯುದಯ ದುರಸ್ತಿಯ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಸಿರುತ್ತಾರೆ. ಸೇವೆ ಎಂಬ ಯಜ್ಞದಲ್ಲಿ ನಡೆದು ಪಕ್ಷನಿಷ್ಠೆ, ಸಂಘನಿಷ್ಠೆ, ಸಂಘದ ಹಿರಿಯ ಪ್ರೇರಣೆಯಂತೆ ನಡೆದ ತಮ್ಮ ಸೇವಾ ಕಾರ್ಯಗಳು ನಮ್ಮೆಲ್ಲರ ಸ್ಫೂರ್ತಿ. ಶ್ರೀ ರಾಜರಾಜೇಶ್ವರಿ ದೇವಿಯು ತಮಗೆ
ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರ ನೀಡಿ ತಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಶ್ರೀ ಸೀತಾರಾಮ ಬಂಗೇರ ಇವರಿಗೆ ಸನ್ಮಾನ ಪತ್ರ. ಶ್ರೀ ಮಂಜಪ್ಪ ಮತ್ತು ಶ್ರೀಮತಿ ರುಕ್ಮಿಣಿ ದಂಪತಿಗಳ ಪುತ್ರನಾಗಿ ಕೊಲ್ಯ ಮನೆತನದಲ್ಲಿ ದಿನಾಂಕ 6/10/1941 ಜನಿಸಿದ ತಾವು 1966ರಲ್ಲಿ ಶ್ರೀಮತಿ ಸುಂದರಿ ಅವರನ್ನು ವಿವಾಹವಾಗಿ 4 ಗಂಡು 2 ಹೆಣ್ಣು ಮಕ್ಕಳ ತುಂಬು ಸಂಸಾರವನ್ನು ಹೊಂದಿರುವ ಹಿರಿಯ ರಾಜಕಾರಣಿಯಾಗಿ ಧಾರ್ಮಿಕ ಮುಂದಾಳುವಾಗಿ ಸಮಾಜ ಚಿಂತಕರಾಗಿರುವ ತಾವು ಪರಿಸರ ಪ್ರೇಮಿಯೂ ಆಗಿದ್ದೀರಿ. 5 ದಶಕಗಳಿಂದ ಸಕ್ರಿಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ರಾಣಿ ಅಬ್ಬಕ್ಕ ಪ್ರತಿಮೆ ಸ್ಥಾಪನೆಗೆ ಕಾರಣೀಕರ್ತರಾಗಿದ್ದೀರಿ. ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಮೊಕ್ತೇಸರರಾಗಿ, ಕಣೀರು ತೋಟ ಮಲಯಾಳಿ ಚಾಮುಂಡಿ ದೇವಸ್ಥಾನದ ಮೊಕ್ತೇಸರರಾಗಿ, ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಕುಲಾಲ ಸಮಾಜದ ಮುಖಂಡರಾಗಿ, ಗುರಿಕಾರನಾಗಿ, ವಿವಿಧ ಸಂಘ ಸಂಸ್ಥೆಗಳ ಮಾರ್ಗದರ್ಶಕರಾಗಿ, ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ದೀರಿ. ರಾಜಕೀಯವಾಗಿ ತಮಗೆ ಅದೆಷ್ಟೋ ಅವಕಾಶವಿದ್ದರೂ ರಾಜಕೀಯ ಮೌಲ್ಯವನ್ನು ಇತರರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಯಾವುದೇ ಸ್ಥಾನಾಪೇಕ್ಷೆಯನ್ನು ಬಯಸದೆ ಸಮಾಜ ಸೇವೆ ಮಾಡುವುದರೊಂದಿಗೆ ತಮ್ಮ ವಿಶಾಲ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದೀರಿ. ಸಾಮಾಜಿಕ ಬದ್ಧತೆಯಿಂದ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕರಾಗಿ, ಮಾರ್ಗದರ್ಶಕರಾಗಿ ಹಿಂದೂ ಸಮಾಜಕ್ಕೆ ಅತ್ಯಮೂಲ್ಯವಾದ ಕೊಡುಗೆಯನ್ನು ನೀಡಿ ಆದರ್ಶಪ್ರಾಯರಾಗಿದ್ದೀರಿ. ತಮಗೆ ಶ್ರೀ ರಾಜರಾಜೇಶ್ವರಿ ದೇವಿಯು ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಸುಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು ಉದ್ಘಾಟನಾ ಸಮಾರಂಭದ ಸುಸಂದರ್ಭದಲ್ಲಿ ಶ್ರೀಯುತ ತೇಜಪಾಲ ಅಮೀನ್ ಇವರಿಗೆ ಸನ್ಮಾನ ಪತ್ರ. ಉಳ್ಳಾಲ ಮೊಗವೀರ ಪಟ್ಟಣದಲ್ಲಿ 16/8/1955 ಜನಿಸಿದರು. ಕೃಷ್ಣಪ್ಪ ಕರ್ಕೇರ ಮತ್ತು ಶಾಂತಮ್ಮ ಅಮೀನ್ ದಂಪತಿಗಳ ಸುಪುತ್ರ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೊಗವೀರಪಟ್ನ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿದರು. ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಭಾರತ್ ಹೈಸ್ಕೂಲ್ ಉಳ್ಳಾಲ ನಂತರ ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ತನ್ನ ಬಿಕಾಂ ಡಿಗ್ರಿ ಮುಗಿಸಿದರು. ತದನಂತರ ಮುಂಬೈ ವಿಶ್ವವಿದ್ಯಾಲಯ ಕರೆಸ್ಪಾಂಡೆಂಟ್ ಕೋರ್ಸ್ ಅಡಿಯಲ್ಲಿ ತನ್ನ ಬಿಕಾಂ ಎಂಕಾಂ ಕೂಡ ಪೂರೈಸಿದರು. ಶ್ರೀಯುತರ ಪತ್ನಿ ಜಲಜಾಕ್ಷಿ ಅಮೀನ್ ಮತ್ತು 2 ಮಕ್ಕಳ ಸುಂದರ ದಾಂಪತ್ಯ ಸಂಸಾರ ಇವರದು. ಹಿಂದಿನಿಂದಲೂ ಸಮಾಜಮುಖಿ ವ್ಯಕ್ತಿಯಾಗಿ ಕುಟುಂಬದ, ಊರಿನ ಸಾರ್ವಜನಿಕ ದೈವಸ್ಥಾನ, ಧಾರ್ಮಿಕ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಹಿರಿಮೆ ಇವರದು. ಸಾರ್ವಜನಿಕ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ ಮಾಜಿ ಪ್ರೋತ್ಸಾಹಕ ಸದಸ್ಯರು. ಶ್ರೀ ರಾಜರಾಜೇಶ್ವರಿ ಮಂದಿರ ಕುತ್ತಾರು ಇದರ ಮಾಜಿ ಸದಸ್ಯರು. ಮೊಗವೀರಪಟ್ನ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಮಾಜಿ ಸದಸ್ಯರು. ಮುಂಬೈ ಮೊಗವೀರ ಸಂಘದ ಸದಸ್ಯರಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಉಳ್ಳಾಲ ಬಿಜೆಪಿ ಮಾಜಿ ಅಧ್ಯಕ್ಷರು, ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಸಮಿತಿ ಇದರ ಮಾಜಿ ಉಪಾಧ್ಯಕ್ಷರಾಗಿಯೂ ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿರುತ್ತಾರೆ. ಶ್ರೀ ರಾಜರಾಜೇಶ್ವರಿ ದೇವಿಯು ತಮಗೆ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲೆಂದು ಪ್ರಾರ್ಥನೆ. ಸಮಾಜಮುಖಿ ಕಾರ್ಯದ ಉನ್ನತ ವ್ಯಕ್ತಿತ್ವ ಹೊಂದಿರುವ ತಮ್ಮ ಸೇವೆಯನ್ನು ಗುರುತಿಸುವ ಮೂಲಕ ತಮ್ಮನ್ನು ಈ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದನಾ ಪತ್ರವನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಸೇವಕರು ಶ್ರೀ ವೆಂಕಪ್ಪ ಮಾಸ್ಟರ್ ಅವರಿಗೆ ಪ್ರಕಾಶನ ಪ್ರೀತಿಯಿಂದ ಪ್ರಕಾಶನ ವೆಂಕಪ್ಪ ಮಾಸ್ಟರಿಗೆ ವೆಂಕಪ್ಪ ಮಾಸ್ಟರ್ ಅದೇ ರೀತಿ ಶ್ರೀ ಬಾಬು ಶೆಟ್ಟಿ ಗುತ್ತಾರ್ ಅವರನ್ನು ಕೂಡ ಗೌರವಿಸಬೇಕಾಗಿ ಕೋರಿಕೆ. ಶ್ರೀ ಬಾಬು ಶೆಟ್ಟಿ ಗುತ್ತಾರ್ ಇವರನ್ನು ಕೂಡ ಗೌರವಿಸಬೇಕಾಗಿ ಕೋರಿಕೆ. ಗೌರವಾನ್ವಿತ ಶಾಸಕರು ಈ ಸನ್ಮಾನವನ್ನು ನೆರವೇರಿಸಿಕೊಡಬೇಕು. ಶ್ರೀ
ಶ್ರೀ ಅವಿನಾಶ್ ಕುಮಾರ್ KS ಅವರು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಸೀತಾರಾಮ ಬಂಗೇರ ಇವರಿಗೆ ಹರೀಶ್ ಕುತ್ತಾರ್ ಇವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೋರಿಕೆ. ಶ್ರೀ ಸೀತಾರಾಮ ಬಂಗೇರ ಇವರಿಗೆ ಹರೀಶ್ ಕುತ್ತಾರ್ ಇವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೋರಿಕೆ. ಹರೀಶಣ್ಣ. ಹಾಗೆ ಮುಂದಕ್ಕೆ ಶ್ರೀ ತೇಜ್ಪಾಲ್ ಅಮೀನ್ ಚಂಡೆ ಶ್ರೀ ತೇಜ್ಪಾಲ್ ಅಮೀನ್ ಇವರಿಗೆ ಅಶ್ವಿನ್ ಪುತ್ರನ್ ಇವರು ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೋರಿಕೆ. ಅಶ್ವಿನ್ ಪುತ್ರನ್. ಶ್ರೀ ತೇಜ್ಪಾಲ್ ಅಮೀನ್ ಅವರ ಪರವಾಗಿ ಅವರ ಧರ್ಮಪತ್ನಿಯವರು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಸಂಘಕ್ಕೆ ಸಲ್ಲಿಸಿದಂತಹ ಧರ್ಮಕ್ಕೆ ಸಲ್ಲಿಸಿರುವಂತಹ ನಿಸ್ವಾರ್ಥ ಸೇವೆಗೆ ನಾವು ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ನಾಲ್ವರಿಗೂ ಹೃದಯ ತುಂಬಿದ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಅವರ ಆದರ್ಶಗಳು ನಮಗೆ ದಾರಿದೀಪವಾಗಲಿ ಎಂಬ ಸದಾಶಯದೊಂದಿಗೆ ವಂದನೆಗಳು, ಅಭಿವಂದನೆಗಳು. ದೀರ್ಘಾಯುಷ್ಯ, ಆರೋಗ್ಯಪೂರ್ಣವಾಗಿರುವಂತಹ ಬದುಕನ್ನು ಭಗವಂತ ಕರುಣಿಸಲಿ ಎಂಬ ಸದಾಶಯದೊಂದಿಗೆ ಪ್ರೀತಿಯಿಂದ ಈ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು. ಅವರ ಸನ್ಮಾನ ಪತ್ರವನ್ನು ಓದುವುದಕ್ಕಿಂತ ಮೊದಲು ಅವರ ಬಗೆಗೆ ಒಂದಷ್ಟು ಅವರ ಕುರಿತು ಕುತೂಹಲ ಇರುವ, ಅವರ ಬಗ್ಗೆ ಆಸಕ್ತಿ ವಹಿಸುವ, ಅವರನ್ನು ಇಷ್ಟಪಡುವ ಒಂದಷ್ಟು ಮನಸ್ಸುಗಳು ಬಹಳ ಸುಂದರವಾದ ಒಂದು ದೃಶ್ಯ ಕಾವ್ಯವನ್ನು ಸಿದ್ಧಪಡಿಸಿದ್ದೇವೆ. ಅದಕ್ಕಾಗಿ ಇಲ್ಲಿ ಒಳಗೊಂಡ ಭಾವಚಿತ್ರವನ್ನು ಒಳಗೊಂಡ ವಿಡಿಯೋವನ್ನು ಒಳಗೊಂಡ ಒಂದು ಸಾಕ್ಷ್ಯಚಿತ್ರ ಮೂಡಿ ಬರ್ತದೆ. ನಾವೆಲ್ಲ ಅದಕ್ಕೆ ಕಣ್ಣಾಗೋಣ. ಜನಸೇವೆಯ ಜ್ಯೋತಿ ಕುತ್ತಾರುಗುತ್ತು ಕೆ ಜಯರಾಮ್ ಶೆಟ್ಟಿ 80ರ ಸಂಭವದ ಸವಿ ನೆನಪು. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು. ಸಾಮಾಜಿಕ, ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಕ್ಷೇತ್ರದಲ್ಲಿ ಸರಳತೆ, ಸಜ್ಜನಿಕೆಯ ಮೂಲಕ ಗುರುತಿಸಿಕೊಂಡ ಕುತ್ತಾರುಗುತ್ತು ಕೆ ಜಯರಾಮ ಶೆಟ್ಟಿಯವರು ತಮ್ಮ 80ನೇ ಜನ್ಮದಿನವನ್ನು ಆಚರಿಸುತ್ತಿರುವುದು ಅವರ ಜೀವನ ಯಾತ್ರೆಯ ಮಹತ್ವದ ಕ್ಷಣವಾಗಿದೆ. ದಿವಂಗತ ಕೊಂಡೆಊರು ಮತ್ತು ದಿವಂಗತ ಕುತ್ತಾರುಗುತ್ತು ಸುಂದರಿ ದಂಪತಿಯ ಏಕೈಕ ಸುಪುತ್ರರಾಗಿ ಜನಿಸಿದ ಜಯರಾಮ ಶೆಟ್ಟಿಯವರು ಬಡ ಕುಟುಂಬದಲ್ಲಿ ಜನಿಸಿದರೂ ಪ್ರೀತಿಯ ಅಭಾವವನ್ನು ಎಂದಿಗೂ ಅನುಭವಿಸಲಿಲ್ಲ. ಕೇವಲ 1 ವರ್ಷದ ಮಗುವಾಗಿದ್ದಾಗಲೇ ತಂದೆಯನ್ನ ಕಳೆದುಕೊಂಡ ಶೆಟ್ರು ತಾಯಿಯ ಆರೈಕೆ ಮತ್ತು ಮಾರ್ಗದರ್ಶನದಲ್ಲಿ ಬೆಳೆದು ಜೀವನದ ಮೌಲ್ಯಗಳನ್ನು ಅರಿತುಕೊಂಡರು. ಸುಮಾರು 4 ಮೈಲಿ ನಡೆದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ ಅವರು ನಂತರ ಅಂದಿನ ಸರ್ಕಾರಿ ಕಾಲೇಜ್ ಆಗಿದ್ದ ಇಂದಿನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಬಳಿಕ ಸಿಪಿಸಿ ಕಂಪನಿಯಲ್ಲಿ 160 ರೂಪಾಯಿ ಸಂಬಳದ ಉದ್ಯೋಗವನ್ನು ಆರಂಭಿಸಿ ಜೀವನ ಪಯಣಕ್ಕೆ ಪಾದಾರ್ಪಣೆ ಮಾಡಿದರು. ಕಂಪನಿಯ ಪಕ್ಕದಲ್ಲಿದ್ದ ಜನಸಂಘದ ಕಚೇರಿ ಅವರಲ್ಲಿ ರಾಜಕೀಯದತ್ತ ಒಲವು ಮೂಡಿಸಿತು. ಕ್ರಮೇಣ ಜನಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಸಂಘಟನೆಗೆ ಬಲ ತುಂಬಿದರು. ಕೃಷಿ ಪ್ರಧಾನ ಕುಟುಂಬದಲ್ಲಿ ಬೆಳೆದ ಈ ಸರಳ ಯುವಕ ಮುಂದಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರವಾದ ಉಳ್ಳಾಲವನ್ನು ಪ್ರತಿನಿಧಿಸಿ ಶಾಸಕರ ಹುದ್ದೆಯನ್ನು ಅಲಂಕರಿಸಿದ್ದು ಶೆಟ್ರ ಜೀವನದ ಮಹತ್ವದ ಘಟ್ಟವಾಗಿತ್ತು. ಜಯರಾಮ ಶೆಟ್ಟಿಯವರು ಶ್ರೀಮತಿ ಜ್ಯೋತಿ ಜೆ ಶೆಟ್ಟಿ ಅವರನ್ನ ವಿವಾಹವಾಗಿ 2 ಮಕ್ಕಳ ಜೊತೆ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ತಮ್ಮ ಅವಧಿಯಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯವನ್ನು ಅಳವಡಿಸಿಕೊಂಡ ಇವರು
ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ತುಂಬೆ ನೀರಾವರಿ ಯೋಜನೆಯ ರೂಪುರೇಷೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಬಡಬಗ್ಗರ ಸಮಸ್ಯೆಗಳಿಗೆ ದನಿಯಾಗಿ ಜನಪರ ಚಿಂತನೆಗಳಿಂದ ಜನಮನ ಗೆದ್ದರು. ಮತ್ತೊಂದು ಬಾರಿ ಅಭ್ಯರ್ಥಿಯಾಗುವ ಕನಸು ಹೊತ್ತಿದ್ದ ಶೆಟ್ಟಿಗೆ ಕೊನೆ ಕ್ಷಣದಲ್ಲಿ ತಾವು ನಂಬಿದವರಿಂದಲೇ ನಿರಾಸೆ ಅನುಭವಿಸಿದ್ದು ಅವರ ರಾಜಕೀಯ ಬದುಕಿನ ಕಹಿ ಅನುಭವ. ಆದಾಗ್ಯೂ ಅವರ ಮನೋಬಲ ಕಳೆದುಕೊಳ್ಳದೆ ಕ್ರಮೇಣ ಸಕ್ರಿಯ ರಾಜಕೀಯದಿಂದ ದೂರ ಸರಿದು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿದರು. ಇಂದು ಅಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಮಾಜಿ ಶಾಸಕ ಕುತ್ತಾರುಗುತ್ತು ಕೆ ಜಯರಾಮ ಶೆಟ್ಟಿ ಅವರಿಗೆ 80ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಜೀವನವು ಮುಂದಿನ ಪೀಳಿಗೆಗೆ ಪ್ರೇರಣೆಯ ದೀಪವಾಗಿರಲಿ. ದಿವಂಗತ ಲೋಕಯ್ಯಗಟ್ಟಿ ವೇದಿಕೆಯಲ್ಲಿ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಶಾಸಕರಾಗಿ ಧರ್ಮ ಮತ್ತು ರಾಷ್ಟ್ರದ ವಿಚಾರಗಳನ್ನು ಎತ್ತಿ ಹಿಡಿಯುತ್ತಾ ಬಂದಿರುವ ಶ್ರೀ ಕೆ ಜಯರಾಮ ಶೆಟ್ಟಿ ಅವರಿಗೆ ಸಲ್ಲಿಸುತ್ತಿರುವಂತಹ ಗೌರವ ಸನ್ಮಾನ ನಾವೆಲ್ಲರೂ ಹೃದಯ ತುಂಬಿದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಆಕರ್ಷಕವಾಗಿರುವಂತಹ ರುದ್ರಾಕ್ಷಿಯಿಂದ ಪೋಣಿಸಲ್ಪಟ್ಟಂತಹ ಹಾರ, ರಾಜಪೇಟ ಮಂಗಳೂರು ಪೇಟ, ಜೊತೆಗೆ ಬಹಳ ಆಕರ್ಷಕವಾಗಿ ತುಳುನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಆಕರ್ಷಕ ಮಾನಪತ್ರ, ಸನ್ಮಾನ ಪತ್ರ, ಸ್ಮರಣಿಕೆ ಗೌರವ, ಗೌರವಾನ್ವಿತ ಮಾಜಿ ಶಾಸಕರಾಗಿರುವ ಶ್ರೀ ಕೆ ಜಯರಾಮ ಶೆಟ್ಟಿ ಅವರಿಗೆ ಒಂದು ಭಾವಚಿತ್ರ. ಒಂದು ಸಮೂಹ ಭಾವಚಿತ್ರ, ಇದು ಬಹಳ ಮುಖ್ಯ. ಸವಿನೆನಪು ಒಂದು ಭಾವಚಿತ್ರಕ್ಕೆ ಸಹಕರಿಸಬೇಕು. ಜಯರಮಣ್ಣ ಈತು ಮೋಕೆಡು ಗೊತ್ತು ಎಡ್ಡೆ ತಿಲಿಕೆ ತುಕೊಂಬೋನೇಡು ಇತ್ತೆ ಜಯರಾಮ ಆಯರಾರು ಭಾರಿ ಖುಷಿಯಾಂಡು ಇರು ಪ್ರೀತಿಡು ಎಂಕಲ ಸನ್ಮಾನನ ಸ್ವೀಕಾರ ಮಾಡ್ತಾರೆ. ಭಾರಿ ಸಂತೋಷಡು ಕೊರೊಂದಿಲ್ಲ, ಅಭಿಮಾನಡು ಕೊರೊಂದಿಲ್ಲ. ಅತಿಥಿಗಳೆಲ್ಲರೂ ದಯವಿಟ್ಟು ಆಸೀನರಾಗಬೇಕು. ಜಯರಾಮಣ್ಣ ಇರೆಗೆ ಗೊತ್ತಿಜ್ಜ ಎಂಚ ಪೊರ್ಲುದೊಂಜಿ ದೃಶ್ಯ ಕಾವ್ಯ ರೆಡಿ ಮಲ್ತಿದಾರ. ಇರೆಗೆ ಮೂಲು ಸನ್ಮಾನ ದೀತ ಅಂದು ಬಂದಾಗ ಇರ್ನ ಮಸ್ತ್ ಅಭಿಮಾನಿಲು ಎಂಕ್ಲೆ ಕೊಂಚ ಅವಕಾಶ ಕೊರ್ಪಾರ ಅಂದು ಮುರಾನಿದಿಂಚ ಪನೊಂದುಲ್ಲೇರು. ಇತ್ತೆ ಕೆಲವರು ಇರೆಗೆ ಇಂದುವೇ ವೇದಿಕೆಡು ಇರ ಅವಲೇ ಕುಲ್ಲೋಡು ಕೆಲವು ಗೌರವನ ಸಂದಾಯ ಮಲ್ಪುನ ಅಂಗಲಾಪು ಅಕ್ಕಿಲ್ಲ. ಸುರುಕಾದ ಬಂಟರ ಸಂಘ ಉಳ್ಳಾಳ ವಲಯದ ಪ್ರತಿನಿಧಿಗಳು ದಯಮಂತದ ವೇದಿಕೆಗೆ ಬರೋಡು. ಬಂಟರ ಸಂಘ ಉಳ್ಳಾಳ ವಲಯದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷರು ಮಾತೆಲ್ಲ ದಯಮಂತದ ಬರಡು. ಬಾರಿ ಪ್ರೀತಿಡು ನಮ್ಮ ಜಯರಾಮಣ್ಣಗೆ ಕೊರಪುನಂಚಿನ ಗೌರವ ಸನ್ಮಾನ ಅಭಿನಂದನೆ. ದಯಮಂತದ ಜಯರಾಮಣ್ಣ ಇದನ್ನು ಸ್ವೀಕಾರ ಮಲ್ಪಡೊಂದು ಕೋರಿಕೆ. ಬಂಟರ ಸಂಘವನ್ನು ಬಹಳ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಜಯರಾಮಾಭಿನಂದನೆ ಕಾರ್ಯಕ್ರಮದಲ್ಲಿ ಈಗ ಬಂಟರ ಸಂಘದಿಂದ ಅವರ ಮಾತೃ ಸಂಸ್ಥೆ, ಅದು ಸಮುದಾಯದ ಮಾತೃ ಸಂಸ್ಥೆ. ಬಂಟರ ಸಂಘದಲ್ಲಿ ಕೂಡ ನಿರಂತರ ಸಕ್ರಿಯವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವ ಜಯರಾಮ್ ಶೆಟ್ಟಿ ಅವರಿಗೆ ಸಮುದಾಯ ಅವರ ಮಾತೃ ಸಂಸ್ಥೆ ಬಹಳ ಪ್ರೀತಿಯಿಂದ ನೀಡುವಂಥ ಗೌರವ ಇದು. ದಯವಿಟ್ಟು ಸಂಘಟಕರು ಆದಷ್ಟು ಶೀಘ್ರವಾಗಿ ಈ ಸನ್ಮಾನವನ್ನು ನೆರವೇರಿಸಬೇಕು. ಅತಿಥಿಗಳು ಕಾಯ್ತಾ ಇದ್ದಾರೆ, ಶಾಸಕರು ಕಾಯ್ತಾ ಇದ್ದಾರೆ, ಇನ್ನೂ ಕೆಲವರು ಸನ್ಮಾನವನ್ನು ನೀಡಲಿಕ್ಕಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಬಾರಿ ಪೊರ್ಲುದ ರಾಜಪೇಟ ದೀದು ಮಣಿತ್ತ ಮಾಲೆ ಪಾಡ್ದು ಪುಷ್ಪಗುಚ್ಚನ್ನು ಕೊರೆದು ನೆಂಪುದ ಕಾಣಿಕೆ ದೊಟ್ಟಿಗೆ ಬಂಟರ ಸಂಘ ಉಳ್ಳಾಳ ವಲಯ ಅಭಿನಂದನೆ ಸಂದಾಯ ಮಂತುಂಡು ಜಯರಾಮ್ ಶೆಟ್ರಿಗೂ. ಒಂಜಿ ಸಮೂಹ ಭಾವಚಿತ್ರಕ್ಕೆ ದಯಮಂತದ ಮಾತ್ರ ತಕ್ಷಣ ಕಡೆಸದನು ತಕ್ಷಣ ಮಾತಲ್ಲ ಒಂಜಿ ಸಾಕಾರ ಕೊರಡು. ಒಂಜಿ ಸಮೂಹ ಭಾವಚಿತ್ರ ಅಣ್ಣರೇ ನನ್ನದು ಮುಗು ಕಕ್ಕೆ ಮಜಲುದ ರಮೇಶ್ ರೈ ಮೇಗಿನ ಮನೆ ಕುಟುಂಬದ ದಯಮಂತದ ವೇದಿಕೆಗೆ ಬತ್ತದು ಗೌರವನ ಸಂದಾಯ ಮಲ್ಪಡು.
ರಮೇಶ್ ರೈ ಕಕ್ಕೆ ಮಜಲು ಮೇಗಿನ ಮನೆ ಇಲ್ಲದಕ್ಕಲು ಬತ್ತದು ಗೌರವ ಸಂದಾಯ ಮಲ್ಪುನಂಚಿನ ಆಸೆಯನ್ನು ತೋಜಾವಂದುಲ್ಲೇರು ಅಕಲು ಪ್ರೀತಿಡು ಈ ಗೌರವವನ್ನು ಕೊರೊಂದುಲ್ಲೇರು ಜಯರಾಮಣ್ಣ ಸ್ವೀಕಾರ ಮಲ್ಪುಡೊಂದು ಕೋರಿಕೆ ದಯಮಲ್ತದ ಸಂಘಟಕರು ರಮೇಶ್ ರೈ ಅಕ್ಲೆಗೆ ವ್ಯವಸ್ಥೆ ಮಂತುಕೊಂಡ್ರು ಬಂಟ್ರ ಸಂಘದ ಪದಾಧಿಕಾರುలు ದಯಮಲ್ತದ ರಮೇಶ್ ರೈ ಕುಟುಂಬಗೆ ಅನುಮತಿ ಕೊರಡು ಭಿನ್ನರಿಗೆ ಕಡೆಸೊಂದುಂಡು ದಯಮಲ್ತದ ಆಯ್ನಾತು ಬೇಗ ಸನ್ಮಾನ ಉಪ್ಪುನಕ್ಕಲು ಸಹಕಾರ ಕೊರಡು ಭಿನ್ನರಿಗೆ ಕಡೆಸೊಂದುಂಡು ಒಂಜಿ ಪ್ರಕಟಣೆ ಜಯರಾಮಣ್ಣಗೆ ನನಯರಾಂಡಲ ಸಭೆ ತಕ್ಕಲು ಶಾಲು ಇಜಿನ ಸನ್ಮಾನದ ಪರಿಕರನ ಕನದಿತ್ತನ ಇತ್ತೇನೆ ಅವಕಾಶ ಬೊಕ್ಕ ಅವಕಾಶ ಇಜ್ಜಂಚಾದ ದಯಮಂತದ ಇತ್ತನ ಎದುರುಗು ಬರೋಲಿ ಸೊಲ್ಮೇಲು ರಮೇಶ್ ರೈ ಕುಟುಂಬಗೆ ಬಾರಿ ಮೋಕೆಡಿ ಸನ್ಮಾನ ಸಂದಾಯ ಮಂತದರು ಕಾರ್ಯಕ್ರಮವನ್ನು ದುಂಬುಕೊರೊಂದುಲ ಇತ್ತೆ ಸನ್ಮಾನನು ಗೌರವ ಅಭಿನಂದನೆಯನ್ನು ಸ್ವೀಕಾರ ಮಂತಿನಂಚಿನ ಶ್ರೀ ಕೆ ಜಯರಾಮ್ ಶೆಟ್ರು ಅಭಿನಂದನೆಗೆ ಪ್ರತಿಕ್ರಿಯೆದ ಉತ್ತರವನ್ನು ಕೊರಪೇರು ಸನ್ಮಾನಿತರನ್ನ ನುಡಿ ಶ್ರೀ ಕೆ ಜಯರಾಮ ಶೆಟ್ಟಿ. ಮಹತಿರೆಗಳ ನಮಸ್ಕಾರ. ನಿಖಿಲ್ನ ಅಭಿನಂದನೆಗೆ ನಾನು ಋಣಿಯಾದುಲ್ಲೆ. ವಿಶ್ವಾಸದಗೂ ಐಕ್ದಾಲ ಕೊರತೆದಾಲ ಇಚ್ಚಿ ಎಂಕ್ ಈ ರಾಜರಾಜೇಶ್ವರಿ ಮಂದಿರದ ಪರಿಚಯ ವ್ಯವಸ್ಥೆ ಯಾನ್ ಹೈಸ್ಕೂಲ್ ಪೋಂದಿಂಚಿನೇ ಉಂಡು. ಹೈಸ್ಕೂಲ್ಗೂ ಮುಳ್ಪದ ಆನಂದಾಶ್ರಮ ಹೈಸ್ಕೂಲ್ಗೆ ನಡ್ತೊಂದು ಪೋಂದು ಪುಣು ಎಂಕ ಗೊತ್ತಿತ್ತಿನ ಮಟ್ಟಿಗೆ ನಾನು ಹೈಸ್ಕೂಲಿಗೆ ಪೋನಾಗ ನೆಕ್ ಸತ್ಯಪಾಲ್ ರೈ ನಮ್ಮ ದೇರ್ಲಗಟ್ಟೆದಾರೆ ಅವರ ಶಿಲಾನ್ಯಾಸ ಮಂತಿತ್ತೇನೆ ಅಪ್ಪಾಗ ದಾಲ ಇಜ್ಜಾಂಡು ಆತೆ ಮಂತದನ 5 ಇಂಚಿನಲ್ಲಿ ಆದಿಜ್ಜಾಂಡು 5 ನೆಟ್ಟಿ ರಾಮಕೃಷ್ಣ ಕಯಂಗಳ ಪವಿತ್ರಣ್ಣ ನಾಲ್ಕನ ಕೂಟದ ಅಣ್ಣೆ ಜಯಪ್ರಕಾಶ್ 5 ಬೊಕ್ಕ ಮಸ್ತ್ ಜನ ಈ ಮುಲ್ಪ ಮಿತ್ತರಿ ತಿಮ್ಮಪ್ಪ ಗಟ್ಟಿಯರ್ನ ಹೋಟೆಲ್ ಇತ್ತಿಂಡು ಅಲ್ಪ ಮಾತ ಸೇರೊಂದಿತ್ತೀನಿ 5 ಬೊಕ್ಕ ಈ ಮುಳ್ಪೊಂಜಿ ನಮ್ಮಂಜಿ ದೇವಸ್ಥಾನ ಖಂಡಿತ ಆವಡು ಪನ್ಪಡ ದೃಷ್ಟಿಡು ರಾಜರಾಜೇಶ್ವರಿ ಮಂದಿರದ ಈ ಕಟ್ಟಡ ಈ ವ್ಯವಸ್ಥೆ ದೀರ್ಘಕಾಲ ಸಾರ್ವಜನಿಕರನ್ನ ದೇಣಿಗೆಯನ್ನು ಸಂಗ್ರಹಿಸಿದ್ದು ನಂಗೊಂಜಿ ಅಗತ್ಯ ಆಯ್ನೊಂಜಿ ಮಂದಿರ ಮುಲ್ಪ ಆವಡು ಪನ್ಪಡ ದೃಷ್ಟಿಡು ಒಂದು ನಿರ್ಮಾಣ ಅಂಡು ಇನಿ ಬಹಳ ಪ್ರಚಾರಡುಂಡು ಭಾಳ ಅದ್ದೂರಿದ ಕಟ್ಟಡಲ ಆತುಂಡು ಸಾರ್ವಜನಿಕರಿಗೆ ಆಸ್ತಿಕ ಬಂಧುನಕ್ಲಿಗೆ ಒಂದೊಂಜಿ ಕೇಂದ್ರ ಬಿಂದು ಆಡು ಅವು ಎಂಚನೆ ಅಂಡಲ ಯಾನ್ ನಿಕ್ಲಿಗೆ ಆಭಾರಿ ಆದುಲ್ಲೆ ಯಾನ್ ಆಯ್ತು ಒಟ್ಟಿಗೆ ಯಾನು ನಿಕ್ಲಿಗೆ ನೆನಪಂತೊನ್ನಿ ಬಂಡ ಈ ವೇದಿಕೆಗೆ ಲೋಕಾಯ ಗಟ್ಟಿಯರನ್ನ ಪುದರ್ ದೀತೀರಿ ಎಂಡಕೇಂದ್ರಿ ಯಾನ್ ಅರ್ನ ಪುದರ್ ಆವೊಂದು ಬಂಡೆ ಯಾನ್ ಎನ್ನ ಬಗ್ಗೆ ಬಂದ್ಬಿಡಿದು ಲೋಕಾಯ ಗಟ್ಟಿಯರನ ಬಗ್ಗೆ ಯಾನು ಒಂಜಿ 2 ಪಾತ್ರ ನಿಕ್ಲ ಗಮನ ಹಾಕೊಂಡು ಬರ್ಪೆ ಇನಿ ಈ ಕ್ಷೇತ್ರಡು BJP ಹಿಂದುತ್ವ ಆಚಾರ ವಿಚಾರ ಅಂದಿತ್ತಂದ ಅವು ಪ್ರಾರಂಭ ಆತನಿಯೇ ಲೋಕಾಯ ಗಟ್ಟಿರಿ ಯಾನ್ ಕಾಲೇಜಿಗೆ ಪೋನಾಗ ರೈಲ್ಡ್ ಪೋಂತೀನಿ ತೊಕೊಟ್ಟು ಮುಟ್ಟ ನಡತದೆ ಅಲ್ಲಿ ಬಕ್ಕ ರೈಲ್ಡ್ ಪೋಂತೀನಿ ಬರ್ಪಿನಿ 6 ಗಂಟೆದೆ ರೈಲ್ಡ್ ಅರೆಗೆ ಯೂನಿವರ್ಸಿಟಿ ಕಾಲೇಜ್ ಇರ್ತದೆ ಅಪ್ಪಗತ್ತೆ ಗೌರ್ಮೆಂಟ್ ಕಾಲೇಜ್ ಇದ್ರೆ ಭಾರತ್ ವಾಚ್ ವರ್ಕ್ಸ್ ಇಂದ ಅಂಗಡಿ ಇರ್ತೀನಿ ಐಟ ಆರ್ಲ ಇರ್ತೀನಿ ಕಾಡೆ ಪೋಪಿಲ್ಲಾತಿ ಎಂಕ ಆರು ಇಲ್ಲಲ್ಲಿ ಪಿದಾಡಿಂಟ ಆರ್ನ ಒಟ್ಟಿಗೆ ಬರ್ಪಣಾಕ್ಳು ಪತ್ತಿನಾಕ್ಳು ಮಾತ ಹಿಂದೂ 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 ಹಿಂದುಂದೇ ಆರು ಬೊಬ್ಬೆ ಬಾಡೊಂದಿತ್ತೀನಿ ಅವು ಏತಿಂದು ಪಂಡೆಂಡ ಆ ಪುಣ್ಯಾತ್ಮ ನಾ ಪಾತ್ರೆ ತಡೆಯರೆ ತೀರಂದೆ ಒಂಜಿ ವರ್ಗದಕ್ಕಳು ನಮ್ಮನೆ ಹಿಂದುಲ್ನಕ್ಕಳು ಬೇತೇರ್ಲ ಜಾಂಡು ಆರೇಂಡ ಗೋಣಿಡು ಕಟ್ಟದು ಬಾಯಿ ಕಟ್ಟದು ರೈಲ್ವೆ ಟ್ರ್ಯಾಕ್ದ ಮಿತ್ತು ದೀತಿ ಏರಾ ತೂಯಿನಕ್ಕಳು ಅರ್ಬೈ ಪಾಡ್ದು ಬಕ್ಕ ಒಯ್ತದ್ದು ಪಾಡ್ರಿ 5 ಬೊಕ್ಕ ಅರ್ನ ರಡ್ನೆ ಇಂಕ್ ಭಾಳ ಇಷ್ಟವಾಯಿನ ಬಂದು 1975ನೇ ಇಸವಿಡು ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಿ ಆದ ಪುನಾಗ ತುರ್ತು ಪರಿಸ್ಥಿತಿನ ಘೋಷಣೆ ಮಂತಿಪ್ಪೇರಿ ಡಾಕ್ಟರ್ VS ಆಚಾರ್ಯಪ್ಪ ಜಿಲ್ಲಾ ಅಧ್ಯಕ್ಷರು ಕರಂಬಳ್ಳಿ ಸಂಜು ಶೆಟ್ಟರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರಂಬಳ್ಳಿ ಸಂಜು ಶೆಟ್ಟರ್ ಹೆಂಗೆ ಫೋನ್ ಮಂತದ್ದು ಈ ಅವರ ಆಫೀಸಲ್ಲಿ ಬರ್ತದೆ ಎಂಡ ಪಾತ್ರ ಹುಡು ಬಂಡೇರಿ ಯಾನ್ ಮಧ್ಯಾಹ್ನ ಓದಿತ್ತೇನೆ ಆರು ತುರ್ತು ಪರಿಸ್ಥಿತಿ ಆಯ್ತಾನೆತ್ತ ಬಗ್ಗೆ ಮಾತಾ ಹೆಂಗೆ ವಿವರಣೆ ಕೊರಿಯರಿ ಯಾನು ನಿನ್ನ ಬಗ್ಗೆ ತಿರುವಂದೆ
ಇಲ್ಲ ನಿನ್ನ ಅಮ್ಮಲ ರೆಡೇ ಜನ ಇಲ್ಲ ಲುಪ್ಪುನು ಐದು ಬಕ್ಕ ಈ CPC ಕಂಪನಿ ಉದ್ಯೋಗಲ್ಲ ಈ ಮೂಜಿ ತಿಂಗಳು ಜೈಲ್ಗಳನ್ನ ಐನು ರಡ್ಡೆನ್ನ ಕಳೆವನೋಡ ಹಾಪುಂಡು ಅಂಚದು ಯಾನ್ ಪಂಪು ಯಾಡ ಈ ಜನಸಂಘದ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಒಂಜಿ ಟೀಮ್ ಅಂತದು ಈ ಜೈಲಿಗೆ ಹಾಕ್ಲೇನು ಕಡಪುರನ ವ್ಯವಸ್ಥೆ ಮಾಡ್ಬಿಡು ಅక్కడ ಬನ್ನೆಟ್ ಹಾಕ್ಲಿನ ಜವಾಬ್ದಾರಿ ವ್ಯವಸ್ಥೆ ಮಾಡ್ಬಿಡು ಪಣದೆ ಯಾನ್ ಒತ್ತೊಂಡು ಅವು ಆಪುಜಿನ ಬನ್ನೇರ ಯಾನಕ್ಕೆ ತಕ್ಷಣ ನೆನಪಾಯಿನಿ ಸನ್ಮಾನ್ಯ ಲೋಕಾಯಿ ಗಟ್ಟಿಯರ್ ನಡಿಗೆ ಹೋದು 6 ಪಂಡನ ವಿಷಯನ ಮಾತ ಪಂಡೆ ಈ ಪುಣ್ಯಾತ್ಮೆ 6 ವಾಚಿ ರಿಪೇರಿ ಮಾತ ಮಾಡ್ಬೋದು ಲಕ್ಕದು ಅಂತದ್ದು 6ನ ಕಣ್ಣದ ಗ್ಲಾಸ್ ಕೈಟಿತ್ತಿನ ವಾಚಿ ದಿನ ಮಾತು ಹೋಯ್ತಾಯ್ತು ದಕ್ಕದು 4 ಸರ್ತಿ ಎದಕ್ಕೆ ಬೊಟ್ಟೊಂದು ಯಾನ್ ಪೋಪುನಾಯೇ ಬಂಡೆ 4 ಐನೇ ಜೋಕುಲು ಇಲ್ಲೇ ರೀ ಪುಷ್ಪಲತಾ ಗಟ್ಟಿನಿ ಅನ್ನ ಕಡೆ ತೀಯ ಮುಳ್ಪ ಅರ ಮಗೆಲ್ಲ ಮುಳ್ಳು ಇತ್ತೇರಿ ಭಾಳ ಇನ್ನದಳ ಕಷ್ಟ ಆದ ಜೀವನ ಅಂತೊಂದಿತ್ತಿನ ಪುರ್ತುಡ್ಲ 6 ಮೂಜಿ ತಿಂಗಳು ಜೈಲು ಕುಳಿದು ಬತ್ತಿತ್ತಿನಾರ ಅರೊಟ್ಟಿಗೆ ಪ್ರಭಾಕರ್ ಶೆಟ್ಟಿ ಎಲ್ಲದಾರು ಬೊಕ್ಕ ಆನಂದ ಕಾವಂತ ಯಾರು ತೀರ್ಬೋತೀರಿ ಒಂಜಿ 10 ಜನನು ಒಟ್ಟಿಗೆ ಸೇರ್ಸೋದು ಎಮರ್ಜೆನ್ಸಿ ಡಿಂಕ್ಲೈತ ವಿರುದ್ಧ ಕೆಲಸ ಮನ್ಪಣಿತ ಬಗ್ಗೆ ಪೋದಿತ್ತಾರೆ ಅವು ಇಂಚನೆ ಆಂಡಲ ಈ ವೇದಿಕೆ ಅರನ ಪುದರ್ದಿನ ಸಾರ್ಥಕ ಆಂಡ್ ಜನಗಳು ನಮ್ಮ ನೆನಪು ನಂಗೆ ನಮ್ಮ ದೇಶ ನಂಗೆ ವ್ಯವಸ್ಥೆ ನಮ್ಮ ಜನ ನಮ್ಮ ಹಿಂದುತ್ವ ಒಂದು ಮಾತ ನಾವು ಪಂಪನೆ ಹೆಚ್ಚೇನೆ ಆಚರಣೆ ಕೊಂಬರ್ಪನ ದೃಷ್ಟಿಯಿಂದ ಕಾಪುಣ ಅದಕ್ಕೋಸ್ಕರ ನಮ್ಮ ದೇವಸ್ಥಾನ ನಮ್ಮ ಮಂದಿರ ಜೀರ್ಣೋದ್ಧಾರಕ್ಕೆ ನಾವು ಮಾತೆಲ್ಲ ಕೈ ಜೋಡಿಸಂಡ ನಮ್ಮ ದೇಶ ಸುಭಿಕ್ಷೆ ಹಾಪುಂಡು ನಮ್ಮ ರೈಟ್ ದುಮ್ಮು ಪೋಯರ ಸಾಧ್ಯತೆ ಆಪುಂಡು ಅವ್ರ ಅಂಚನ ಒಂಜಿ ಗೆಂದೆರ ಆಯ್ತನ ಒಟ್ಟುಡು ಅವು ನನ್ನೊಂದು ಸರ್ತಿ ಗೆಂದುನೊಂದು ಪಂಪಣಜಿ ಮೂಲೆ ಪಾತರಗೆ ಆ ಕಡೆ ಪಂಡೇರಿ ಈ ಕ್ಷೇತ್ರ ಅಂಚಿನ ದಾಯ ಪಂಡ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ನಂಗೆ ಬೊಕ್ಕರೆಡೆ ಜಗಳ ಗಲಾಟೆ ಬುರ್ಜಿಂದ ಆಂಡಲ್ಲ ನಮ್ಮ ಸಂಘಟನೆ ನಮ್ಮ ಉರುತ್ತ ನೋಡು ನಮ್ಮ ಇನ್ನು ದುಮ್ಮುಕೊಂಡು ಪೋಡು ಹಿಂದುತ್ವ ಪನ್ಪುಣ ನಮ್ಮ ದುಂಬು ಪೋಡು ಆ ದೃಷ್ಟಿಡು ಉಳ್ಳಾಲೋಡು ನನೊಂದು ಸರ್ತಿ ಆಂಡಲ ಯಾನ್ ಓಟುಗು ನನ್ನ ತುಜಿ ಅವು ಪ್ರಶ್ನೆ ಪ್ರತ್ಯೇಕ ಏರ ಆಂಡಲ BJP ಗೆಂದುನ ದೃಷ್ಟಿಡು ನಾವು ಮಾತೆರ ಸಕ್ರಿಯವಾದ ನಿಕ್ಲನ ಬೆಂಬಲ ಯಾನ್ ಯಾಚನೆ ಮಂತೊಂದುಲ್ಲೆ ಮಾತೆರಗೆ ದೇವರ ಎಡ್ಡೆ ಮನ್ಪಾಡು ಪಂಡದು ಯಾನ್ ನಾಟ ಸೊಲ್ಮೆಲು ಜಯರಾಮಣ್ಣ. ಈ ಜಾಗದ ಎಲ್ಲ ಸಾನ್ನಿಧ್ಯಗಳನ್ನು ಮನಸಾರೆ ಸ್ಮರಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯದ ವಿವಿಧ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥ ಆದರಣೀಯರಾಗಿರುವ ಸುರೇಶ್ ಕುಮಾರ್ ಅವರೇ, ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರಾದ ಜಯರಾಮ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಗಣ್ಯರೇ, ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಮಾತಾ ಭಗಿನಿಯರೇ, ಶ್ರದ್ಧೆಯ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಇದು ಮಾತನಾಡುವ ಸಮಯ ಅಲ್ಲ ಎನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿದೆ. ಗಂಟೆ 9 ಆಗ್ತಾ ಬಂತು. ತುಂಬ ಹೊತ್ತಿನಿಂದ ನಾವು ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆದರೂ ಜವಾಬ್ದಾರಿಯ ನೆಲೆಯಲ್ಲಿ ಕೆಲವೇ ಮಾತುಗಳನ್ನು, ಒಂದು 4-5 ನಿಮಿಷದ ಮಾತುಗಳನ್ನು ನಿಮ್ಮ ಮುಂದೆ ಆಡುವುದಕ್ಕೆ ನಾನು ಇಚ್ಛೆ ಪಡ್ತೇನೆ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನೆಯನ್ನು ಈ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ದಾರೆ. ಈ ಭಾಗಕ್ಕೆ ಒಂದು ಹೊಸತಾದಂಥ ಸಂಘಟನೆ, ಒಂದು ಸಂಸ್ಥೆಯ ರೂಪದಲ್ಲಿ ಜನ್ಮ ತಾಳಿದೆ. ಸನಾತನ ಹಿಂದೂ ಸಮಾಜಕ್ಕೆ ಸೇವೆಯ ಅವಶ್ಯಕತೆ ಇದೆ. ಇವತ್ತು ಉಳ್ಳಾಲದಂಥ ಭಾಗದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂಥ ಈ ಸನ್ನಿವೇಶದಲ್ಲಿ ಹಿಂದೂ ಜನಸಂಖ್ಯೆಯಿಂದ ಹಿಡಿದು ಹಿಂದೂ ಶಕ್ತಿಯ ವರ್ಧನೆಯನ್ನು ಮಾಡಬೇಕಾಗಿದೆ. ಈ ದೃಷ್ಟಿಯಿಂದ ಇಲ್ಲಿ ಕುಸಿದಿರುವಂಥ ಸಮಾಜಕ್ಕೆ ಶಕ್ತಿ ಕೊಡುವುದಕ್ಕೆ ಎಲ್ಲರ ಕೈಗಳು ಜೋಡಬೇಕಾಗಿದೆ. ಹಿಂದೂ ಸಮಾಜ ಸಾವಿಲ್ಲದ ಸಮಾಜ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಸನಾತನ ಅಂತ ಹೇಳಿದಾಗ ಡೇಟ್ ಆಫ್ ಬರ್ತ್ ಇಲ್ಲದಂಥ ಸಮಾಜ, ಅದಕ್ಕೆ ಸಾವು ಖಂಡಿತ ಇಲ್ಲ. ಹಿಂದೂ ಅಂದರೆ ಏನು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಇದೊಂದು ಮತ ಅಲ್ಲ, ಪಂಥ ಅಲ್ಲ, ಪಂಗಡ ಅಲ್ಲ, ಸಂಪ್ರದಾಯ ಅಲ್ಲ, ಪೂಜಾ ಪದ್ಧತಿ ಅಲ್ಲ. ಇದು ಬದಲಾಗಿ ಇದೊಂದು ಜೀವನ ಪದ್ಧತಿ. ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಹಿಂದೂ ಅಂತ ಕರೆದ್ವಿ. ವಸುದೈವ ಕುಟುಂಬಕಂ ಅಂತ ಹೇಳಿದಂಥ ವಿಚಾರ ಯಾವುದು ಅಂದರೆ ಅದು ಹಿಂದೂ ಧರ್ಮ. ಬೆಟ್ಟದಲ್ಲಿ, ಮಣ್ಣಿನಲ್ಲಿ, ಕಲ್ಲಿನಲ್ಲಿ, ಮರದಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಕ್ರಿಮಿ ಕೀಟದಲ್ಲಿ, ಹಾವಿನಲ್ಲಿ, ಎಲ್ಲರಲ್ಲೂ ದೇವರನ್ನು ನೋಡಿರತಕ್ಕಂಥ ಒಂದು ಶ್ರೇಷ್ಠ ಸಮಾಜ ಇದ್ದರೆ ಅದನ್ನು ನಾವು ಹಿಂದೂ ಧರ್ಮ ಅಂತ ಕರೆದ್ವಿ. ಅದೇ ಸನಾತನ. ಎಲ್ಲರಲ್ಲೂ ದೇವರನ್ನು ನೋಡುವಂಥ, ಎಲ್ಲರನ್ನು ಗೌರವಿಸುವಂತಹ, ನಾವೆಲ್ಲ ಒಂದು ಕುಟುಂಬದ ಸದಸ್ಯರು ಎನ್ನುವಂಥ ಒಂದು ಮೇರು ಸಂದೇಶವನ್ನು ಕೊಟ್ಟಿರುವ ವಿಶಾಲ ಹೃದಯದ ಒಂದು ಸಮಾಜ ಇದ್ದರೆ ಅದು ನಮ್ಮ ಹಿಂದೂ ಸಮಾಜ. ಆ ಹಿಂದೂ ಸಮಾಜ ಸಶಕ್ತವಾಗಿ ಬೆಳಿಬೇಕಾಗಿದೆ. ಆದರೆ 2000 ವರ್ಷಗಳ ಆಕ್ರಮಣದ ಪರಿಣಾಮವಾಗಿ ಹಿಂದೂ ಸಮಾಜ ಸ್ವಲ್ಪ ಮಲಗಿದೆ, ಸ್ವಲ್ಪ ನಿದ್ದೆ ಮಾಡಿದೆ.
ತಾನು ಯಾರು ಅಂತ ಗೊತ್ತಿಲ್ಲದಂಥ ಒಂದು ಸನ್ನಿವೇಶಕ್ಕೆ ನಾವು ಬಂದ್ವಿ. ಹೂಣರು, ಶಕರು, ಗ್ರೀಕರು, ಪಠಾಣರು, ಖಿಲ್ಜಿಗಳು, ಮೊಘಲರು, ಅರಬ್ಬರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು, ಆಮೇಲೆ ಚೀನಿಯರು, ಪಾಕಿಸ್ತಾನಿಯರು ಎಷ್ಟು ಆಕ್ರಮಣಗಳನ್ನು ಈ ದೇಶ ನೋಡ್ತು. 2000 ವರ್ಷಗಳ ಕಾಲ ಆಕ್ರಮಣ ಮಾಡಿದಾಗಲೂ ಈ ದೇಶವನ್ನು ಶಾಶ್ವತವಾಗಿ ಸೋಲಿಸಲಿಕ್ಕೆ ಆಗಲಿಲ್ಲ. ಈ ನೆಲದ ಸಂಸ್ಕೃತಿಯನ್ನು ಶಾಶ್ವತವಾಗಿ ದೂರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಜಗತ್ತಿನ ಸುಮಾರು 200ಕ್ಕಿಂತ ಹೆಚ್ಚು ಸಂಸ್ಕೃತಿಗಳು ಕೆಲವೇ ವರ್ಷಗಳ ಆಕ್ರಮಣಗಳಲ್ಲಿ ನಾಶ ಆಗಿಹೋಯಿತು. ಯಾರು ಆಕ್ರಮಣಕಾರಿಗರಿದ್ದಾರ ಅವರ ವಿಕೃತಿಯನ್ನೇ ತಾವು ಸ್ವೀಕಾರ ಮಾಡಿ ಇವತ್ತು ಅದನ್ನೇ ಆಚರಣೆ ಮಾಡಿಕೊಂಡು ಬಂದಂಥ ದೇಶಗಳನ್ನು ನಾವು ನೋಡ್ತೀವಿ. ಇದನ್ನು ಮೆಟ್ಟಿ ನಿಂತು ಈ ಸಮಾಜ ಇವತ್ತು ಬದುಕಿದೆ ಮತ್ತು ಮುಂದಕ್ಕೂ ಬದುಕಬೇಕಾಗಿದೆ. ನಾವಿವತ್ತೆಲ್ಲ ಕೇಳಿದ್ವಿ, ಅಬ್ಬಕ್ಕನ ಶೌರ್ಯವನ್ನು ನೆನಪು ಮಾಡಿದ್ವಿ. ಪೋರ್ಚುಗೀಸರನ್ನು ಸಮುದ್ರದ ಮಧ್ಯೆಯೇ ಎದುರಿಸಿ ವಾಪಸ್ ಕಳಿಸಿರ್ತಕ್ಕಂಥ ವೀರ ರಾಣಿ ಆಡಳಿತ ಮಾಡಿರತಕ್ಕಂಥ ಊರಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವಂಥ ಹೆಮ್ಮೆ ನಮಗಿದೆ. ಸಂಘದ ಶತಾಬ್ದಿ ವರ್ಷದಲ್ಲೂ ನಾವಿದ್ದೀವಿ. ಸಂಘ ಶತಾಬ್ದಿ ವರ್ಷದಲ್ಲಿ ಹೇಳಿರತಕ್ಕಂಥ ಒಂದೇ ಒಂದು ಸಂಗತಿ ಯಾವುದು ಅಂದರೆ, ಸಂಘ ತಾನು ಯಾವುದೇ ಶತಮಾನದ ಕಾರ್ಯಕ್ರಮವನ್ನು ತಾನು ಆಚರಣೆ ಮಾಡಲಿಲ್ಲ. ಬದಲಾಗಿ ಸಮಾಜದ ಎಲ್ಲರೂ ಸೇರಿ ಈ ಸಮಾಜದ ಕೆಲಸ ಮಾಡಬೇಕು ಎನ್ನುವ ನೆಲೆಯಲ್ಲಿ 5 ಕೆಲಸಗಳನ್ನು ನಮ್ಮ ಕಣ್ಣ ಮುಂದೆ ಕೊಟ್ಟಿದೆ. ಪಂಚ ಪರಿವರ್ತನೆ ಅಂತ ಕರೆದಿದೆ. ಹಿಂದೂ ಸಮಾಜ ಸಶಕ್ತ ಆಗಬೇಕಿದ್ರೆ ಆ ಪಂಚ ಪರಿವರ್ತನೆಯನ್ನು ನಾವು ಮಾಡಬೇಕು. 5 ಕೆಲಸಗಳು ಯಾವುದು? ಮೊದಲನೆಯದು ನನ್ನ ಕುಟುಂಬ. ನನ್ನ ಕುಟುಂಬದ ಮೇಲೆ ಇವತ್ತು ಸಾಂಸ್ಕೃತಿಕವಾದಂಥ, ಮತೀಯವಾದಂಥ, ಆರ್ಥಿಕವಾಗಿರ್ತಕ್ಕಂಥ ದಾಳಿ ನಡೀತಾ ಇದೆ. ಇದನ್ನು ಎದುರಿಸಲಿಕ್ಕೆ ಮಿಲಿಟರಿ, ಸರ್ಕಾರ, ಪೊಲೀಸ್ ವ್ಯವಸ್ಥೆಯಿಂದ ಆಗಲ್ಲ. ಇದನ್ನು ನಮ್ಮ ಕುಟುಂಬಗಳೇ ಎದುರಿಸಬೇಕು. ಅದಕ್ಕೆ ಮೌಲ್ಯಯುಕ್ತವಾದಂಥ, ಸುಸಂಸ್ಕೃತವಾದಂಥ ಕುಟುಂಬದ ರಚನೆಯನ್ನು ನಾವು ಮಾಡ್ತೀವ. ಕನಿಷ್ಠ 3 ಮಕ್ಕಳನ್ನು ಹೊಂದುವಂಥ ಮನೆ ನಮ್ಮದಾಗುತ್ತಾ? ಈ ರೀತಿಯಲ್ಲಿ ಗುಣದ ವರ್ಧನೆ, ಸಂಖ್ಯಾ ವರ್ಧನೆ, ಮೌಲ್ಯದ ವರ್ಧನೆ ಆಗುವಂಥ ಸಶಕ್ತ ಕುಟುಂಬದ ರಚನೆ ಆಗಬೇಕು ಎನ್ನುವಂಥದ್ದು ಮೊದಲನೇದು. ಎರಡನೇದು ಸಾಮರಸ್ಯದ ಬದುಕು ಬೇಕಾಗಿದೆ. ಇವತ್ತು ಜಾತಿ, ಮತ, ಪಂಥ, ಪಂಗಡ, ಉತ್ತರ ದಕ್ಷಿಣ, ಆರ್ಯ ದ್ರಾವಿಡ, ಮೇಲು ಕೀಳು, ಸ್ಪೃಶ್ಯ ಎಷ್ಟು ವಿಘಟನೆಗಳು ನಮ್ಮ ಸಮಾಜದಲ್ಲಿ. ಇದು ಹೋಗದಿದ್ದರೆ ಉಳ್ಳಾಲದಂಥ ಭಾಗದಲ್ಲಿ ಹಿಂದೂಗಳು ನಾವು ಒಟ್ಟಾಗಿದ್ದರೆ ಇದೆಲ್ಲವನ್ನು ಮೀರಿ ನಿಂತು ನಾನು ಹಿಂದೂ ಎನ್ನುವ ಭಾವದಿಂದ ಒಟ್ಟಾದಾಗ ಮಾತ್ರ ಈ ಸಮಾಜಕ್ಕೆ ಶಕ್ತಿ ಬರುತ್ತೆ. ಅದಕ್ಕಾಗಿ ಸಾಮರಸ್ಯದ ಬದುಕನ್ನು ನಾವು ಬದುಕ್ತೀವ. ನನ್ನ ಮನೆ ಎಲ್ಲ ಜಾತಿಯವರಿಗೆ ಮುಕ್ತ ಪ್ರವೇಶ ಇದೆಯಾ? ನಾನು ಎಲ್ಲರ ಮನೆಗೂ ಹೋಗಬಲ್ಲೆ. ಹಿಂದೂ ಮನೆ ಆದರೆ ಆ ಎಲ್ಲರ ಮನೆಗೂ ಜಾತಿ ನೋಡದೆ ನಾನು ಹೋಗಬಲ್ಲೆ. ಅಲ್ಲಿ ಊಟ, ತಿಂಡಿ, ಕಾಫಿ ಮಾಡ್ತೀನಿ ನಾನು ಎನ್ನುವಂಥ ಸಂಕಲ್ಪ ನಾವು ಮಾಡ್ತೀವ. ಇದು ಎರಡನೇದು. ಅದಕ್ಕಾಗಿ ಸಾಮರಸ್ಯದ ಬದುಕಿರ್ತದ ಅಂತ. ಮೂರನೇದು ಪರಿಸರ ಸಂರಕ್ಷಣೆ. ನೀರಿಲ್ಲ, ಪ್ಲಾಸ್ಟಿಕ್ ಹಾವಳಿ ಬರ್ತಾ ಇದೆ, ತಾಪಮಾನ ಏರ್ತಾ ಇದೆ, ಜಗತ್ತು ಒಂದು ರೀತಿಯಲ್ಲಿ ಬೆಂಕಿಯ ಉಂಡೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಸಮಾಜ ಉಳಿಬೇಕಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ವಾಸಸ್ಥಾನವಾಗಿರತಕ್ಕಂಥ ಆಕಾಶ, ನೀರು, ಭೂಮಿ, ಇದು 3 ಉಳಿದರೆ ಮಾತ್ರ ನಮ್ಮ ಬದುಕು ಚೆನ್ನಾಗಿರುತ್ತೆ. ಅದಕ್ಕಾಗಿ ಶಿವನ ವಾಸಸ್ಥಾನ ಇವತ್ತು ಶಿವರಾತ್ರಿಯ ಪುಣ್ಯ ದಿನ ಕೈಲಾಸದಂಥ ಪರ್ವತಗಳು ಹಾಳು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಉಳಿಸ್ತೀವ. ಸಾಗರ ನೀರನ್ನು ಉಳಿಸ್ತೀವ, ಆಕಾಶವನ್ನು ಶುಭ್ರವಾಗಿಡ್ತೀವ. ಈ ಪರಿಸರ ಸಂರಕ್ಷಣೆಯ ಮೂಲಕ ನಮ್ಮ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿದೆ. ಇದು ಮೂರನೇದು. ನಾಲ್ಕನೇದು ಸ್ವದೇಶಿ ಚಿಂತನೆ, ಸ್ವಭಾಷೆ, ಸ್ವಭೂಷಣ, ಸ್ವಭೋಜನ. ನಮ್ಮ ಪರ್ಯಾವರಣ ಯಾವುದಕ್ಕಾಗುತ್ತೆ? ಬಾರುಗಳಿಗೆ, ಗಮ್ಮತ್ತು ಮಾಡಲಿಕ್ಕೆ ಹೋಗುವಂಥ ಪರ್ಯಾವರಣ ಅಲ್ಲ. ನಮ್ಮ ದೇಶದ ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ನಾವು ಪರ್ಯಾವರಣ ಮಾಡ್ತೀವ. ಸ್ವಭಾಷೆಯಲ್ಲಿಯೇ ನಾವು ಮನೆಯಲ್ಲಿ ಮಾತಾಡ್ತೀವ, ಸ್ನೇಹಿತರ ಹತ್ರ ಮಾತಾಡ್ತೀವ. ನನ್ನ ಸಹಿಯನ್ನು ಕನ್ನಡದಲ್ಲೇ ಮಾಡ್ತೀನ ಅಥವಾ ನನ್ನ ಮಾತೃಭಾಷೆಯಲ್ಲೇ ಮಾಡ್ತೀನ. ಈ ಥರ ನಾಲ್ಕನೆಯದ್ದು ಸ್ವದೇಶಿ ಭಾವ ಜಾಗೃತಿ. ಐದನೆಯದ್ದು ನಾಗರಿಕ ಶಿಷ್ಟಾಚಾರ ಅಥವಾ ನಾಗರಿಕ ಕರ್ತವ್ಯಗಳು. ಕಾನೂನಿಗೆ, ಸಂವಿಧಾನಕ್ಕೆ ಗೌರವಿಸುವುದು, ಹಿರಿಯರನ್ನು ಗೌರವಿಸುವುದು. ಆಶ್ಚರ್ಯ ಆಗುತ್ತೆ ನಮಗೆ. ಇವತ್ತು ನಮ್ಮ ಬಸ್ಸುಗಳಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳುವ ಅರ್ಥ ಇಲ್ಲದರಿಂದಾಗಿ ಅವರಿಗೆ ವಿಶೇಷ ಆಸನದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮಹಿಳೆಯರನ್ನು ಗೌರವಿಸುವಂಥ ಸಮಾಜ ನಮ್ಮದು. ಆದರೆ ಮಹಿಳೆಯರಿಗೆ ಅಂತ ಸೀಟ್ ಇಡಬೇಕಾದಂಥ ಪರಿಸ್ಥಿತಿಯನ್ನೇ ಇವತ್ತು ನಾವು ಬಂದಿದ್ದೀವಿ. ನಾಗರಿಕ ಶಿಷ್ಟಾಚಾರ ಎಲ್ಲೋಯ್ತು? ಪರಸ್ಪರ ಗೌರವ ಕೊಡುವುದನ್ನು, ಹಿರಿಯರನ್ನು, ತಂದೆ ತಾಯಿಯರನ್ನು, ವೃದ್ಧರನ್ನು, ಗುರುಗಳನ್ನು ಗೌರವಿಸುವಂಥ ನಾಗರಿಕ ಶಿಷ್ಟಾಚಾರವನ್ನು ನಾವು ಮಾಡ್ತೀವ. ಈ 5 ಪಂಚ ಪರಿವರ್ತನೆಯನ್ನು ನಾವಿವತ್ತು ಸಮಾಜ ಎಲ್ಲ ಸೇರಿ ಮಾಡಿದಾಗ ನಮ್ಮ ಸಮಾಜಕ್ಕೆ ಶಕ್ತಿ ಬರುತ್ತದೆ. ಬಂಧುಗಳೇ, ಹೆಚ್ಚು ಮಾತನಾಡಲಿಕ್ಕೆ ನಾನು ಹೋಗುವುದಿಲ್ಲ. ಹಿಂದೂ ಸಮಾಜಕ್ಕೆ ಯಾಕೆ ಶಕ್ತಿ ಬರಬೇಕು?
ನಮ್ಮ ವಿಜೃಂಭಣೆಗಾಗಿ ಅಲ್ಲ, ನಾವು ಯಾರ್ಯೋ ದೊಡ್ಡಣ್ಣವಾಗಿ ಬದುಕಬೇಕೆನ್ನುವ ಕಾರಣಕ್ಕೂ ಅಲ್ಲ. ಬದಲಾಗಿ ಈ ಜಗತ್ತು ಮುಂದಿನ ದಿನದಲ್ಲಿ ನೆಮ್ಮದಿಯ ಶಾಂತಿಯ ಬದುಕನ್ನು ಬದುಕಬೇಕು ಅಂತೇಳಿ ಆದರೆ ಈ ಜಗತ್ತಿನಲ್ಲಿ ಈ ಜಗತ್ತನ್ನು ಉಳಿಸುವಂಥ ಏಕಮಾತ್ರ ಮೌಲ್ಯ ಇರುವಂಥ ವಿಚಾರ ಇರುವಂಥ ದೇಶ ಅದು ಭಾರತ. ಅಮೇರಿಕ ದೊಡ್ಡಣ್ಣ ಆಗಿತ್ತು, ಜಪಾನ್, ಜರ್ಮನ್, ಫ್ರಾನ್ಸ್ ದೊಡ್ಡಣ್ಣ ಆಗಿತ್ತು, ಇಂಗ್ಲೆಂಡ್ ಜಗತ್ತನ್ನೇ ಆಳಿದಂಥ ಸೂರ್ಯ ಮುಳುಗದ ದೇಶ ಅಂತ ಇತ್ತು, ಚೀನಾ ಆರ್ಥಿಕವಾಗಿ ಸಬಲವಾದಂಥ ರಾಷ್ಟ್ರ ಆಗಿದೆ. ಅದು ಎಲ್ಲ ರಾಷ್ಟ್ರಗಳು ಶಕ್ತಿ ಇದ್ದಾಗಲೂ ಕೂಡ ಜಗತ್ತಿನ ಶಾಂತಿಯನ್ನು ಇವರು ಯಾರೂ ಬಯಸ್ತಾ ಇಲ್ಲ. ಬದಲಾಗಿ ಯುದ್ಧಗಳು, ಅಣುಬಾಂಬ್ಗಳು, ಪರಸ್ಪರ ಭಯೋತ್ಪಾದನೆ ಇದನ್ನೇ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಈ ಜಗತ್ತು ಉಳಿಬೇಕಿದ್ರೆ ಹಿಂದೂ ಧರ್ಮ ಸಬಲವಾಗಬೇಕು, ಭಾರತ ಸಬಲವಾಗಬೇಕು. ಆಗ ಮಾತ್ರ ಈ ಜಗತ್ತಿನಲ್ಲಿ ತಾಯಿಯ ಸ್ಥಾನದಲ್ಲಿ, ಗುರುವಿನ ಸ್ಥಾನದಲ್ಲಿ ಭಾರತ ಬಂದಾಗ ಮಾತ್ರ ಜಗತ್ತು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಯಾಕಂದರೆ ಇಂಥ ದೇವಸ್ಥಾನಗಳು 10 ಕೋಟಿ ಇದೆ ನಮ್ಮ ದೇಶದಲ್ಲಿ. 10 ಕೋಟಿ ಪೂಜೆಗಳಾಗುತ್ತೆ. ಪೂಜೆ ಮಾಡುವಾಗ ಸಂಕಲ್ಪ ಏನು ಮಾಡ್ತಾರೆ? ಪೂಜೆ ಮಾಡುವನಿಗೆ ಒಳ್ಳೆಯದಾಗಲಿ, ಮಾಡಿಸುವವನಿಗೆ ಒಳ್ಳೆಯದಾಗಲಿ, ಊರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಿಲ್ಲಿಸುವುದಿಲ್ಲ. ಬದಲಾಗಿ ಜಗತ್ತಿನ ಚರಾಚರ ಸೃಷ್ಟಿಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿ ಪೂಜೆ ಮಾಡುವಂಥ ಏಕೈಕ ದೇಶ ಜಗತ್ತಿನಲ್ಲಿ ಅದು ನಮ್ಮ ತಾಯಿ ಭಾರತ ಎನ್ನುವಂಥ ಹೆಮ್ಮೆ ನಮಗಿರಬೇಕು. ಅಂಥ ಸಂಕಲ್ಪವನ್ನು ಮಾಡುವಂಥ ದೇಶದಲ್ಲಿ ನಾವು ಬದುಕಿದ್ದೀವಿ. ಈ ವಿಚಾರಗಳು ಶ್ರೇಷ್ಠವಾದಂಥ ವಿಚಾರಗಳು. ಯಾವ ವಿಚಾರಕ್ಕೂ ಎಷ್ಟೇ ಶ್ರೇಷ್ಠ ಆಗಿದ್ರೂ ಅದಕ್ಕೆ ಶಕ್ತಿ ಸಿಗುವುದಿಲ್ಲ. ಬದಲಾಗಿ ಆ ವಿಚಾರವನ್ನು ತನ್ನ ಆಚರಣೆಯಲ್ಲಿ ತರುವಂಥ 10 ಕೋಟಿ ಜನ ಇದ್ದಾಗ ಆ ವಿಚಾರಕ್ಕೆ ಶಕ್ತಿ ಬರ್ತದೆ. ಅದಕ್ಕಾಗಿ ಹಿಂದೂ ಧರ್ಮ ಏನು ಹೇಳುತ್ತೆ, ನಮ್ಮ ಜೀವನ ಪದ್ಧತಿ ಏನು ಹೇಳುತ್ತೆ, ನಮ್ಮ ಸಂಸ್ಕೃತಿ ಮೌಲ್ಯಗಳು ಏನು ಹೇಳುತ್ತೆ, ಅದನ್ನು ನಮ್ಮ ಶಿರದಲ್ಲಿ ಹೊತ್ತು ನಾವು ಆಚರಣೆ ಮಾಡಿದಾಗ ಹಿಂದೂ ಧರ್ಮಕ್ಕೆ ಶಕ್ತಿ ಬರ್ತದೆ, ಭಾರತಕ್ಕೆ ಶಕ್ತಿ ಬರ್ತದೆ, ತನ್ಮೂಲಕ ಇಡೀ ಜಗತ್ತು ಶಾಂತಿಯಿಂದಿರುತ್ತೆ. ಅಂಥ ಶ್ರೇಷ್ಠ ಕೆಲಸವನ್ನು ಈ ನಮ್ಮ ಪ್ರತಿಷ್ಠಾನ ಮಾಡಲಿ, ಇಲ್ಲಿರತಕ್ಕಂಥ ದುರ್ಬಲರನ್ನು ಗುರುತಿಸಲಿ, ಹಿಂದೂ ಧರ್ಮದ ಶ್ರೇಷ್ಠತೆಯ ಸಂಸ್ಕಾರವನ್ನು ಮನೆ ಮನೆಗಳಿಗೆ ತಲುಪಿಸುವಂಥ ಕೆಲಸ ಮಾಡಲಿ, ತನ್ಮೂಲಕ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಅವಕಾಶ ಕೊಟ್ಟ ನನಗೂ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. It is a great honor for me to be present here today at the inauguration and formation of Sanatana Hindu Seva Pratikshana. I sincerely thank the organizers for giving me this opportunity to stand among such respected and distinguished personalities. Sanatana teaches value of service, unity, compassion and righteousness. An organization like this play an important role in pursuing our culture, strengthening our tradition and serve service selflessly. Service to the society is equal to service to God. True seva is not just an act, it's a responsibility towards humanity. As a director of Kumaran Group of Companies, I engaged in manufacturing of fishing nets and fishing ropes. I strongly believed that strong threads combined together to form a durable nets. Strong individuals united by values can build a powerful harmony society and unity and discipline are the foundation of growth. I extended my heartfelt wishes to the entire team for Sanatana Hindu Seva Pratikshana for a grand success. May this organization grow, inspire and serve society with dedication and integrity. Thank you all. Jai Hind. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಗೋಲ್ಡನ್ ವರ್ಡ್. ಮನೆ ರಿಪೇರಿಗಾಗಿ ಪ್ರತೀಕ್ಷಾ ಗಾಯತ್ರಿ ಚಂಬುಗುಡ್ಡೆ ಕುಟುಂಬದವರು ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಶಾಸಕರಿಂದ ಈ ಸಹಾಯಧನವನ್ನು ಸ್ವೀಕರಿಸಬೇಕು. ಪ್ರತೀಕ್ಷಾ ಗಾಯತ್ರಿ ಚಂಬುಗುಡ್ಡೆ ಬಹಳ ಶಿಥಿಲಾವಸ್ಥೆಯಲ್ಲಿ ಮನೆ ಇದ್ದು ಮನೆಯನ್ನು ರಿಪೇರಿ ಮಾಡುವ ಅಗತ್ಯ ತುರ್ತಾಗಿದೆ. ಅದಕ್ಕೋಸ್ಕರ ನಮ್ಮ ಸೇವಾ ಪ್ರತಿಷ್ಠಾನ ಈ ಉದ್ಘಾಟನೆ ಸಮಯದಲ್ಲೇ ಈ ಪ್ರೀತಿಯ
ಕಾಣಿಕೆಯನ್ನು ಭಗವಂತನ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ನಾವು ನೀಡ್ತಾ ಇದ್ದೇವೆ. ಭಗವಂತನ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ಮನಸ್ಸು ಇಚ್ಛೆಗಳು ಈಡೇರಲಿ, ಭಗವಂತನ ಪೂರ್ಣ ಅನುಗ್ರಹ ಇರಲಿ ಎಂಬ ಸದಾಶಯ. ಅದೇ ರೀತಿ ಮುಂದಿನ ಸಹಾಯವನ್ನು PS ಪ್ರಕಾಶ್ ಅವರು ನೀಡಬೇಕಾಗಿ ಕೋರಿಕೆ. ಕಳೆದ 15 ವರ್ಷಗಳಿಂದ ಪಾರ್ಶ್ವವಾಯು ಪೀಡಿತರಾಗಿ ಬೆಡ್ರಿಡನಾಗಿಯೇ ಮಲಗಿರುವ ಕುಮಾರನ್ ಅಮ್ಲಮೊಗರು 45 ವರ್ಷದ ಈ ವ್ಯಕ್ತಿ 15 ವರ್ಷದಿಂದ ಮಲಗಿದಲ್ಲೇ ಇದ್ದಾರೆ. ಬಹಳ ಕಷ್ಟದಲ್ಲಿ ಬದುಕು ನಡೀತಾ ಇದೆ. ಅವರ ಮನೆಯವರು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ದೇವರ ಅನುಗ್ರಹವನ್ನು ಬೇಡಿಕೊಂಡು ರಾಜರಾಜೇಶ್ವರಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಕಾಶನ ಇದನ್ನು ನೀಡ್ತಾ ಇದ್ದಾರೆ. ಏನು ಬದುಕಿನ ಕಷ್ಟ ದುರಿತಗಳು ಬಂದಿದೆಯೋ ಅದು ಪರಿಹಾರ ಆಗಿ ಸಮೃದ್ಧಿಯ ದಿನಗಳನ್ನು ನೋಡುವಂತಾಗಲಿ ಎಂಬುದು ನಮ್ಮ ಆಶಯ. ಮುಂದಿನ ಸಹಾಯವನ್ನು ಜಯರಾಮ ಶೆಟ್ಟರು ನೀಡಬೇಕು. ಕಾಳಿಕಾಂಬಾ ದೇವಸ್ಥಾನ ಕೋಟೆಕಾರ್, ಇಲ್ಲಿಯ ಶ್ರೀ ಮಹೇಂದ್ರ ಆಚಾರ್ ಕಿಡ್ನಿ ಫೇಲ್ ಆಗಿ ಬಹಳಷ್ಟು ಸಮಯದಿಂದ ಕಷ್ಟದ ಜೀವನವನ್ನು ನೋಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರತಿಷ್ಠಾನ ಬಹಳ ಹೃದಯಸ್ಪರ್ಶಿಯಾಗಿ ಮಾಡುವಂತಹ ಸಹಕಾರ, ಏನು ಬದುಕಿನ ಕಷ್ಟ ಬಂದಿದೆಯೋ ಅದು ದೂರ ಸಾಗಲಿ ಎಂಬುದು ನಮ್ಮ ಆಶಯ. ಮುಂದಿನ ಸಹಾಯಸ್ತವನ್ನು ಶ್ರೀ ಅವಿನಾಶ್ ಕುಮಾರ್ ಅವರು ನೀಡಬೇಕಾಗಿ ಕೋರಿಕೆ. ಹುಟ್ಟು ಅಂಗವೈಕಲ್ಯದಿಂದ ಬಳಲುತ್ತಿರುವ, ಸ್ವಂತದ್ದೊಂದು ಕೆಲಸವನ್ನು ಮಾಡಲಿಕ್ಕೂ ಸಾಧ್ಯವಾಗದಿರುವ ರತಿದೇವಿ ಕಕ್ಕೆಮಜಲು ವೇದಿಕೆಗೆ ಬರಬೇಕು. ಅವರ ಪರವಾಗಿ ಅವರ ಕುಟುಂಬದವರು ಸ್ವೀಕರಿಸ್ತಾರೆ. ಹುಟ್ಟು ಅಂಗವೈಕಲ್ಯದಿಂದ ಸ್ವಾಭಿಮಾನದ ಜೀವನವನ್ನು ಸ್ವಾವಲಂಬಿಯಾಗಿ ನಡೆಸಲಿಕ್ಕೆ ಸ್ವಲ್ಪ ಕಷ್ಟವಾಗ್ತಿರುವಂತಹ ರತಿದೇವಿಯವರಿಗೆ ಅವರ ಮನೆಯ ಪರಿಸ್ಥಿತಿಯನ್ನು ಮನಗೊಂಡು ಕೊಡುವಂತಹ ಸಹಾಯಸ್ಥ. ವಂದನೆಗಳು ವಿತರಿಸಿದಂತಹ ಎಲ್ಲ ಅತಿಥಿಗಳಿಗೆ. ಮುಂದಿನ ಸಹಾಯಹಸ್ತವನ್ನು ಅಶ್ವಿನ್ ಪುತ್ರನ್ ಅವರು ನೀಡಬೇಕಾಗಿ ಕೋರಿಕೆ. ಈಗಾಗಲೇ ವೇದಿಕೆಯಲ್ಲಿ ಹಿರಿಯ ಧರ್ಮಾಳುವಾಗಿ ಸನಾತನ ಅಭಿವಂದನೆ ಸ್ವೀಕರಿಸಿದ ಶ್ರೀ ತೇಜ್ಪಾಲ್ ಅಮೀನ್ ಅವರಿಗೆ ಕೊಡುವಂತಹ ಸಹಾಯಸ್ಥ. ಅವರ ಮನೆಯವರು ಅವರ ಪರವಾಗಿ ಅಣ್ಣ ಸ್ವೀಕರಿಸ್ತಾರೆ. ಅವರ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ವಂದನೆಗಳು ಅಶ್ವಿನ್ ಅಣ್ಣ. ಕಾರ್ಯಕ್ರಮದ ಸಮಾಪನದ ಭಾಗದಲ್ಲಿ ವಿಧಿ ಪ್ರಕಾರ ಅಧ್ಯಕ್ಷರ ಸಮಾಪನದ ನುಡಿಗಳು. ಕೊನೆಯದಾಗಿ ಅಧ್ಯಕ್ಷರ ಮಾತು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವ ಸಭಾಸದನರೇ, ನಾವು ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮ ಆರಂಭವಾಗಿ ನಮ್ಮ ಸನಾತನ ಹಿಂದೂ ಪ್ರತಿಷ್ಠಾನದ ಲಾಂಛನವನ್ನು ಬಿಡುಗಡೆ ಮಾಡಲಾಯಿತು. ಅಧಿಕೃತವಾಗಿ ನಮ್ಮ ಸಂಸ್ಥೆ ಇನ್ನು ಮುಂದಕ್ಕೆ ಕಾರ್ಯಚಟುವಟಿಕೆಯನ್ನು ಮಾಡುವಂತಾಯಿತು. ಈ ಎಲ್ಲ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡಿದ ನಮ್ಮ ಬೆಂಗಳೂರಿನ ಶಾಸಕರಾದ ಸುರೇಶ್ ಕುಮಾರ್ ಅವರು ಅಷ್ಟು ದೂರದಿಂದ ಬಂದು ನಮ್ಮೊಟ್ಟಿಗೆ ಇದ್ದು ನಮಗೆ ಎಲ್ಲ ರೀತಿಯ ಒಂದು ಹುರುಪನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ಪ್ರಕಾಶ್ ಅವರು ನಮ್ಮ ಸಂಘದ ವೈಖರಿಯ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದರು. ಈ ಎಲ್ಲ ಮಾಹಿತಿಯಿಂದ ನಮ್ಮ ಸಂಘಕ್ಕೆ ಒಂದು ಧೈರ್ಯ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಏನು ಅಪೇಕ್ಷೆ ಪಡ್ತಾ ಇದ್ದೇವೋ ಈ ಒಂದು ಸಂಘವನ್ನು ಕಟ್ಟಿದ ಧ್ಯೇಯ ಉದ್ದೇಶಗಳಿಗೆ ಪೂರಕವಾಗಿ ಏನು ನಾವು ಜನಗಳಿಗೋಸ್ಕರ ಏನು ಅಪೇಕ್ಷೆ ಪಡ್ತಾ ಇದ್ದೇವೋ ಅದನ್ನು ನಾವು ನಿಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದುವರಿಸಿಕೊಂಡು ಹೋಗ್ತೇವೆ ಎಂಬ ಭರವಸೆಯನ್ನು ಕೊಡುತ್ತಾ ಮುಂದಿನ ದಿನಗಳಲ್ಲಿ ನಮಗೆ ಈ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳನ್ನು ಗುರುತಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುವ ಒಂದು ಅವಕಾಶವನ್ನು ತಾವೆಲ್ಲರೂ ದನಗನಿಂದ
ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಸಮಯದ ಅಭಾವದಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮಗೆ ಆರ್ಥಿಕ ಸಹಾಯವನ್ನು ಮಾಡಿದ ದೊಡ್ಡ ದೊಡ್ಡ ದಾನಿಗಳಿದ್ದಾರೆ. ಅವಿನಾಶ್ ಕುಮಾರ್ KS, ಡೈರೆಕ್ಟರ್ ಕುಮಾರನ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ, ಇವರು ಅಷ್ಟು ದೂರದಿಂದ ನಮ್ಮ ಸಂಘದ ಧ್ಯೇಯ ಉದ್ದೇಶಗಳನ್ನು ತಿಳ್ಕೊಂಡು ನಮಗೆ ದೊಡ್ಡ ಮೊತ್ತದ ಸಹಾಯಧನವನ್ನು ಮಾಡಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೂ ಅವರ ಉದ್ಯಮಕ್ಕೂ ನಾವು ಯಶಸ್ವಿಯನ್ನು ಬಯಸುತ್ತಾ ಮುಂದಿನ ದಿನಗಳಲ್ಲಿ ತಮ್ಮಿಂದಲೂ ತಾವು ದೊಡ್ಡ ರೀತಿಯ ಸಹಾಯ ಸಹಕಾರವನ್ನು ಅಪೇಕ್ಷೆ ಪಡುತ್ತಾ ಜನಗಳ ಸೇವೆಯನ್ನು ಎಲ್ಲರೂ ಒಟ್ಟೊಟ್ಟಾಗಿ ಮಾಡೋಣ ಅಂತ ಒಟ್ಟೊಟ್ಟಾಗಿ ಮಾಡುವ ಒಂದು ಒಳ್ಳೆಯ ಮನಸ್ಸಿನಿಂದ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುತ್ತಾ ಪ್ರೋತ್ಸಾಹವನ್ನು ಕೊಡಿ ಅಂತ ನಿಮ್ಮಲ್ಲಿ ವಿನಂತಿಸಿ ನನ್ನ ಎರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಕುಮಾರ್ ಉಳ್ಳಾಳ್ರವರು ಒಂದು ಸ್ಮರಣಿಕೆ ಗೌರವವನ್ನು ನೀಡಿ ಗೌರವಿಸಬೇಕು. ಅವಿನಾಶ್ ಕುಮಾರ್ KS ಅವರ ಕುಮಾರ್ ಫೈಲಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ ಈ ಸಂಸ್ಥೆಗೆ ನಾವು ಕೊಡುವಂಥ ಗೌರವದ ಸ್ಮರಣಿಕೆ ದಯವಿಟ್ಟು ಸುನೀಲ್ ಕುಮಾರ್ ಉಳ್ಳಾಳ್ ಅವರು ಬಹಳ ಪ್ರೀತಿಯಿಂದ ಇದನ್ನು ನೀಡಬೇಕು. ನಮ್ಮ ತುಳುನಾಡ ಸಂಸ್ಕೃತಿಯನ್ನು, ಇಲ್ಲಿಯ ಧಾರ್ಮಿಕತೆಯನ್ನು ಪ್ರತಿನಿಧಿಸುವಂಥ ಆಕರ್ಷಕವಾಗಿರುವಂಥ ಸ್ಮರಣಿಕೆಯನ್ನು ಗೌರವಾನ್ವಿತ ಶಾಸಕರು, ಉಡುಪಿಯ ಕೃಷ್ಣನ ಬಹಳ ಸೊಗಸಾಗಿರುವಂತಹ ಸ್ಮರಣಿಕೆ ಕನ್ಯಾಕುಮಾರಿಯವರಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ನಾವು ನೀಡ್ತಾ ಇದ್ದೇವೆ. ಹೃದಯ ತುಂಬಿದ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸೋಣ ಅವಿನಾಶ್ ಕುಮಾರ್ KS ಇವರಿಗೆ. ಕಾರ್ಯಕ್ರಮದ ಸಮಾಪನದಲ್ಲಿ ಇದೀಗ ವಂದನಾರ್ಪಣೆ. ದಿವಂಗತ ಲೋಕಾಯಗಟ್ಟಿ ವೇದಿಕೆಯ ಇನಿ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಉದಿಪನ ಮಲ್ತನ ರಾಜಾಜಿನಗರದ ಶಾಸಕರಾಯನ ಸುರೇಶ್ ಕುಮಾರ್ಗೆ ಲಾಂಛನ ಅನಾವರಣ ಮಲ್ತನ ಪ್ರಕಾಶ್ PS ರಾಷ್ಟ್ರೀಯ ಸ್ವಯಂ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಕಾರ್ಯವರಿಗೆ ಎಂಕಲ್ನ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಧನ್ಯವಾದ ಅರ್ಪಣೆ ಮಲ್ತೊಂದುಲ್ಲ. ಅವೇಲೆಕನೆ ಇನ್ನಿತ ಕಾರ್ಯಕ್ರಮಕ್ಕೆ ಬೈದಿನ ಐಕಲ ಹರೀಶ್ ಶೆಟ್ರ್, ನಳಿನಿ ಕುಮಾರ್ ಕಟೀಲ್, ಜಯರಾಮ್ ಶೆಟ್ರಿಗೆ, ಅವೇಲೆಕನೆ ಅಶ್ವಿನ್ ಪುತ್ರನ್, ಅವಿನಾಶ್ ಕುಮಾರ್ KS ಡೈರೆಕ್ಟರ್ ಕುಮಾರನ್ ಫಿಲಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓದ್ತಾರೆ ಅಂಚನೆ ಚಂದ್ರಶೇಖರ್ ಗಟ್ಟಿ ಗುಂಡ್ಯ, ಶ್ರೀಮತಿ ಪ್ರಫುಲ್ಲ ದೇವಾಡಿಗ ಅವೇಲೆಕನೆ ಇನ್ನಿತ ಎಂಕಲ್ನ ಉದಿಪನ ಕಾರ್ಯಕ್ರಮಕ್ಕೆ ಮಾತ ಬೈದಿನ ಗಣ್ಯರಿಗೆ ವೇದಿಕೆ ಇಡುತ್ತಿನ ಮಾತೆಯರಿಗೆಲ್ಲ ಅಂಚನೆ ಎನ್ಪನೆ ಪುಟ್ಟುಪರ್ಬನ ಆಚರಿಸಿನಕ್ಕೆ ಎಂಕಲ್ದ ಅಭಿನಂದನಾ ಕಾರ್ಯಕ್ರಮಕ್ಕೆ ಬೈದಿನ ಜಯರಾಮ್ ಶೆಟ್ರಿಗೆಲ್ಲ ಎಂಕಲ್ನ ಧನ್ಯವಾದ ಅನ್ಕೊರೊಂದು ಇತ್ಯದ ಸಭಾ ಕಾರ್ಯಕ್ರಮನ ಮುಗಿತಲ್ಲ